ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕಂತ ನಮ್ಮೆಲ್ಲರ ಕನಸಿತ್ತು. ಅದರ ಪ್ರಕಾರ ಮೊನ್ನೆ ತಾನೇ ಆಗಿರುವ ಬಜೆಟಿನಲ್ಲಿ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಅದೇ ರೀತಿ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಇಲ್ಲಿಯ ಉಸ್ತುವಾರಿ ಮಂತ್ರಿಯಾದ ಗುಂಡೂರಾವ್ ಅವರು, ನಮ್ಮ ವೈದ್ಯಕೀಯ ಮಂತ್ರಿಗಳಾಗಿರುವಂಥ ಶರಣ್ ಪ್ರಕಾಶ್ ಪಾಟೀಲ್ರು, ಇಲ್ಲಿಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ಸಿನ ಹಿರಿಯ ಶಾಸಕರು, ಈಗ ಪ್ರಸ್ತುತ ವಿಧಾನಸಭಾ ಅಧ್ಯಕ್ಷರು ಆದಂಥ ಖಾದರ್ ಅವರು, UT ಖಾದರ್ ಅವರು, ಇವರೆಲ್ಲ ಸಹಕಾರದಿಂದ ನಮ್ಮ ವಿನಂತಿ ಏನಿತ್ತು, ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಅನ್ನೋ ವಿನಂತಿ ಏನಿತ್ತು, ಆದರೂ ಈ ಬಜೆಟಿನಲ್ಲಿ ನಮಗೆ ಮಂಜೂರುಗೊಂಡಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಅತ್ಯಂತ ಸಂತೋಷದ ಸಂಗತಿ, ಪುತ್ತೂರಿನ ಇತಿಹಾಸದ ಪುಟಗಳಲ್ಲಿ ಬರೆದಿರುವಂಥ ಒಂದು ವಿಚಾರ. ಯಾರು ಕೂಡ ನೆನೆಸಿರಲಿಲ್ಲ. ಈ ಹಿಂದೆ ಶಕುಂತಲಾ ಶೆಟ್ಟಿಯವರು ಶಾಸಕಿ ಆಗಿರುವಾಗ ಇಲ್ಲಿ 40 ಎಕರೆ ಜಾಗವನ್ನು ಮೆಡಿಕಲ್ ಕಾಲೇಜಿಗಾಗಿ ನಿಗದಿಪಡಿಸಿ ಆನಂತರ ಅವರ ಅವಧಿ ಮುಗಿದಿತ್ತು. ಆನಂತರ ಪುತ್ತೂರಿನಲ್ಲಿ ಬಂದಿರುವಂಥದ್ದು, ಕರ್ನಾಟಕದಲ್ಲಿ ಇದ್ದಿರುವಂಥದ್ದು BJP ಸರ್ಕಾರ. 5 ವರ್ಷದಲ್ಲಿ ಆ ಕಡತ ಎಲ್ಲಿಗೂ ಹೋಗಲಿಲ್ಲ. ನಾನು ಶಾಸಕನಾಗಿ ಬಂದ ನಂತರ ಮೆಡಿಕಲ್ ಕಾಲೇಜಿನ ಫೈಲ್ ಎಲ್ಲಿದೆ ಅಂತ ನೋಡಿದರೆ ನಮ್ಮ ತಾಲೂಕು ಆಫೀಸಿನಲ್ಲಿ ಅದು ಬಿದ್ದುಕೊಂಡಿತ್ತು. 10 ದಿವಸದಲ್ಲಿ ಅದನ್ನು ಸರ್ಕಾರಕ್ಕೆ ಕಳಿಸುವ ಮುಖಾಂತರ ಶಾಸಕನಾಗಿ ಬಂದ ಮೊದಲ ದಿವಸದಿಂದ ಈ ಭಾಗದ ಪ್ರಮುಖರು ಪಕ್ಷಾತೀತವಾಗಿ ಹೋರಾಟ, ಅದರಲ್ಲಿ ನಮ್ಮ ವಿಶ್ವನಾಥ್ ರೈ ಮತ್ತು ಅವರ ತಂಡದವರು ಒಂದು ವೈದ್ಯಕೀಯ ಕಾಲೇಜಿಗಾಗಿ ಹೋರಾಟ ಒಂದು ಸಮಿತಿಯನ್ನು ಮಾಡಿಕೊಂಡಿದ್ದರು. ಆನಂತರ ವರ್ತಕರ ಸಂಘ, ಆನಂತರ ಡಾಕ್ಟರ್ಗಳ ಏನು ಸಂಘಟನೆ ಇದೆ, ಇಡೀ ಪುತ್ತೂರಿನ ಜನತೆ ನಾವು ಎಲ್ಲಿ ಹೋದರೂ ಕೇಳ್ತಿರೋದು ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ನಮ್ಮ ಬೇಡಿಕೆ ಇತ್ತು. ಅದೊಂದು ಅಷ್ಟು ಜನರ ಹತ್ರ ಯಾರೂ ಕೂಡ ನೆನೆಸಿರಲಿಲ್ಲ, ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಆಗ್ತದ ಇಲ್ವಾ, ಇದು ಬರ್ತದ. ಕೆಲವರು ಹೇಳ್ತಾ ಇದ್ರು ಅದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ಗೆ ಬರುವಂಥದ್ದು, ಪುತ್ತೂರಿಗೂ ಬರುವುದಿಲ್ಲ, ಅದು ಏನಿದ್ರು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ಗೆ ಮಾತ್ರ ಬರುವಂಥದ್ದು, ತಾಲೂಕು ಮಟ್ಟಕ್ಕೆ ಅದು ಬರುವುದಿಲ್ಲ ಅನ್ನುವಂಥ ಹಲವು 10 ಸಂಶಯಗಳು ಜನರ ಮೇಲೆ ಇತ್ತು. ಆನಂತರ ನಿರಂತರ ಪ್ರಯತ್ನದಿಂದ 1 ವರ್ಷ 7 ತಿಂಗಳು ನಿರಂತರ ಪ್ರಯತ್ನದಿಂದ ನಾನು ಮುಖ್ಯಮಂತ್ರಿಯವರ ಹತ್ರ ಪ್ರತಿ ಸಲ ಅವರು ಬರುವಾಗ ಅವರ ಹತ್ರ ಭೇಟಿ ಮಾಡುವಾಗ ನಮಗೆ ಮೆಡಿಕಲ್ ಕಾಲೇಜ್ ಕೊಡಬೇಕು. ಯಾಕೆ ಕೊಡಬೇಕಂತ ಹೇಳಿದರೆ, ನಮ್ಮ ಬೆಳ್ತಂಗಡಿ, ಸುಳ್ಯ, ಪುತ್ತೂರು, ಕಡಬ, ಈ ಕಡೆ ವಿಟ್ಲ, ಈ ಭಾಗದಿಂದ ಯಾರಾದರೂ ಏನಾದರೂ ಅವರಿಗೆ ಆರೋಗ್ಯದ ತೊಂದರೆಗಳಾದರೆ ಇಲ್ಲಿರುವಂಥ ಆಸ್ಪತ್ರೆಗಳಲ್ಲಿ ಅವರಿಗೆ ಲೆಟ್ರ್ ಬರೆದು ಕೊಡುವಂಥದ್ದು, ನೀವು ಮಂಗಳೂರಿಗೆ ಕರ್ಕೊಂಡು ಹೋಗಿ ಅಂತ. ಮಂಗಳೂರಿಗೆ ಕರ್ಕೊಂಡು ಹೋಗಲು ಅರ್ಧ ಜೀವ ಆಗ್ತದೆ, ಬದುಕಿ ಉಳಿಯುವುದು ಭಾರಿ ಕಡಿಮೆ. ಬರುವಾಗ ನಾವು ಡೆಡ್ ಬಾಡಿಯನ್ನೇ ತರುವಂಥ ಕೆಲಸಗಳು ಆಗ್ತದೆ. ಮೆಡಿಕಲ್ ಕಾಲೇಜು ಆದ್ದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ 300-400 ಬೆಡ್ಡಿನ ಆಸ್ಪತ್ರೆ ಆಗ್ತದೆ. ಎಲ್ಲ ರೀತಿಯ ವೈದ್ಯಕೀಯ ಸೌಲಭ್ಯಗಳು ಇಲ್ಲಿ ಸಿಗ್ತದೆ. ಆನಂತರ ಒಂದು ದೊಡ್ಡ ಉದ್ಯಮ, ಸುಮಾರು 150 ಮಕ್ಕಳ ಒಂದು ಇದಾದರೂ 3 ಟರ್ಮಿಗೆ ಸುಮಾರು 500 ಮಕ್ಕಳು ಮೆಡಿಕಲ್ ಎಜುಕೇಷನ್ಗೆ ಇಲ್ಲಿ 750 ಮಕ್ಕಳು ಮೆಡಿಕಲ್ ಎಜುಕೇಷನ್ಗೆ ಇಲ್ಲಿ ಬರುವಂಥದ್ದಾಗ್ತದೆ. PG ಕೋರ್ಸ್ಗಳು ಆರಂಭ ಆಗ್ತದೆ. ದೊಡ್ಡ ಮಟ್ಟದ ಆಸ್ಪತ್ರೆ ಇಲ್ಲಿ ನಿರ್ಮಾಣ ಆಗುವಂಥದ್ದು ಆಗ್ತದೆ. ಮೆಡಿಕಲ್ ಕಾಲೇಜು ಯಾವತ್ತು ಮುಖ್ಯಮಂತ್ರಿಗಳು ಬಜೆಟಿನಲ್ಲಿ ಅನೌನ್ಸ್ ಮಾಡಿದ್ರು, ಅದಕ್ಕೂ ಕೂಡ ಅಪಸ್ವರಗಳು ಬರುವುದನ್ನು ನೀವೆಲ್ಲ ಕಂಡಿದ್ದೀವಿ. ಅಪಸ್ವರಗಳು ಬರುವುದು ಸಹಜ, ಅದರಲ್ಲಿ ಏನು ನಾವು ಅಪಸ್ವರ ಬಂತು ಅಂತ ಹೇಳ್ಬಿಟ್ಟು ನಾವು ಅದನ್ನು ನೊಂದಿಕೊಂಡು ನಾವು ಹಿಂದೆ ಹೋಗುವಂತಲ್ಲ, ನಾವು ಅದನ್ನು ಮಾಡಿ ತೋರಿಸುವ. ಇವತ್ತು ಬಜೆಟ್ ಅಧಿವೇಶನ ಮೊನ್ನೆ 22 ತಾರೀಕಿಗೆ ಮುಟ್ಟಿದೆ. ಇವತ್ತು 22, 23 ತಾರೀಕಿಗೆ ಇವತ್ತು ಅಧಿಕಾರಿಗಳು ಬೆಂಗಳೂರಿನಿಂದ ಸರ್ಕಾರದ ಸೂಚನೆ ಮೇರೆಗೆ ಪುತ್ತೂರಿಗೆ ಬರುವಂತದ್ದಾಗಿದೆ. ಯಾರೆಲ್ಲ ಇದಕ್ಕೆ ಪ್ರಶ್ನೆ ಮಾಡ್ತಾ ಇದ್ರು, ಮೆಡಿಕಲ್ ಕಾಲೇಜು ಬರ್ತದ ಇಲ್ವಾ,
ಮೆಡಿಕಲ್ ಕಾಲೇಜ್ ಆಗ್ತದ ಹೋಗ್ತದ ಅನ್ನುವ ವಿಚಾರಗಳು ಗೊಂದಲ ಸೃಷ್ಟಿಯಾಗಿತ್ತು. ನನ್ನ ಸಹೋದರರಿಗೆ, ನನ್ನ ಸಹೋದರರಿಗೆ, ಈ ಪುತ್ತೂರಿನ ಬಂಧುಗಳಿಗೆ, ಪ್ರೀತಿಯ ಬಂಧುಗಳಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಜೆಟ್ ಆದ 2 ದಿವಸದಲ್ಲಿ ಅಧಿಕಾರಿಗಳು, ನಾನು ಕಳೆದು ಬಂದದ್ದಲ್ಲ, ಸರ್ಕಾರದಿಂದ ಅವರಿಗೆ ಸೂಚನೆ ಮೇರೆಗೆ ಕೆಲ ಹಂತದ ಅಧಿಕಾರಿಗಳು ಇಲ್ಲಿ ಭೇಟಿ ಕೊಡುವಂತಹ ಕೆಲಸವನ್ನು ಮಾಡಿದರು. ಅಧಿಕಾರಿಗಳು ಬರುವಾಗ ನಾವೆಲ್ಲ ಇಲ್ಲಿ ಸೇರುವಂತ ಅವಶ್ಯಕತೆ ಇರಲಿಲ್ಲ, ಏನಿಲ್ಲ. ಅಧಿಕಾರಿಗಳು ಬಂದು ಅದನ್ನು ವೀಕ್ಷಣೆ ಮಾಡಿ ಅವ್ರು ಹೋಗ್ತಾ ಇದ್ರು. ನಾನು ಯಾಕೆ ಇಷ್ಟೊಂದು ಇದಕ್ಕೆಲ್ಲ ಈ ಹಿಂದೆ ಇದಕ್ಕೆ ಹೋರಾಟ ಮಾಡಿದವರು, ಈ ಹಿಂದೆ ಅದಕ್ಕೆ ಅದನ್ನು ಆ ಜಾಗವನ್ನು ನಿಗದಿ ಮಾಡಿದವರು, ಇದಕ್ಕೆ ಇಲ್ಲಿ ಮೆಡಿಕಲ್ ಕಾಲೇಜು ಆಗ್ಬೇಕು ಅನ್ನುವ ವಿಚಾರದಲ್ಲಿ ಯಾರು ಕಲ್ಪನೆ ಕಂಡಿದ್ದಾರೆ ಅವರೆಲ್ಲ ಇವತ್ತು ಕರೆದದ್ದು ಯಾಕೆ ಅಂತ ಹೇಳಿದ್ರೆ, ನೀವು ಜಾಗ ನೋಡಿ ಅಂತ ಕರೆದದ್ದಲ್ಲ. ಜಾಗ ಅಧಿಕಾರಿಗಳು ಇವರು ರಿಪೋರ್ಟ್, ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಕೊಟ್ಟ ಕೂಡಲೇ ಇನ್ನು ಆರ್ಕಿಟೆಕ್ಟರ್ ಟೀಮ್ ಬರ್ತದೆ. ಅವ್ರು ಏನೇನು ಕೆಲಸಗಳು ಮಾಡಬೇಕು ಅದನ್ನು ಮುಂದಿನ ವಾರದಲ್ಲಿ ಮಾಡ್ತಾರೆ. ಆನಂತರ ಬಜೆಟಿನ ಮೊದಲು ಏನು ಬಿಡುಗಡೆ, ಬಜೆಟ್ ಹಣ ಬಿಡುಗಡೆ ಆಗ್ತದೆ, ಅದರಲ್ಲಿ ನಮಗೆ ಎಷ್ಟು ಹಣ ಬೇಕು ಅದನ್ನು ಮಂಜೂರು ಮಾಡುವಂತ ಕೆಲಸ ನಾವು ಉತ್ತೇಜನ ತಗೊಂಡು ಮುಖ್ಯಮಂತ್ರಿ ಅವರ ಹತ್ರ ಹೇಳಿ ಅದನ್ನು ನಿಗದಿ ಮಾಡುವಂತ ಕೆಲಸಕ್ಕೆ ನಾವು ಆರಂಭ ಮಾಡಿದ್ವಿ. ಅದಕ್ಕೆ ಮೊದಲು ನಾಳೆ ಯಾರು ಕೂಡ ಹೇಳಬಾರ್ದು, ಅದು 40 ಎಕರೆ ಜಾಗ ಅಲ್ಲಿ ನಿಗದಿ ಮಾಡಿದ್ರು, ಅದರಲ್ಲಿ ಆಸ್ಪತ್ರೆ ಕಟ್ಟಿದ್ದಾರೆ, ಅದು ನಮಗೆ ಗೊತ್ತಿರಲಿಲ್ಲ. ಅದಕ್ಕೆ ಎಲ್ಲ ನಮ್ಮ ಪ್ರಮುಖರು ಏನಿದ್ದಾರೆ, ವರ್ತಕರ ಸಂಘ ಇದ್ದಾರೆ, ಡಾಕ್ಟರ್ಗಳ ಅಸೋಸಿಯೇಷನ್ ಇದ್ದಾರೆ, ಸಮಿತಿಗಳಿಗೆ, ಪುತ್ತೂರಿನ ಅದಕ್ಕೆ ಹೋರಾಟ ಮಾಡಿದ ಸಮಿತಿಯವರು ಇದ್ದಾರೆ. ಇವರೆಲ್ಲ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡ್ಲಿಕ್ಕೆ, ಅಭಿಪ್ರಾಯವನ್ನು ಕೇಳಲಿಕ್ಕೆ ನಾವಿಲ್ಲಿ ಸೇರಿರುವಂತದ್ದು. ಅದಕ್ಕೆ ನಾನು ಹೇಳಿರುವಂತದ್ದು, ನಾವಿಲ್ಲಿ ಮೀಟಿಂಗ್ ಮಾಡ್ಲಿಕ್ಕೆ ಇಲ್ಲ, ಜಾಗ ನೋಡ್ಲಿಕ್ಕೆ ಎಲ್ಲ ಹೋಗ್ಲಿಕ್ಕೆಲ್ಲ. ನಮ್ಮ ಅಭಿಪ್ರಾಯ ಫಸ್ಟ್ ಮೆಡಿಕಲ್ ಕಾಲೇಜ್ ಆಗ್ಬೇಕಿದ್ರೆ ಮೆಡಿಕಲ್ ಹಾಸ್ಪಿಟಲ್ ಆಗ್ಬೇಕು. ಸುಮಾರು ಕನಿಷ್ಠ 300 ಬೆಡ್ಡಿನ ಆಸ್ಪತ್ರೆಗಳು ಆದ್ರೆ 550 ಬೆಡ್ಡಿನ ಆಸ್ಪತ್ರೆಗಳು ಆಗಬೇಕು. ಆದ್ರೆ ಕನಿಷ್ಠ 300 ಬೆಡ್ಡಿನ ಆಸ್ಪತ್ರೆಗಳು ಇಲ್ಲಿ ಆದ್ರೆ ಮೆಡಿಕಲ್ ಕಾಲೇಜ್ ಮಾಡ್ಲಿಕ್ಕೆ ಏನು ತೊಂದರೆಗಳಿಲ್ಲ. ಅದು ಮೆಡಿಕಲ್ ಕಾಲೇಜು, ಅದರ ನಂತರ ನಾವು ಅದನ್ನು ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಮತ್ತೆ ಬಿಲ್ಡಿಂಗ್ ಮಾತ್ರ ನಮಗೆ ಬೇಕಾಗಿರುವಂತದ್ದು. ಒಮ್ಮೆ ಆಸ್ಪತ್ರೆಯನ್ನು ಸೆಟ್ ಮಾಡಬೇಕು. ನಮ್ಮ ಕನಸು ಇರುವುದು ನಮಗೆ ದೊಡ್ಡ ರೀತಿಯ ಆಸ್ಪತ್ರೆ ಬರಬೇಕು, ಇಲ್ಲಿ ಮೆಡಿಕಲ್ ಕಾಲೇಜು ಆಗಬೇಕು, ಆಯುರ್ವೇದಿಕ್ ಕಾಲೇಜುಗಳು ಆಗಬೇಕು, ಇದು ದೊಡ್ಡ ಮೆಡಿಕಲ್ ಹಬ್ ಆಗಬೇಕು. ಸುಮಾರು 20 ಎಕರೆ ಜಾಗ ನಮಗೆ ಮೆಡಿಕಲ್ ಕಾಲೇಜ್ ಮಾಡ್ಲಿಕ್ಕೆ ಬೇಕು. ನಮ್ಮ ಹತ್ರ 40 ಎಕರೆ ಜಾಗ ಇದೆ. ಮುಂದಿನ ದಿವಸಗಳಲ್ಲಿ ಮನಸ್ಸು ಮಾಡಿದ್ರೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಕೂಡ ಇಲ್ಲಿ ಮಾಡುವಂತಹ ಕೆಲಸಗಳನ್ನು ನಾವು ಮಾಡಬಹುದು. ಹಂತ ಹಂತವಾಗಿ ಪುತ್ತೂರಿನ ಇತಿಹಾಸದ ಪುಟಗಳಲ್ಲಿ ಬರೆಯುವಂತಹ ಕೆಲಸಗಳು ಆಗ್ಬೇಕು ಅಂತ ನಮ್ಮ ಕನಸು ಇತ್ತು. ಅದಕ್ಕಾಗಿ ಇವತ್ತು ನಮ್ಮ ಒಬ್ಬೊಬ್ಬರೇ, ಇವತ್ತು ವರ್ತಕ ಸಂಘದವರು ಇರ್ಬೋದು, ಮೆಡಿಕಲ್ ಅಸೋಸಿಯೇಷನ್ ಇರ್ಬೋದು, ಇಲ್ಲಿಗೆ ಹೋರಾಟ ಮಾಡಿದವರು ಇರ್ಬೋದು, ಈ ಭಾಗದ ಗ್ರಾಮ ಪಂಚಾಯತಿನ ಅಧ್ಯಕ್ಷರನ್ನು ಕರೆದಿಲ್ಲ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಯಾರಿದ್ದಾರೆ ಅವರನ್ನೆಲ್ಲ ಅವರ ಅಭಿಪ್ರಾಯ ಪಡೀಲಿಕ್ಕೆ ನಾವು ಕನಿಷ್ಠ 3 ರಿಂದ 4 ನಿಮಿಷ ಸಮಯವನ್ನು ಕೊಡ್ತೇವೆ. ಅವರು ಇಲ್ಲಿ ಬಂದು ನಿಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು. ನಾವು ಅದಕ್ಕೆ ಮೊದಲು ನಿಮ್ಗೆ ವಿವರವಾಗಿ ಹೇಳ್ತೇವೆ. ಈ ಭಾಗದಲ್ಲಿ ಕಾಣುವಂತಹದ್ದು ಈ ಜಾಗ ಪ್ರದೇಶ ಏನು ಕಾಣ್ತದೆ, ಇಲ್ಲಿ 40 ಎಕರೆ ಜಾಗ ಇದೆ. ಇದಕ್ಕೆ ಈ ಕಡೆ ಪುತ್ತೂರು ಉಪ್ಪಿನಂಗಡಿ ರಸ್ತೆ ಸೇಡಿಯಾಪಿನಿಂದ ಬರಬಹುದು. ಇನ್ನು ಆ ಕಡೆಯಿಂದ ಕೂಡ ಬನ್ನೂರು RTO ಕಡೆಯಿಂದ ಬರಬಹುದು. ಅದರ ಬಗ್ಗೆ ಇದರ ಪಕ್ಕದ ಜಾಗ ಯಾರಿದ್ದಾರೆ ಅವರು ಫಸ್ಟ್ ಗೆ ವಿವರಣೆ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಆನಂತರ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತೇವೆ. ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ ನಂತರ ಇದನ್ನು ಲೆವೆಲಿಂಗ್ ಮಾಡುವಂತ ಕೆಲಸವನ್ನು ಮಾಡಿ ಹಂತ ಹಂತವಾಗಿ ಈ ವರ್ಷದ ಬಜೆಟಿನಲ್ಲಿ ನಾವು ಇಲ್ಲಿ ಸುಮಾರು ಕನಿಷ್ಠ 300 ಬೆಡ್ಡಿನ ಆಸ್ಪತ್ರೆಯನ್ನು, ಇಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡುವಂತಹ ಕೆಲಸವನ್ನು ಶಿಲಾನ್ಯಾಸ ಮಾಡುವ ಮುಖಾಂತರ ಮುಖ್ಯಮಂತ್ರಿ ಅವರನ್ನು ಕರೆದು ಶಿಲಾನ್ಯಾಸವನ್ನು ಮಾಡಿ ಇಲ್ಲಿ ಮೆಡಿಕಲ್ ಆಸ್ಪತ್ರೆ 300 ಬೆಡ್ಡಿನ ಆಸ್ಪತ್ರೆಗೆ ಎಲ್ಲ DPR ಅನ್ನು ಮಾಡುವಂತ ಕೆಲಸವನ್ನು ಮಾಡಿ ಕಾಮಗಾರಿಯನ್ನು ಆರಂಭ ಮಾಡ್ತೀವಿ. ಆ ನಂತರ ಮೆಡಿಕಲ್ ಕಾಲೇಜನ್ನು ಮಾಡುವಂತ ಕೆಲಸಕ್ಕೆ ಮಾಡ್ತೀವಿ. ನಮ್ಮ ಪಕ್ಕದ ಜಾಗದ ಅವರು ಇದರ ಬಗ್ಗೆ, ಈ ಜಾಗದ ಬಗ್ಗೆ ಒಂದು ಮಾಹಿತಿ ಮತ್ತೆ ಅವರ ಅಭಿಪ್ರಾಯವನ್ನು ಒಂದು 5 ನಿಮಿಷದಲ್ಲಿ ಹೇಳ್ತಾರೆ. ಬಾಕಿ ಸಂಘಟನೆಯವರು ಕೂಡ ನಿಮಗೆ ಯಾರಾದರೂ ಮಾತಾಡ್ಲಿಕ್ಕೆ ಒಂದು ಜಾಗದ ಬಗ್ಗೆ ಬೇರೆ ಏನು ಸಬ್ಜೆಕ್ಟ್ ಹೊರಗಡೆ ಹೋಗಿ ಮಾತಾಡ್ಲಿಕ್ಕಿಲ್ಲ. ನಮ್ಮ ಹತ್ರ ಇರುವಂತಹ ಪ್ರಶ್ನೆ ಏನು, ಒಂದು ಈ ಜಾಗ ನಾವು ಮೆಡಿಕಲ್ ಹಾಸ್ಪಿಟಲ್ ಕಾಲೇಜು ಮಾಡುವುದು ಎಲ್ಲಿ? ಇದರ ಪಕ್ಕದಲ್ಲಿ ಕೋರ್ಟು ಆಗಿದೆ, ಸುಮಾರು ಎಲ್ಲ ಕೋರ್ಟ್ ಇಲ್ಲಿಗೆ ಶಿಫ್ಟ್ ಆಗ್ತದೆ. ದೊಡ್ಡ ಬಿಲ್ಡಿಂಗ್ ಆಗಿದೆ, ಕ್ವಾರ್ಟರ್ಸ್ ಆಗಿದೆ. ಇಲ್ಲಿಂದ ಬಹುಶಃ 1.5 ಕಿಲೋಮೀಟರ್ ಪಕ್ಕದಲ್ಲಿ ಕೋರ್ಟ್ ಕೂಡ ಇಲ್ಲಿ ಶಿಫ್ಟ್ ಆಗಿದೆ. ಈ ಕಡೆ ಬನ್ನೂರಲ್ಲಿ ನಾವು
KMFಗೆ 15 ಎಕರೆ ಜಾಗವನ್ನು ಕೊಟ್ಟಿದೆ. ಇಂಡಸ್ಟ್ರಿ ಇಲ್ಲಿ ಆಗುವಂತದ್ದಾಗ್ತದೆ. ಇನ್ನೊಂದು ಅದರ ಪಕ್ಕದಲ್ಲಿ ನಾವು ಈಗ ಸುಮಾರು 300 ಕೋಟಿ ವೆಚ್ಚ ಇನ್ವೆಸ್ಟ್ ಮಾಡಿ ಒಬ್ಬರು ಉದ್ಯಮಿ ಬಂದಿದ್ದಾರೆ. ಅವರು 300 ಕೋಟಿ ಉದ್ಯಮ ಹೂಡಿಕೆ ಮಾಡಿ ಸುಮಾರು 1500 ಜನರಿಗೆ ಉದ್ಯೋಗವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೂ ಕೂಡ ನಾವು 25 ಎಕರೆ ಜಾಗವನ್ನು ನಾವು ರಿಸರ್ವ್ ಮಾಡುವಂತ ಕೆಲಸ ಇದು ರಸ್ತೆಯ ಆ ಬದಿಗೆ ಆಗ್ತದೆ. ಒಟ್ಟು ಪುತ್ತೂರು ಉಪ್ಪಿನಂಗಡಿ ರಸ್ತೆಗೆ 4 ಲೈನ್ಗೆ ಈಗ ಆಲ್ರೆಡಿ ಹಣ ಮಂಜೂರಾಗಿದೆ, ಕಾಮಗಾರಿ ನಡೀತಾ ಇದೆ. ಬರುವವರಿಗೆ ಎಲ್ಲ ಕಡೆಯಿಂದ ಆಕ್ಸೆಸ್ ಮಾಡುವಂತ ಕೆಲಸಗಳಾಗ್ತದೆ. ನಾನು ಅಧಿಕಾರಿಗಳಿಗೂ ಕೂಡ ಹೇಳುವಂಥದ್ದು, ಎಲ್ಲಿಂದ ಬನ್ನೂರು ಈ ಕಡೆಯಿಂದ ಬರ್ತದೆ ಅಲ್ಲಿಯೂ ಕೂಡ ನೀವು ಮಿನಿಮಮ್ 40 ಫೀಟಿನ ರಸ್ತೆಯನ್ನು ಜೋಡಣೆ ಮಾಡ್ಕೋಬೇಕು. ಈ ಕಡೆ ಬರುವಂತ ಇದನ್ನು ಕೂಡ 40 ಫೀಟ್ ರಸ್ತೆಗೆ ಪ್ರೊವಿಷನ್ ಇಟ್ಕೋಬೇಕು. ಆನಂತರ 2 ಕಡೆಯಿಂದ ಆಕ್ಸೆಸ್ ಎಂಟ್ರಿ, ಬೇರೆ ಕಡೆಯಿಂದ ಯಾವುದಾದ್ರು ಅದಕ್ಕೆ ಕನೆಕ್ಟ್ ಆಗುವ ರಸ್ತೆಗಳಿದ್ರೆ ಅದಕ್ಕೂ ಕೂಡ ಇಡಬೇಕು. ಮಾಸ್ಟರ್ ಪ್ಲಾನ್ ಮಾಡುವಾಗ ಮುಂದಿನ ದಿವಸಗಳಲ್ಲಿ ಹಾಸ್ಟೆಲ್ಸ್ ಮಾಡಲಿಕ್ಕೆ, ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ, ಆನಂತರ ಆ 15-20 ಎಕರೆಯಲ್ಲಿ ಮಾತ್ರ ಮಾಸ್ಟರ್ ಪ್ಲಾನ್ ಅನ್ನು ಕೂಡಿಸಬೇಕು. ಆನಂತರ ಇರುವಂತದ್ದು ನಾವು ಹೆಚ್ಚುವರಿ ಆಗಿರುವಂತಹ 15-20 ಎಕರೆಯಲ್ಲಿ ನಾವು ಇನ್ನು ಏನು ವೈದ್ಯಕೀಯ ಆಯುರ್ವೇದ ಮೆಡಿಕಲ್ ಕಾಲೇಜ್ ಏನಾದರೂ ಅದಕ್ಕೆ ಸಂಬಂಧ ನರ್ಸಿಂಗ್ ಕಾಲೇಜುಗಳು, ಆಯುರ್ವೇದ ಮೆಡಿಕಲ್ ಕಾಲೇಜುಗಳು ಇದಕ್ಕೆಲ್ಲ ಬೇಕಾಗುವಂತ ಜಾಗಗಳನ್ನು ನಿಗದಿ ಮಾಡಿದ್ರೆ ಮೆಡಿಕಲ್ ಹಬ್, ಆ ಕಡೆಯಿಂದ ಪಶು ವೈದ್ಯಕೀಯ ಕಾಲೇಜು ಮಾಡಿದ್ರೆ ಅಲ್ಲಿ ಎನಿಮಲ್ ಹಬ್ ಆದ್ರೆ ಈ ಕಡೆಯಿಂದ ಮೆಡಿಕಲ್ ಹಬ್ ಅನ್ನು ಆರೋಗ್ಯದ ಬಗ್ಗೆ ಕೊಡುವಂತ ಕೆಲಸವನ್ನು ಮಾಡಿದ್ರೆ ಅಲ್ಲಿ ಕೂಡ ನಾವೀಗ ಬೇರೆ ಬೇರೆ ವೈದ್ಯದಲ್ಲಿ ಇವತ್ತು ಪಶು ವೈದ್ಯಕೀಯ ಕಾಲೇಜಿಗೆ 24 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅಲ್ಲಿ ಕೂಡ ನೀವು ಈ ಅಕಾಡೆಮಿಕ್ ಇಯರ್ಗೆ ಅಲ್ಲಿ ಆರಂಭ ಆಗ್ತದೆ. ಈಗಲೇ ಮೊನ್ನೆ ಆಗಬೇಕಿತ್ತು, ಅದು ಒಂದು ರಿಸರ್ವೇಶನ್ ಬಂದದ್ರಿಂದ ನಾವು ಎಂಪ್ಲಾಯ್ಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಒಂದು ಹೊಸ ಕಾನೂನು ಬಂದದ್ರಿಂದ ರಿಸರ್ವೇಶನ್ ಇಂದ ಅದು ಕ್ಲಾರಿಟಿ ಆಗದೆ ಅಲ್ಲಿ ಅವ್ರ ಎಂಪ್ಲಾಯೀಸ್ ಅನ್ನು ಮಾಡ್ಲಿಕ್ಕೆ ಆಗ್ತಿಲ್ಲ. ಅದರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. ಅದಾದ ಕೂಡಲೇ ಅದನ್ನು ಕೂಡ ಮಾಡುವಂತ ಕೆಲಸ ಆಗ್ತದೆ. ಅಲ್ಲಿ ಮತ್ತೆ ಇನ್ನಷ್ಟು ಬೇಡಿಕೆಗಳು ಬಂದಿದೆ. 100 ಎಕರೆ ಜಾಗವನ್ನು KMFಗೆ ಕೊಡುವಂತ ಕೆಲಸವನ್ನು ಅಲ್ಲಿ ಮಾಡ್ತೇವೆ. ಅವರು ಫೀಡ್ ಫ್ಯಾಕ್ಟ್ರಿ, ಆನಂತರ ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟಂತ ಹೊಸ ರೀತಿಯ ಹಸುವಿನ ತಳಿಯನ್ನು ಮಾಡುವಂಥದ್ದು, ಆನಂತರ ಹಸುವಿಗೆ ಬೇಕಾಗುವಂತ ಏನು ಮೇವು ಬರ್ತದೆ ಅದನ್ನು ಬೆಳೆಸುವಂಥದ್ದು, ಪೌಲ್ಟ್ರಿ ಫುಡ್ ಅವ್ರು ಮಾಡುವಂಥದ್ದು, ಅದನ್ನೆಲ್ಲ ಮಾಡಲಿಕ್ಕೆ ಈಗ ಏನು 100 ಎಕರೆ ಜಾಗ ಅದನ್ನು ಕೊಡುವಂತ ಕೆಲಸವನ್ನು ಮಾಡಿ ಉದ್ಯಮ ಜೊತೆಗೆ ಆರೋಗ್ಯ ಇದನ್ನೆಲ್ಲ ಪುತ್ತೂರಿನಲ್ಲಿ ಕಲ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ತಾವು ದಯಮಾಡಿ ಆದಷ್ಟು ಬೇಗ ತಮ್ಮ ಮಾಹಿತಿಗಳನ್ನು ತಮ್ಮ ಯಾರು ಆಸಕ್ತರಿದ್ರೆ ತಮ್ಮ ಮಾಹಿತಿಗಳನ್ನು ಹೇಳಬಹುದು. ನಮ್ಮ 2ನೇ ಇಲ್ಲಿ ಎಜೆಂಡಾ ಇರುವಂತದ್ದು ಆಸ್ಪತ್ರೆ, ವೈದ್ಯಕೀಯ ಕಾಲೇಜು ಮಾಡುವಂತ ಜಾಗ ನಿಗದಿ ಮಾಡುವಂಥದ್ದು, ಮತ್ತೆ ಅದಕ್ಕೆ ಇರುವಂತಹ ಸಾಧಕ ಬಾಧಕಗಳ ಬಗ್ಗೆ ವಿವರವನ್ನು ಕೊಡುವಂಥದ್ದು ನೀವು ಕೊಡಬೇಕು ಅಂತ ವಿನಂತಿ ಮಾಡುತ್ತಾ, ಬಂದವರಿಗೆಲ್ಲ ಇನ್ನೊಮ್ಮೆ ಸ್ವಾಗತವನ್ನು ಕೊಡುತ್ತಾ, ಒಬ್ಬೊಬ್ಬರ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ. ತಾವೆಲ್ಲ ಬಂದಿದ್ದೀರಿ, ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಿ. ಆ ಮುಖಾಂತರ ನಾಳೆ ಅಶೋಕ್ ರೈ ಅವರು ಮಾಡಿದ್ದಾರೆ, ಶಕುಂತಲಾ ಶೆಟ್ಟಿ ಅವರು ಮಾಡಿದ್ದಾರೆ, ಕಾಂಗ್ರೆಸ್ನವರು ಮಾಡಿದ್ದಾರೆ ಅಂತ ಆಗಬಾರದು. ಇದು ಎಲ್ರಿಗೂ ಸೇರುವಂಥದ್ದು. ಆರೋಗ್ಯದ ದೃಷ್ಟಿಕೋನದಿಂದ ಪುತ್ತೂರಿನ ಅಭಿವೃದ್ಧಿಗೆ ಇದನ್ನು ಮಾಡುವಂಥದ್ದು. ತಾವೆಲ್ಲ ಸಲಹೆ ಸೂಚನೆಗಳು ಪಕ್ಷಾತೀತವಾಗಿ, ಇದು ಯಾರು ಕೂಡ ಅದನ್ನು ತಂದರು ಅವರು ಮಾಡೋದು ಇವರು ಮಾಡೋದಲ್ಲ, ನಾವು ಟ್ಯಾಕ್ಸ್ ಕಟ್ಟಿದಂತಹ ಹಣದಲ್ಲಿ ಮಾಡುವಂಥದ್ದು. ಅದು ಜನರ ಸದುಪಯೋಗಕ್ಕೆ ಬರಬೇಕು. ಅದಕ್ಕೆ ನಿಮ್ಮ ವಿಚಾರಗಳನ್ನು ಪಡೆಯಲಿಕ್ಕೆ ನಾವು ಈ ಸಭೆಯನ್ನು ಸೇರಿದ್ದೇವೆ. ಹೋರಾಟ ಸಮಿತಿ ಅಂತ ಹೇಳುವುದು ಸ್ಟಾರ್ಟ್ ಆಗಿತ್ತು. ಅದರ ನಂತರ ಬೇರೆ ಬೇರೆ ರೀತಿಯಲ್ಲಿ 2-3 ಟೈಪಿನ ಹೋರಾಟ ಸಮಿತಿಗಳಾಗಿ ನಾವು ಇಲ್ಲಿವರೆಗೆ ತಲುಪಿದ್ದೇವೆ. ಈಗ ನಮ್ಮ ಶಾಸಕರು ಈ ವಿಚಾರದಲ್ಲಿ ಸ್ವಲ್ಪ ಜೋರಾಗಿ ಓಡಾಡಿದ್ದರಿಂದ ಬಜೆಟ್ನಲ್ಲಿ ಅದರ ಘೋಷಣೆ ಆಗುವ ಒಂದು ಹಂತಕ್ಕೆ ಬಂದಿದೆ. ನಾವು ಯಾವಾಗಲೂ ಆಶಾವಾದಿಗಳಾಗಿರೋಣ, ಮತ್ತೆ ತಪ್ಪು ಹುಡುಕುವ ಅವಶ್ಯಕತೆ ಇಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ಈ ಕೆಲಸವನ್ನು ಮಾಡುವ. ಇದು ಊರಿಗೆ ಬೇಕಾದ ಕೆಲಸ, ಎಲ್ಲರಿಗೂ ಪ್ರಯೋಜನ ಆಗುವಂತ ಕೆಲಸ. ಇದನ್ನು ಎಲ್ಲರೂ ಒಗ್ಗಟ್ಟಿನಿಂದ ಮಾಡುವ. ಥ್ಯಾಂಕ್ ಯು. ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿದೆ. ಎಲ್ಲರಿಗೂ ನಮಸ್ಕಾರ. ಶಾಸಕರಿಗೂ ಮಾಜಿ ಶಾಸಕರಿಗೂ ಎಲ್ಲರಿಗೂ ನಮಸ್ಕಾರ. ಪುತ್ತೂರಿನ ಒಂದು ಕನಸು ಮೆಡಿಕಲ್ ಕಾಲೇಜ್ ಆಗುವುದು. ಅದು ಪುತ್ತೂರಿನ ವರ್ತಕರಿಗೆ ಎಲ್ಲ ರಾಜಕೀಯ ಒಂದು ಬಿಟ್ಟು ಎಲ್ಲರಿಗೂ ಒಂದೇ ಸಮ್ಮತಿಯಿಂದ ನಾವು ಅದನ್ನು ಸಂಪೂರ್ಣ ಸಹಕಾರ ಈ ಪ್ರಾಜೆಕ್ಟಿಗೆ ನಾವು ಕೊಡ್ತೇವೆ ಅಂತ ಒಂದು ಮೊದಲಾಗಿ ಹೇಳ್ತೇವೆ. ನಾವು ಮೊನ್ನೆ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಮೆಡಿಕಲ್ ಕಾಲೇಜಿನ ಒಂದು ಘೋಷಣೆ ಮಾಡಿದ್ದಾರೆ. ಆನಂತರ ನಾವು ಶಾಸಕರಿಗೆ ಒಂದು ಅಭಿನಂದನೆ ಸಲ್ಲಿಸುವ ಸನ್ಮಾನ ಮಾಡುವಂತ ಒಂದು ನಾವು ಯೋಜನೆ ಇಟ್ಟುಕೊಂಡಿದ್ದೇವೆ. ಆದರೆ
ಶಾಸಕರು ಬೆಂಗಳೂರಲ್ಲಿ ಇದ್ದಾಗ ನಾವು ಇನ್ನೂ ಅವರು ಯಾವಾಗ ಬರ್ತಾರೆ ಅವರ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಅವರಲ್ಲಿ ಹೋಗಿ ನಾವು ಪ್ರತ್ಯೇಕವಾಗಿ ನಾವು ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ನಾವು ಒಂದು ಯೋಜನೆ ಇದ್ದೇವೆ. ಹಾಗೆ ಎಲ್ಲರ ಪುತ್ತೂರಿನ ಎಲ್ಲರ ವರ್ತಕ ಪರವಾಗಿ ನಾನು ಒಂದು ಹೇಳ್ತೇನೆ, ನಮಗೆ ಸಂಪೂರ್ಣ ಸಹಕಾರ ನಿಮಗೆ ಶಾಸಕರಿಗಾಗಲಿ ಈ ಸರ್ಕಾರಕ್ಕಾಗಲಿ ಕೊಡ್ತೇನೆ ಅಂತ ಒಂದೇ ಮಾತಲ್ಲಿ ಹೇಳ್ತೇನೆ. ಮತ್ತೆ ಈ ಜಾಗದ ನಮಗೆ ವರ್ತಕರಿಗೆ ಅಂತ ಹೇಳಿದರೆ ಸ್ವಲ್ಪ ದೂರ ಆಗ್ಬೋದು, ಆದರೂ ಇದೊಂದು ಪ್ರಾಜೆಕ್ಟ್ ಅಂತ ಹೇಳಿದರೆ ಒಂದು ಲೆಕ್ಕದಲ್ಲಿ ಪುತ್ತೂರಿನ ಇಡೀ ಅಭಿವೃದ್ಧಿಗೆ ಎಲ್ಲ ವರ್ತಕರಿಗೂ ಅನುಕೂಲ ಆಗುವಂತ ರೀತಿ. ಇದೊಂದು ಬಂದ ಮೇಲೆ ಏನಾಗ್ತದೆ ಅಂತ ಹೇಳಿದರೆ ಈ ಸೇಡಪ್ಪು ಗ್ರಾಮ ಅಲ್ಲ, ಪುತ್ತೂರಲ್ಲಿ ಒಂದು ವಿಶೇಷವಾಗಿ ಒಂದು ವಾಣಿಜ್ಯರಿಗಾಗಲಿ ಒಂದು ಉದ್ಯಮ ಇಲ್ಲದವರಿಗೆ ಒಂದು ಉದ್ಯಮ ಸೃಷ್ಟಿಸುವಂತ ಒಂದು ಕೆಲಸ ಆಗ್ತದೆ. ಇದು ಪುತ್ತೂರು ಮಾತ್ರ ಅಲ್ಲ, ಅಲ್ಲಿಂದ ಇಲ್ಲಿ ತನಕ ಇದು ಡೆವಲಪ್ ಆಗುವಂತ ಒಂದು ಫ್ಯೂಚರ್ ಅಲ್ಲಿ ಆಗ್ತದೆ. ಹಾಗೆ ಇದೊಂದು ಜಾಗದ ಮಟ್ಟಿಗೆ ತೊಂದರೆ ಇಲ್ಲ, ವರ್ತಕರಿಗಾಗಲಿ ಇನ್ನೇ ದೂರ ಆದಷ್ಟು ಆ ಊರು ಡೆವಲಪ್ ಆಗ್ತದೆ. ಮತ್ತೆ ಯಾವುದಾಗಲಿ ಒಂದು ರಿಕ್ಷಾದವರಾಗಲಿ ಒಂದು ಟ್ಯಾಕ್ಸಿ ಅವರ ಯಾರಿಗೂ ಎಲ್ಲರಿಗೂ ಒಂದು ಉಪಯೋಗ ಆಗುವಂತ ರೀತಿಯಲ್ಲೇ ಕೆಲಸ ಆಗ್ತದೆ. ಮತ್ತೆ ಒಂದೇ ಊರಲ್ಲಿ ಎಲ್ಲ ಬೇಕು ಅಂತ ಹೇಳಿದ್ರೆ ನಮಗೆ ಸಾಧ್ಯವಿಲ್ಲ. ಇಷ್ಟೊಂದು ಈ ಒಳ್ಳೆ ಏರಿಯಾ ಇನ್ನು ಪುತ್ತೂರಲ್ಲಿ ಆಸ್ಪಾಸಲ್ಲಿ ಸಿಗ್ಲಿಕ್ಕಿಲ್ಲ, ಮತ್ತೆ ಸಿಕ್ತು ಅಂತ ಹೇಳಿದ್ರೆ ಇನ್ನೊಂದು 10-20 ಕಿಲೋಮೀಟರ್ ದೂರದಲ್ಲಿ ಸಿಗ್ಬೋದು. ಅದು ನಮ್ಗೆ ಇದಕ್ಕಿಂತ ತುಂಬಾ ತೊಂದರೆ ಆಗ್ತದೆ. ಹಾಗೆ ಈ ಜಾಗದಲ್ಲಿ ನಮ್ಗೆ ಏನು ನಮ್ಮ ಆಕ್ಷೇಪ ಏನಿಲ್ಲ, ಒಳ್ಳೆ ಜಾಗ. ಮತ್ತೆ ಇದಕ್ಕೆ ಅವರು ಹೇಳಿದಾಗ ರೋಡಿನೆಲ್ಲ ಒಂದು 4 ಫಾರ್ವರ್ಡ್ ಲೈನ್ ಎಲ್ಲ ಒಂದು ರೋಡೆಲ್ಲ ಬಂದ್ರೆ ಒಳ್ಳೆ ಚೆನ್ನಾಗಿ ಆಗ್ತದೆ. ಮತ್ತೆ ಶಾಸಕರು ಆಗ ಹೇಳಿದಾಗೆ ಈಗ ಕಣ್ಣೂರಲ್ಲಿ ಕೇರಳದಲ್ಲಿ ಪರಿಯಾರ ಮೆಡಿಕಲ್ ಕಾಲೇಜ್ ಆಗುವ ಮೊದಲು ಒಂದು ಬರೀ ಒಂದು ಇದಕ್ಕಿಂತ ಒಂದು ದೊಡ್ಡ ಕಾಡುಗಳಾಗಿತ್ತು, ಯಾರು ಅಲ್ಲಿ ನೋಡುವಲ್ಲಿ ಹೋಗುವಲ್ಲಿ ಅಂತಂದು ಕಾಡುಗಳಾಗಿತ್ತು. ಅದು ಈಗ ಏನಾಗಿತ್ತು ಅಂತ ಹೇಳಿದ್ರೆ ಒಂದು ಕೇರಳದಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ಇರುವ ಒಂದು ಮೆಡಿಕಲ್ ಕಾಲೇಜ್ ಆಯಿತು, ಅದರ ಪಕ್ಕದಲ್ಲಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಕೂಡ ಆಯಿತು. ಇದೆಲ್ಲ ಬರುವಾಗ ಅಲ್ಲಿ ಆ ಊರಿನ ಚಿತ್ರವೇ ಬದಲಾವಣೆ ಆಯಿತು. ಈಗ ನಮ್ಗೆ ನೋಡಿ, ಈಗ ಉಡುಪಿಗೆ ಹೋದ್ರೆ ನಮ್ಗೆ ಗೊತ್ತಾಗುದಿಲ್ಲ, ಕರ್ನಾಟಕದಲ್ಲಿ ಅಲ್ಲ ಇಂಡಿಯಾದಲ್ಲಿ ನಾವು ಇರುವುದು ಗೊತ್ತಾಗಲ್ಲ, ಅಷ್ಟೊಂದು ಇದನ್ನ ಅಭಿವೃದ್ಧಿ ಆಗಿದೆ. ಇದೊಂದು ನಮ್ಮ ವರ್ತಕರ ಸಂಘದ ಒಂದು ಇದಾಗಿ ನಾನು ಹೇಳ್ತಾ ಇದ್ದೇನೆ. ಮತ್ತೊಂದು ನನ್ನ ವೈಯಕ್ತಿಕ ಪರವಾಗಿ ನಾನು ಒಂದು ಹೇಳುವುದೇನು ಹೇಳಿದರೆ, ಕಳೆದ ಸರ್ಕಾರ ನಮ್ಗೆಲ್ಲರಿಗೂ ಹೇಳಿದ್ದಾರೆ ಡಬಲ್ ಇಂಜಿನ್ ಸರ್ಕಾರ, ಹಾಗೆ ಪುತ್ತೂರಿನಾಗಲಿ ಕರ್ನಾಟಕದಲ್ಲಿ ಆಗಲಿ ಅಭಿವೃದ್ಧಿಯ ಒಂದು ಕನಸೇ ಇರ್ಬೋದು, ದೊಡ್ಡ ಒಂದು ಪ್ರಾಜೆಕ್ಟ್ಗಳೇ ಇರ್ಬೋದು ಅಂತ. ಆದರೆ ನಾನೊಂದು ವರ್ತಕ ಸಂಘದ ಕಾರ್ಯದರ್ಶಿಯಾಗಿ ಹೇಳುವುದಲ್ಲ, ನಾನು ವ್ಯಕ್ತಿಯಾಗಿ ಹೇಳುವುದು, ಆ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿದ್ರೆ ಒಂದು ಇಂಜಿನ್ ಆಚೆ ಮುಖವಾಯಿತು, ಒಂದು ಇಂಜಿನ್ ಈಚೆ ಮುಖವಾಯಿತು. ಇದು ನಮ್ಮದು ಮಧ್ಯದಲ್ಲಿ ಆಯಿತು, ಆಚೆಯೂ ಇಲ್ಲ ಈಚೆ ಇಲ್ಲದಾಗೆ ಆಗಿದೆ. ಈಗ ನಮಗೊಂದು ಒಂದೇ ಇಂಜಿನ್ ಸಾಕು, ಅದು ನಮ್ಮ ಶಾಸಕರು ಆ ಒಂದೇ ಇಂಜಿನ್ ನಮಗೆ ಇಡೀ ಕರ್ನಾಟಕಕ್ಕೆ, ನಮಗೆ ನಮ್ಮ ಪುತ್ತೂರಿನ ಇಡೀ ಅಭಿವೃದ್ಧಿಗೆ ನಮಗೆ ಒಂದೇ ಇಂಜಿನ್ ನಮ್ಮ ಅಶೋಕ್ ಕುಮಾರ್ ಅವರು ಅದೊಂದು ಅವರಿಂದ ಇದು ಖಂಡಿತವಾಗಿ ಸಾಧ್ಯವಾಗ್ತದೆ ನನಗೊಂದು ಕನಸು. ಹಾಗೆ ಸರ್ ಈಗ ನಿಮಗೆ 5 ವರ್ಷಕ್ಕೆ ಇದು ಏನು ಸಂಪೂರ್ಣ ಮಾಡಲಿಕ್ಕೆ ಸಾಧ್ಯವಿಲ್ಲ, ಒಂದು ಅಟ್ಲೀಸ್ಟ್ ಆದರೂ ಈಗ ಮೊನ್ನೆ ಒಬ್ಬರು ಹೇಳಿದ್ದಾರೆ, ಒಂದು ನಿಮ್ಗೆ ಚಾಲೆಂಜ್ ಕೊಟ್ಟಿದ್ದಾರೆ, ಈ 1 ವರ್ಷದಲ್ಲಿ ನೀವು ಶಿಲಾನ್ಯಾಸ ಮಾಡಿದರೆ ನಮ್ಗೆ ನಾನು ಹಾಗೆ ಮಾಡ್ತೇನೆ ಈಗ ಮಾಡ್ತೇನೆ ಅಂತ ಹೇಳಿ. ಸರ್ 1 ವರ್ಷದಲ್ಲ, ನೀವು 5 ವರ್ಷದವರೆಗೆ ನಿಮ್ಗೆ ಟೈಮ್ ಸಾಕಾಗುದಿಲ್ಲ. ಶಿಲಾನ್ಯಾಸ ಮಾಡ್ಲಿಕ್ಕೆ ನಾಳೆ ಒಂದು ಶಿಲಾನ್ಯಾಸ ಮಾಡಬಹುದು, ಆದರೆ 5 ವರ್ಷದಲ್ಲಿ ನಿಮಗೆ ಇಲ್ಲೊಂದು ಜಾಗ ಒಂದು ಗ್ರೌಂಡ್ ಲೆವೆಲ್ ಮಾಡಿ ನಿಮಗೆ ಟೈಮ್ ಸಾಕಾಗುದಿಲ್ಲ. ಪುತ್ತೂರಿನ ಜನರು ನಿಮಗೆ 10 ವರ್ಷ ಅಲ್ಲ 15 ವರ್ಷ ನಿಮಗೆ ಅವಕಾಶ ಬೇಕಾದರೂ ಕೊಡ್ತೇನೆ ಅನ್ನೋ ಭರವಸೆ. ನಿಮಗೆ ಕಳೆದ ವರ್ಷ ನಾನು ಹೇಳಿದ್ದು ನಿಮಗೆ ಸ್ವಲ್ಪ ಬಹುಮತ ಸ್ವಲ್ಪ ಕಡಿಮೆ ಆಗಿರ್ಬೋದು, ಆದರೆ ಹೊಸ ಜನಕ್ಕೆ ಬರುವಾಗ ನಮಗೆ ಕನ್ಫ್ಯೂಷನ್ ಆಗ್ತದೆ, ಯಾರು ಹೇಗೆ ಆಗ್ತಾ ಇದ್ದೇವೆ. ಈಗ ಜನರಿಗೆ ಎಲ್ಲರಿಗೂ ಒಂದು ಧೈರ್ಯ ಬಂದಿದೆ, ಇವರಿಗೆ ಶಾಸಕರಾಗಿ ಅಶೋಕ್ ಕುಮಾರ್ ಕೈಯಲ್ಲಿ ನಾವೊಂದು ಕೊಟ್ಟರೆ ಅದು ಖಂಡಿತ ಪುತ್ತೂರಿಗೆ ಒಂದು ಅಭಿವೃದ್ಧಿಗೆ ಒಂದು ಕನಸು ನಮಗೆ ಸರ್. ಇಷ್ಟೆಲ್ಲ ನಮಗೆ ಮಾತಾಡಲಿಕ್ಕೆ ನಮಗೆ ವರ್ತಕ ಸಂಘದ ಪರವಾಗಿ ಅವಕಾಶ ಕೊಟ್ಟಿದ್ದೀರಿ, ನಿಮ್ಗೆ ಎಲ್ಲರಿಗೂ ಅಭಿನಂದನೆಗಳು ಸರ್. ಇಲ್ಲಿ ಒಂದು ಪ್ರಸ್ತಾವನೆ ಆದರೂ ಬಜೆಟಲ್ಲಿ ಬಂದದ್ದಕ್ಕೆ ಭರಿಸಿದಂಥ ಅಶೋಕ್ರಯವರಿಗೂ ಅಲ್ಲಿ ಬರೆದಂಥ ಮುಖ್ಯಮಂತ್ರಿಯವರಿಗೂ ನಾನು ಪ್ರಥಮವಾಗಿ ಅಭಿನಂದನೆ. ನಾವು ಇಲ್ಲಿ ಜಾಗ ಇಟ್ಟಾಗ ಈಗ ವಿಶ್ವಣ್ಣ 2 ಬಿಟ್ಟರು, ವಿಶ್ವಣ್ಣ ಒಂದು ಬೀಟಿಗೆ ಇನ್ನೂ ನಮಗೆ ರಸ್ತೆ ಬರ್ತದೆ. ಕೆದಿಲದಿಂದ ಇಲ್ಲಿ ಯಾವ ಗ್ರಾಮದಿಂದಲೂ ಇಲ್ಲಿಗೆ ಮಾರ್ಗ ಸ್ವಲ್ಪ ಸಪುರ ಇದೆ, ಇದು ಆಗಲೇ ಮಾಡಿದ್ದು ದೊಡ್ಡದಾಗಿ. ಅದರಿಂದ ಕಡಂಬುಗೂ ಅದೇ ಮಾಡಿದ್ದು, ಬನ್ನೂರಿಗೂ ಆ ಟೈಮಲ್ಲೇ ಮಾಡಿದ್ದು. ಆಮೇಲೆ
ಬೀಟಿಗೆಯಿಂದ ಇಲ್ಲಿ ಉಂಟು, ಪಡ್ನೂರಿನಿಂದ ಇಲ್ಲಿ ಉಂಟು, ಇಲ್ಲಿ ಹೌದು, connection. ಆರಕೆರೆ. ಎಲ್ಲ ಕಡೆಯಿಂದ, ಬನ್ನೂರಿನಿಂದ, ಪಡ್ನೂರಿಂದ, ಕೆದಿಲದಿಂದ, ಮತ್ತೆ ಪೆರ್ನೆಯಿಂದ, ಓಡ್ಯಾಡಿಯಿಂದ, ಎಲ್ಲ ಕಡೆಯಿಂದ ಇಲ್ಲಿಗೆ ರಸ್ತೆ ಇದೆ. ಏನಂದ್ರೆ ಇಲ್ಲಿ ಇಟ್ಟದ್ದಕ್ಕೂ ಕಾರಣ ಇದೆ. ಎಲ್ಲ ತಾಲೂಕುಗಳಿಗೂ ಇದೊಂದು ಸೆಂಟರ್, ಮೇನ್ ರೋಡ್, ಹೈವೇಯಿಂದ ಬರಲಿಕ್ಕೂ ಹತ್ತಿರ. ಮತ್ತೆ ನಡುಪೇಟೆಯಲ್ಲಿ 40 ಎಕರೆ ಎಲ್ಲೂ ಯಾರಿಗೂ ಸಿಗುವುದಿಲ್ಲ. ಆಗಲೂ ಪ್ರಯತ್ನ ಮಾಡಿದ್ದಾರೆ ನಮ್ಮ ಖಾದರ್, ಮಂಗಳೂರಿನಲ್ಲಿ ಜಾಗ ಸಿಗ್ತದ ಅಂತ. ಕೊನೆಗೆ ನಿರ್ಮಲ್ ತರಪ್ಪಂದು ಅದೇ ಈ ಕಟ್ಟಪಿ ಅಂತ ಹೇಳಿದ್ರು. ರೈಗಳಿಗೂ ಇತ್ತು ಕಂಟ್ರೋಲಲ್ಲೇ ಆಗಬೇಕು ಅಂತ. ಆದರೆ ನಾನು ಪ್ರತಿ ಸಲ ಜಗಳಾಡ್ತೇನೆ ಅಂತ ಹೇಳಿ ಅವಳಿ ಅವಳಂತ ಹೇಳಿ ಅವರೆಲ್ಲರ ಸಹಕಾರದಲ್ಲಿ ನಮಗೆ ಇಲ್ಲಿ ಜಾಗ ಮಂಜೂರಾಯಿತು. ಆದರೆ ಇದು ಯಾರು ಈಗ ಇವರು ಕಾರ್ಯದರ್ಶಿಯವರು ಹೇಳಿದ ಹಾಗೆ ಇವತ್ತಿನ ನಾಳೆ ಆಗ್ತದೆ ಅಂತಲ್ಲ, ನಾನಿರುವಲ್ಲಿ 1 ಕಿಲೋಮೀಟರ್ನ ಒಳಗೆ 4 ಮೆಡಿಕಲ್ ಕಾಲೇಜ್ ಇದೆ. ಅಭಿವೃದ್ಧಿ ಹೇಗಂದರೆ, ನಾನು ಚಿಕ್ಕವಳಿದ್ದಾಗ ಆ ಇಡೀ ಊರಲ್ಲಿ 1 ಹೋಟೆಲ್ 2 ಹೋಟೆಲ್ ಚಿಕ್ಕದಿತ್ತು. ಅಂಥ ಜಾಗದಲ್ಲಿ ಇವತ್ತು ಸಾಸಿವೆ ಉದುರಿಸಲಿಕ್ಕೂ ಜಾಗ ಇಲ್ಲ. ಅದು ಬಿಟ್ಟು ಪ್ರತಿ ಮನೆಯ, ಈಗ ಯಾರಾದರೂ ಹಾಗಾಗಿ ಯಾವುದೇ ಮನೆಗೆ ಹೋಗಿ ಪ್ರತಿಯೊಂದು ವಿದ್ಯಾವಂತರೇ ಇರಲಿ ಅವಿದ್ಯಾವಂತರೇ ಇರಲಿ, ವಿದ್ಯಾವಂತರು ಆಫೀಸ್ ಕೆಲಸಕ್ಕೆ ಹೋಗ್ತಾರೆ, ಹಾಸ್ಪಿಟಲ್ಗಳಲ್ಲಿ. ವಿದ್ಯೆ ಇಲ್ಲದವರು ಸ್ವೀಪರ್ ಹಾಕಿ ಗುಡಿಸಲಿಕ್ಕೆ, ಒರೆಸಲಿಕ್ಕೆ, ತೊಳಿಲಿಕ್ಕೆ ಅಂತ ಪ್ರತಿ ಮನೆಯವರು ಉದ್ಯೋಗಸ್ಥರು. ಯಾರಿಗೂ ಇನ್ನೊಬ್ಬರಿಗೆ ಕೈ ಚಾಚುವ ಸ್ಥಿತಿಯಲ್ಲಿ ಇಲ್ಲ ಅಂತ ಮೆಡಿಕಲ್ ಕಾಲೇಜಿನಲ್ಲಿ ಬಂದಾಗ ನೀವು ಬೆಳೆದದ್ದೇ ಬೆಳೆದದ್ದಲ್ಲ. ಹಾಗೇನೆ ನಮ್ಮ ಊರು ಬೆಳೀತದೆ, ಜನರು ಬಹಳಷ್ಟು ಉದ್ಯೋಗಕ್ಕೆ ಕಾರಣ ಆಗ್ತದೆ. ಈಗ ಅಶೋಕ್ ಹೇಳಿದ ಹಾಗೆ ಇಡೀ ಎಲ್ಲ ಕಡೆ ಎಲ್ಲ ಫ್ಯಾಕ್ಟ್ರಿಗಳು, ಕಂಪೆನಿಗಳಿಗೂ ಮೆಡಿಕಲ್ ಕಾಲೇಜಿಗೂ ವ್ಯತ್ಯಾಸ ಇದೆ. ಆದ ಕಾರಣ ಎಲ್ಲ ರಸ್ತೆಗಳು ಬಂದು ಸೇರಿದಾಗ ಇದು ಮಂಗಳೂರಿಗಿಂತ ಹೆಚ್ಚಿನ ಇದು ಆಗಲಿಕ್ಕೆ ಸಾಧ್ಯ ಉಂಟು. ಮತ್ತು ಕಾಡು ಕಟ್ಟು ನಾಡು ಆಗುವವರೆಗೆ ಮಾತ್ರ ಸ್ವಲ್ಪ ಸಮಸ್ಯೆ. ನಮ್ಮ ಕರ್ಲ ಬಣ್ಣ ಹೇಳಿದರೆ ಅದು ಬಡ್ಪಿನಿಂದಲೇ ಕುಡಿದಂಥ ಕಾಡಾಕಿತ್ತು. ಈಗ ಕಾಡು ಇಲ್ಲ, ಇದಿಲ್ಲ, ಉದ್ಘಾಟನೆ ಆಗಲಿಲ್ಲ, ಬಿಲ್ಡಿಂಗ್ ಎಲ್ಲ ಆಗಿದೆ ಕೇರಳದ್ದು. ಅದಾದರೆ ಕಾಸರಗೋಡು ಕಡೆಯದ್ದು ಸ್ವಲ್ಪ ಕಡಿಮೆ ಆಗಿದೆ. ಅದು ಉದ್ಘಾಟನೆ ಆಗುವ ಮೊದಲು ನಮ್ಮದೇನಾದರೂ ಉದ್ಘಾಟನೆ ಆದರೆ ನಮಗೆ ಸಂಪಾಜೆ ಈ ಕಡೆ ಮುಳ್ಳೇರಿಯ, ಆ ಕಡೆ ಕಾಸರಗೋಡು, ಈ ಕಡೆದ್ದು ಚಾರ್ಮಾಡಿ, ಗುಂಡ್ಯ ಎಲ್ಲ ಇಲ್ಲಿಗೆ ಬರುವಂಥ, ಅಲ್ಲ ಚಾರ್ಮಾಡಿಯಿಂದ ಬರ್ತಂದ್ರೆ ಹೀಗೆ ಎಲ್ರಿಗೂ ಇದು ಕೇಂದ್ರ ಆಗ್ತದೆ. ಯಾಕಂದರೆ ಆಸ್ಪತ್ರೆ ಯಾವಾಗಲೂ ಸಿಟಿಯಿಂದ ಸ್ವಲ್ಪ ಹೊರಗೆ ಬರಬೇಕು, ಬಂದರೆ ಮಾತ್ರ ಸಿಟಿ ಬೆಳೀತದೆ. ಇಲ್ಲಿ ಇದು ಕಾಲೇಜ್ ಆದ ತಕ್ಷಣ ಪುತ್ತೂರಿನಿಂದ ಉಪ್ಪಿನಂಗಡಿವರೆಗೂ ಇದು ಬೆಳೀತದೆ. ಹಾಗೆ ಪುತ್ತೂರು ಬೆಳೆಯುವುದಕ್ಕೂ ಹಾಗೆ ಎಲ್ಲದಕ್ಕೂ ಈಗ ನಿಮಗೆ ಇದು ಆಯಿತು. ಆದರೆ ಆ ರಸ್ತೆಗಳನ್ನೆಲ್ಲ ಮೇನು ಬೀಟಿಗೆಯಿಂದ ಮತ್ತು ಪಡ್ನೂರಿಂದ ಅದು ಬಹಳ ಸ್ವಲ್ಪ ಒಂದೇ ವೆಹಿಕಲ್ ಬಂದ್ಬಿಡುತ್ತೆ. ಇದು ಜಾಸ್ತಿ ಇದೆ. ಯಾವುದು 7.5 ಮೀಟರ್ ನೆನಪಿದಂಗೆ ಯಾವುದು ಆರ್ ಟಿ ಆಫೀಸಿಂದ ಅಲ್ಲ, ಅದು ಆಚೆ. ಇಲ್ಲಿದು ಈಗ 2 ಬ್ರಿಡ್ಜಸ್ಸು ಇದು ಉಂಟು. ಮತ್ತು ಇದರಲ್ಲೂ ಜಾಗ ಉಂಟು. ಬೇಕಿದ್ರೂ ನೀವೇ ಕೊಟ್ಟರೆ ಆಯಿತು ಸ್ವಲ್ಪ. ಇಲ್ಲಿಂದ ಕಡಂಬುಗೆ ಹೋಗುವುದು. ಆದ ಕಾರಣ ರಸ್ತೆಗಳು ದೊಡ್ಡದಾದ ತಕ್ಷಣ ಇಲ್ಲಿ ಕೆಲಸವೂ ಪ್ರಾರಂಭ ಆದರೆ ಎಲ್ಲವೂ ಸುಸೂತ್ರವಾಗಿ ಆಗ್ತದೆ. ಎಲ್ಲದಕ್ಕಿಂತ ಮೊದಲು ಜನರಿಗೆ ಸೇವೆಗೆ ಆಸ್ಪತ್ರೆ ಸಿಗಲಿ, ಹಾಗೆಯೇ ಕಾಲೇಜ್ ಬರಲಿ ಅಂತ. ಚಿಕ್ಕ ಮಾಧ್ಯಮದವರಿಗೆ ನಾನು ಕೂಡ ಶಕುಂತಲಾ ಶೆಟ್ಟಿಯವರೊಟ್ಟಿಗೆ ಈ ಒಂದು ಮೆಡಿಕಲ್ ಕಾಲೇಜಿನ ವಿಷಯದಲ್ಲಿ ಆ ಸಂದರ್ಭದಲ್ಲಿ ಹೋರಾಟ ಮಾಡುವಾಗ ನಾನು ಕೂಡ ಇದ್ದೆ. ನಾನು ಆ
ಆಗಿನಿಂದ ಈಗಿನವರೆಗೆ ಕೂಡ ಹೋಗ್ತಾ ಇತ್ತು. ಆಗ ಶಕುಂತಲಾ ಶೆಟ್ಟಿಯವರು ಹೋರಾಟ ಮಾಡಿದ್ರು. ಅದಾದ ನಂತರ ಆ ಫೈಲುಗಳು 5 ವರ್ಷ ತಾಲೂಕು ಆಫೀಸಲ್ಲೇ ಬಿದ್ದುಕೊಂಡಿತ್ತು. ನಂತರ ಆ ನಮ್ಮ ಗ್ರಾಮದ ಎಲ್ಲ ದೈವ ದೇವರುಗಳ ಸಹಾಯದಿಂದ ಅಶೋಕ್ ಕುಮಾರ್ ಅವರು ಶಾಸಕರಾಗಿ ಬಂದರು. ನಂತರ ಅದಕ್ಕೆ ಸಿಕ್ಕಿದ ವೇಗ ಅಂದ್ರೆ ನಿಮಗೆಲ್ಲ ಗೊತ್ತುಂಟು. ಅಧಿವೇಶನದಲ್ಲಿ ಈಗ ಮೆಡಿಕಲ್ ಕಾಲೇಜು ಪಾಸ್ ಆಗುವವರೆಗೆ ಬಂತು. ನಾನು ಕೂಡ ಮೊನ್ನೆ ಬೆಂಗಳೂರಿಗೆ ಹೋಗಿ ಅವರ ಶಾಸಕರೊಂದಿಗೆ ನಾವು ಕೂಡ ಅಲ್ಲಿ ಬಹಳ ಸಂತೋಷ ಸಡಗರದಿಂದ ಸಂಭ್ರಮಿಸಿದ್ದೇವೆ. ಬಹಳ ಸಂತೋಷ ಆಯಿತು ನಮಗೆಲ್ಲರಿಗೂ. ಇವತ್ತು ಕೆಲವು ಕಡೆ ಟೀಕೆಗಳು ಬರ್ತವೆ, ಇದನ್ನು ಮೆಡಿಕಲ್ ಕಾಲೇಜ್ ಪಾಸ್ ಆಗಲಿಲ್ಲ ಅದು ಆಗುದಿಲ್ಲ ಅಂತೇಳಿ. ನಾವು ಎಷ್ಟೋ ಟೀಕೆಗಳಿದ್ರು. ನಮ್ಮ ಶಾಸಕರು ಅಶೋಕ್ ಕುಮಾರ್ ಅವರು ಒಂದು ಕೆಲಸ ಹೇಳುವುದಿಲ್ಲ, ಅವರು ಹೇಳಿದ ನಂತರ ಆ ಕೆಲಸವನ್ನು ಮಾಡುವುದಿಲ್ಲ, ಮಾಡಿಯೇ ಮಾಡ್ತಾರೆ. ಪ್ರತಿಯೊಂದು ಕೆಲಸವನ್ನು ಹೇಳಿದ ನಂತರ ಅವರು ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಆ ಕೆಲಸ ಮಾಡಿದ್ರೆ ಅವರಿಗೂ ನಿದ್ದೆ ಬರುವುದಿಲ್ಲ, ನಮ್ಮನ್ನು ನಿದ್ರಿಸಲು ಬಿಡುವುದಿಲ್ಲ. ಉದಾಹರಣೆಗೆ ಅವರು ಕಂಬಳವನ್ನು ಮಾಡುವಾಗ ಎಷ್ಟೋ ಜನ ಟೀಕೆ ಮಾಡಿದ್ರು, ಇಂದು ಕಂಬಳ ಆಯರ ಉಂಡ ಆ ಗೋಡಿಯರು ಮಾತ್ರ ಘಾಟಿಲು ಮಾತ್ರ ಬರ್ತದೆ ಪೂರಿಯಲ್ಲಿಜ್ಜ, ಇನ್ನು ಮಾತ್ರ ಈ ಕೆಲಸ ಆಯರಲ್ಲಿ ಬೆಂಗಳೂರು ಕಂಬಳ ಆಯರಲ್ಲಿ ಇಜ್ಜೆ ಅಂತ ಹೇಳಿ ಎಲ್ಲರೂ ಟೀಕೆ ಮಾಡಿ ಹೇಳಿದ್ರು. ನಂತರ ಅವರು ಹೋದ ಸ್ಪೀಡಲ್ಲಿ ಬೆಂಗಳೂರು ಕಂಬಳವನ್ನು ರಾಜಧಾನಿಯಲ್ಲಿ ಮಾಡಿಯೇ ಬಿಟ್ರು. ಆ ಟೀಕೆಗಾರರನ್ನೆಲ್ಲ ಬಾಯಿ ಮುಚ್ಚಿಸುವಂತ ಕೆಲಸವನ್ನು ಅವರು ಮಾಡಿದ್ರು. ಆ ಬೆಂಗಳೂರು ಕಂಬಳ ಮಾಡೋದಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ. ಹಾಗೆ ಮೆಡಿಕಲ್ ಕಾಲೇಜು ಕೂಡ ಬೆಂಗಳೂರು ಕಂಬಳದಷ್ಟೇ ಕಷ್ಟ ಉಂಟು. ಬೆಂಗಳೂರು ಕಂಬಳ ಮಾಡಿದವರಿಗೆ ಮೆಡಿಕಲ್ ಕಾಲೇಜು ಖಂಡಿತವಾಗಿಯೂ ಕಷ್ಟ ಆಗಿರ್ಲಿಕ್ಕೆ ಇಲ್ಲ. ಅವರು ಹೋದ ಸ್ಪೀಡಲ್ಲಿ ಖಂಡಿತವಾಗಿಯೂ ಮೆಡಿಕಲ್ ಕಾಲೇಜ್ ಇಲ್ಲಿ ಹಾಗೆ ಆಗ್ತದೆ. ನಮ್ಮ ಕನಸೆಲ್ಲ ನನಸು ಮಾಡುವಂತಹ ಕೆಲಸವನ್ನು ನಮ್ಮ ಶಾಸಕರು ಮಾಡ್ತಾರೆ. ಅವರು ಎಷ್ಟೋ ಕೆಲಸಗಳ ಬಗ್ಗೆ ಹೇಳಿದ್ರು. KMF ಗೆ ಈಗ ಜಾಗ ಇಡುವಂತ ಕೆಲಸ ಆಗಲಿ, ರೋಡಿನ ವಿಷಯ ಆಗಲಿ, ಅಕ್ರಮ ಸಕ್ರಮದ ವಿಷಯ ಆಗಲಿ, ಈ ಅವರು ಮಾಡಿದ ಕೆಲಸ ಅಂದ್ರೆ ಈ ಹಿಂದೆ ಮಾಡಿದ ಸರ್ಕಾರಗಳು 5 ವರ್ಷದಲ್ಲಿ ಮಾಡಿದ ಕೆಲಸವನ್ನು ನಮ್ಮ ಶಾಸಕರು 2 ವರ್ಷದಲ್ಲಿ ಮಾಡಿರುವುದು ನಿಮಗೆ ಗೊತ್ತಿದೆ. ಆದ ಕಾರಣ ಯಾರಿಗೂ ಇದರ ಬಗ್ಗೆ ಭಯ ಬೇಡ. ಖಂಡಿತವಾಗಿಯೂ ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅವರು ಈ ಕೆಲಸವನ್ನು ಮಾಡಿಯೇ ಮಾಡ್ತಾರೆ. ಅದಕ್ಕೆ ಮಾತ್ರ ನಾವೆಲ್ಲರೂ ಅವರೊಂದಿಗೆ ಕೈ ಜೋಡಿಸಿ ಅವರಿಗೆ ಬೆಂಬಲ ಕೊಡುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಂತ ಹೇಳಿ ಅವಕಾಶಕ್ಕಾಗಿ ಎಲ್ಲರಿಗೂ ಈಗ ಪ್ರೆಸೆಂಟ್ ಇರುವಂತಹ ನಮ್ಮ ಆಸ್ಪತ್ರೆ 100 ಬೆಡೆಡ್ ಹಾಸ್ಪಿಟಲ್. ಮೆಡಿಕಲ್ ಕಾಲೇಜಿನ ಅವಶ್ಯಕತೆ ಏನು ಅಂತ ಎಲ್ರಿಗೂ ಒಂದು ಪ್ರಶ್ನೆ ಅಂದ್ರೆ ನಮ್ಮ MLA ಸರ್ ಹೇಳಿದ್ರು. ನಮ್ಮ ಆಸ್ಪತ್ರೆಯಲ್ಲಿ ಈಗ 100 ಬೆಡೆಡ್ ಹಾಸ್ಪಿಟಲ್ಗೆ ಇರುವಂತಹ ಮ್ಯಾನ್ ಪವರ್ ಇರುವುದು ಅಂದ್ರೆ ಸ್ಪೆಷಲಿಸ್ಟ್ಗಳು ಇರುವುದು, ಖಾಲಿ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಒಬ್ಬೊಬ್ಬರೇ ಇರುವಂತದ್ದು. ಹಾಗೆ ಈಗ ನಮ್ಮ ಹಾಸ್ಪಿಟಲ್ಗೆ ಅಂದ್ರೆ ನಾನೀಗ ತಾಲೂಕು ಹಾಸ್ಪಿಟಲ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಮ್ಮಲ್ಲಿಗೆ ಸಾಧಾರಣ ಸುಳ್ಯ, ಬಂಟ್ವಾಳ, ಈ ಕಡೆ ಕಡಬ, ಬೆಟ್ಟಂಗಡಿ ಮತ್ತೆ ಈವನ್ ಕಾಸರಗೋಡು ಬಾರ್ಡರ್ ಪ್ಲೇಸಸ್ ಇಂದ ಕೂಡ ಪೇಷಂಟ್ಸ್ ಬರ್ತಾರೆ. ವೆನ್ಲಾಕ್ ಹಾಸ್ಪಿಟಲ್ ಬಿಟ್ಟರೆ ಅತ್ಯಧಿಕ ಹೊರರೋಗಿಗಳು, ಒಳರೋಗಿಗಳನ್ನು ನೋಡುವಂತ ಆಸ್ಪತ್ರೆ ಅಂದ್ರೆ ನಮ್ಮಲ್ಲಿ ಪುತ್ತೂರು ಹಾಸ್ಪಿಟಲ್. ಸೊ ನೆಕ್ಸ್ಟ್ ಡೆವಲಪ್ ಆಗಬೇಕಾಗಿರೋದು ನಮ್ಮಲ್ಲಿ. ಆದ ಕಾರಣ ನಾವು ಇಷ್ಟು ವರ್ಷಗಳಿಂದ ಕೇಳ್ತಾ ಇದ್ದೇವೆ ಅಂದ್ರೆ ಅಪ್ಗ್ರೇಡ್ ಮಾಡಲಿಕ್ಕೆ ಹಾಸ್ಪಿಟಲ್. ಯಾಕೆಂದ್ರೆ ನಮಗೆ ಪ್ರಾಬ್ಲಮ್ ಆಗ್ತಾ ಇರೋದು ಒಬ್ಬೊಬ್ಬರೇ ಸ್ಪೆಷಲಿಸ್ಟ್ ಇದ್ದ ಕಾರಣ ಅವರು ರಜೆಯಲ್ಲಿ ಹೋದಾಗ ಅಂದ್ರೆ ಕಾರಣಗಳ ಹಲವಾರು ಇರ್ತದೆ. ಅವರ ರಜೆಗಳಿರ್ಬೋದು, ಅವರ ಹೆಲ್ತ್ ಇಶ್ಯೂಸ್ ಇರ್ಬೋದು, ಏನಾದರೂ ಇದ್ದಾಗ ನಮಗೆ ರೋಗಿಗಳನ್ನು ಇಲ್ಲಿ ಇಟ್ಕೊಂಡು ಟ್ರೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಆಗ ನಾವು ವೆನ್ಲಾಕ್ ಹಾಸ್ಪಿಟಲ್ಗೆ ಕಳಿಸಲೇಬೇಕಾಗ್ತದೆ. ಅಂತ ಒಂದು ಪ್ರಾಬ್ಲಮ್ಸ್ಗೆ ಎಲ್ಲ ಸೊಲ್ಯೂಷನ್ ಅಂತ ಹೇಳಿದ್ರೆ ಹಾಸ್ಪಿಟಲ್ ಅಪ್ಗ್ರೇಡ್ ಆದ ಕೂಡಲೇ ಬೆಡ್ಸ್ ಜಾಸ್ತಿ ಆದ ಕೂಡಲೇ ಮ್ಯಾನ್ ಪವರ್, ಸ್ಪೆಷಲಿಸ್ಟ್ಗಳು ಎಲ್ಲರೂ ಜಾಸ್ತಿ ಆಗ್ತಾರೆ. ಆಗ ನಮಗೆ ಪ್ರತಿಯೊಬ್ಬರನ್ನು ಇಲ್ಲಿಂದ ಮಂಗಳೂರಿಗೆ ಕಳಿಸುವಂತಹ ಅವಶ್ಯಕತೆ ಇರುವುದಿಲ್ಲ. ಈಗ ಮೆಡಿಕಲ್ ಕಾಲೇಜ್ ಬಂದ್ರೆ ಅದೊಂದು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಅಂದ್ರೆ ಎಲ್ಲ ಪುತ್ತೂರಿಗೆ ಬರುವಂತಹ ರೋಗಿಗಳಿಗೆ ಬೇಕಾದ ಹೈಯರ್ ಟ್ರೀಟ್ಮೆಂಟ್ಸ್ಗಳೆಲ್ಲ ಈ ಪುತ್ತೂರಿನ ಲಿಮಿಟ್ಸ್ ಅಲ್ಲೇ ಸಿಗೋ ಹಾಗೆ ಆಗ್ತದೆ. ಮತ್ತೆ ನಮ್ಮ ಜಾಗದ ಕುರಿತು ಎಲ್ಲ ಇಂಜಿನಿಯರ್ಸ್ ಎಲ್ಲ ಸರ್ವೆ ಮಾಡಿದ್ದಾರೆ ಆಲ್ರೆಡಿ. ನಮ್ಮ ಇರುವ ಬಿಲ್ಡಿಂಗ್ ನ ಪಕ್ಕದ ಎಷ್ಟು ಉಂಟು, ಅಲ್ಲಿ ಖಾಲಿ ಜಾಗ ಎಷ್ಟು ಉಂಟು ಅಂತ ಅದ್ರ ಬಗ್ಗೆ ಅವರೇ ಏನೋ ಡಿಸಿಷನ್ ತಗೊಳ್ತಾರೆ. ಮತ್ತೆ ನಮ್ಗೆ ಒಂದೇ ಅಂದ್ರೆ ನಮ್ಗೆ ಈಗ ಅದು ಟೌನಿನ ಮಧ್ಯದಲ್ಲಿ ಇದೆ, ಹಾಸ್ಪಿಟಲ್ ಉಳಿಸಿಕೊಂಡು ಇಲ್ಲಿ ಸಹ ಹೊಸತು ಮಾಡಿದ್ರೆ ಮೇ ಬಿ ಬೆಟರ್ ಇರ್ತದೋ ಅಂತ ನಮ್ದೊಂದು ಅನಿಸಿಕೆ. ಈ ಹೋರಾಟ ಬೇಕು ಅನ್ನುವ ಡಿಮಾಂಡ್ ಜನರಿಗೆ ಸರ್ಕಾರಕ್ಕೆ ಶಕುಂತಲಾ ಶೆಟ್ಟರು ಶಾಸಕರಾಗಿ ಆದ ನಂತರದ 5 ವರ್ಷದ ಅವಧಿಯಲ್ಲಿ ಆಗಿದೆ. ಆಮೇಲೆ ಇದಕ್ಕೆ ಸರ್ಕಾರದ ಒಪ್ಪಿಗೆ, ಅದು 3ನೇ ಹಂತ. ಈಗ ಅಶೋಕ್ ಕುಮಾರ್ ಅವರು ಶಾಸಕರಾಗಿದ್ದ ಅವಧಿಯಲ್ಲಿ ಆಗಿರುವಂತಹ ಈ ಅವಧಿಯಲ್ಲಿ ಮುಂದಿನ ಬಜೆಟ್ನಲ್ಲಿ ಸರ್ಕಾರ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಒಪ್ಪಿಗೆಯನ್ನು ನೀಡಿದೆ. ಇದು ದೊಡ್ಡ ಅಚೀವ್ಮೆಂಟ್. ಇದೀಗ ಆಗಿದೆ. ಇನ್ನು ಇದಕ್ಕೆ ಇನ್ನು 4ನೇದು ಇಂಪ್ಲಿಮೆಂಟೇಷನ್. ಇದಕ್ಕೆ ಸರ್ಕಾರ ದುಡ್ಡು ಇಡಬೇಕು, ಅದು ಎಲ್ಲ ಇಂಪ್ಲಿಮೆಂಟ್ ಆಗಬೇಕು. ಈ 4 ಹಂತಗಳಲ್ಲಿ 3 ಹಂತಗಳನ್ನು ನಾವು
ಅತ್ಯಂತ ಯಶಸ್ವಿಯಾಗಿ ದಾಟಿ ಬಂದಿದ್ದೇವೆ. ಇದರ ಸಂಪೂರ್ಣ ಕೀರ್ತಿ ಮೊದಲಿಗೆ ಜಾಗ ಇಟ್ಟ ಶಕುಂತಲಾ ಶೆಟ್ಟರಿಗೆ, ಆಮೇಲೆ ಹೋರಾಟ ನಡೆಸಿದವರಿಗೆ, ಈಗ ಪ್ರಧಾನ ಕೀರ್ತಿ ಅಲ್ಲಿ ಸರ್ಕಾರದ ಒಪ್ಪಿಗೆಯನ್ನು ಪಡೆದುಕೊಂಡಂತ ಅಶೋಕ್ ಕುಮಾರ್ ಅವರಿಗೆ ಬರ್ತದೆ ಅಂತ ನನ್ನ ಅಭಿಪ್ರಾಯ. ಇನ್ನು ಅಪಸ್ವರ ಇದ್ದೇ ಇರ್ತದೆ. ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾದ್ರೂ ಅಪಸ್ವರ ಇದ್ದೇ ಇರ್ತದೆ. ಅಪಸ್ವರ ಪುತ್ತೂರಿನಲ್ಲಿ ಬಂದಿದೆ. ಒಂದು ಮುಖ್ಯ ವಿಷಯ ಅಂದರೆ ಅಪಸ್ವರ ಕೂಡ ಪಕ್ಷಾತೀತವಾಗಿ ಬಂದಿದೆ. ಹಾಗಾಗಿ ಅದನ್ನು ಹೀಗೆ ಮಾಡಲಿಕ್ಕೂ ನಮಗೆ ಯಾವುದೇ ಮುಜುಗರ ಇಲ್ಲ. ಅಪಸ್ವರ ಮಾಡಿದವರಿಗೆ ಏನು ಬಹುಶಃ ತನ್ನಿಗೆ ಮಾಡಲಿಕ್ಕೆ ಆಗಲಿಲ್ಲ, ಇನ್ನೊಬ್ಬ ಮಾಡಿದರೆ ತನ್ನ ಕೀರ್ತಿಗೆ ಕಳಂಕ ಬರ್ಬೋದು, ಅವನು ನನಗಿಂತ ಹೆಚ್ಚು ಕೀರ್ತಿಯನ್ನು ಪಡೆಯುವುದು ಅನ್ನುವಂಥ ಒಂದು ಭಾವನೆ ಇದ್ದರೆ, ಎರಡೂ ಕೆಲವರಿಗೆ ಬೇರೆ ಬೇರೆ ಹಿತಾಸಕ್ತಿಗಳಿಗೋಸ್ಕರ ಅಪಸ್ವರವನ್ನು ಇಟ್ಟಿದ್ದಾರೆ. ಆದರೆ ಅಪಸ್ವರಗಳು ಬೇಕು. ಅಪಸ್ವರ ಇದ್ದಾಗಲೇ ಇನ್ನಷ್ಟು ಕೆಲಸ ಮಾಡುವ, ಸಾಧಿಸುವ ಚಾಲೆಂಜ್ಗಳು ನಮಗೆ ಬರುವುದು. ಅದಕ್ಕೆ ಸರಿಯಾದ ಶಾಸಕರು ಇಲ್ಲಿದ್ದಾರೆ. ಅಪಸ್ವರದ ಚಾಲೆಂಜ್ಗಳಿಗೆ ಚಾಲೆಂಜ್ ಕೊಡಬಲ್ಲಂತ ಶಾಸಕರು ನಮ್ಮ ಜೊತೆಗಿದ್ದಾರೆ. ಇನ್ನು ಇಂಪ್ಲಿಮೆಂಟೇಷನ್ಗೆ ಇಲ್ಲಿ ಇವತ್ತು ಒಂದಷ್ಟು ಜನ ಅಧಿಕಾರಿಗಳು ಬಂದಿದ್ದಾರೆ. ಆ ಬಗ್ಗೆ ಸ್ಥಳದ ಮಾಲೀಕರು ಕೂಡ ಒಂದೆರಡು ಮಾತು ಹೇಳಿದ್ರು. ಏನು ಇಲ್ಲಿ ಗಿಡಗಳನ್ನು ಉಳಿಸಿಕೊಡ್ಬೇಕು ಅಂತ. ವಿಶ್ವಪ್ರಸಾದ್ ಸೇಡಿಯಪ್ಪ ಅವರೊಂದು ಅಭಿಪ್ರಾಯವನ್ನು ಹೇಳಿದರು. ಅದಕ್ಕೆ ಪೂರಕವಾಗಿ ನಾನು ಹೇಳುವುದೇನು ಅಂತ ಹೇಳಿದ್ರೆ, ಇದೊಂದು ಪ್ರಕೃತಿ ರಮಣೀಯವಾದಂತಹ ಒಂದು ಜಾಗ. ಇಲ್ಲಿ ಪ್ರಕೃತಿಯನ್ನು ಆದಷ್ಟು ಕಡಿಮೆ ನಾಶ ಮಾಡಿ ಪ್ರಾಕೃತಿಕ ಕಾಡಿನೊಳಗೆ ಒಂದು ಕಾಂಕ್ರೀಟ್ ಕಾಡು, ಒಂದು ಮೆಡಿಕಲ್ ಹಬ್ ಆದರೆ ಅಲ್ಲಿ ಕೆಲವು ಕಡೆ ನೀರಿನ ಜರಿಗಳಿದ್ರೆ ಅದನ್ನು ಉಳಿಸಿಕೊಂಡು ಅದು ಒಂದು ರಮ್ಯವಾದ ಒಂದು ಜಾಗವಾಗಿ ಅದನ್ನು ಉಳಿಸಿಕೊಂಡು ಇಡೀ ದೇಶಕ್ಕೆ ಮಾದರಿ ಆಗುವ ಹಾಗೆ ಒಂದು ಪ್ರಾಕೃತಿಕ ಮೆಡಿಕಲ್ ಕಾಲೇಜಿಗೆ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಶಾಸಕರು ಕರೆದಿರುವಂಥ ಸಭೆಗೆ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ಎಲ್ಲ ನಾಗರಿಕ ರೆಪ್ರೆಸೆಂಟೇಟಿವ್ಸ್ ಬಂದು ಅವರ ಅಭಿಪ್ರಾಯಗಳನ್ನು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಮೊದಲನೆಯದಾಗಿ ನಾನು ಕರ್ನಾಟಕ ಸರ್ಕಾರದ ಬಜೆಟ್ನಲ್ಲಿ ಬಂದಿರುವ ಪ್ರಸ್ತಾವನೆಯನ್ನು ಕಾರ್ಯಗತಗೊಳಿಸಲು DPR ಅನ್ನು ವಸ್ತುಸ್ಥಿತಿಯನ್ನು ನಮ್ಮ ಮುಖ್ಯ ಇಂಜಿನಿಯರ್ ಅವರು ವರದಿ ಮಾಡಲು ನನಗೆ ಕ್ರಮ ವಹಿಸಬೇಕು ಅಂತ. ಇವತ್ತು ಅಂದರೆ ಬಜೆಟ್ ಯಾವತ್ತಾಯಿತು ಮಾರನೇ ದಿನವೇ ನಮಗೆ ಆ್ಯಕ್ಚುಲಿ ಹೇಳೋದು. ಶಾಸಕರು ನಾನೇನಂದರೆ ಸೆಷನ್ ಇತ್ತಲ್ಲ, ಶಾಸಕರು ಅಲ್ಲೇ ಇರೋದ್ರಿಂದ ನಮಗೆ ಈ ಏನು ಹೊಸ ಜಾಗ 25 ಎಕರೆ ಜಾಗ ಅಂತ ಎಲ್ಲಿ ಲೊಕೇಶನ್ ಇದೆ ಅಂತ ನನಗೂ ಗೊತ್ತಿರಲಿಲ್ಲ. ಇರೋ ಆಸ್ಪತ್ರೆಯ ಕಟ್ಟಡದ ಮಾಹಿತಿ ನಮ್ಮಲ್ಲಿ ಇತ್ತು. ಅಲ್ಲಿ ಇವಾಗ ಇರೋದು 5.16 ಎಕರೆ ಮಾತ್ರ. ಅದರಲ್ಲಿ ಈ ಕಟ್ಟಡ ಹಳೆಯ ಕಟ್ಟಡ ಏನಾಗಿದೆ, CHC ಕಟ್ಟಡ 30 ಬೆಡ್ CHC ಕಟ್ಟಡ ಆಗಿತ್ತು ಹಳೆಯದಾಗಿ. ಅದು ಕಾಲಕ್ರಮೇಣ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿ ತಾಲೂಕು ಅಂತ ಘೋಷಣೆ ಆದಮೇಲೆ 30 ಹಾಸಿಗೆಗಳ ಆಸ್ಪತ್ರೆನೇ 100 ಬೆಡ್ ಆಸ್ಪತ್ರೆ ಅಂತ ಡಿಕ್ಲೇರ್ ಮಾಡಿ ಕೆಲಸ ಮಾಡ್ತಿದ್ದಾರೆ. ನಮಗೆ ಅಲ್ಲಿ 9,500 ಸ್ಕ್ವೇರ್ ಮೀಟರ್ ಬೇಕಾಗಿತ್ತು. ಇದನ್ನು ಇವರು ಬರೀ 4,000 ಸ್ಕ್ವೇರ್ ಮೀಟರ್ ಅಂತ ಕಟ್ಟಡದಲ್ಲಿ ಕಷ್ಟಪಟ್ಟು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಡೆಸ್ತಿರೋಂಥ ಡಾಕ್ಟರ್ಗಳು ಗ್ರೇಟ್ ಅನ್ನಬೇಕು. ಫೆಸಿಲಿಟಿಗಳು ಬೇರೆ ಕಡೆ ಕಂಪೇರ್ ಮಾಡಿದಾಗ ಎಷ್ಟೊಂದು ಇಂಟೇಕ್ ಇದೆ, ಯಾವಾಗಲೂ ಕ್ರೌಡ್ ಇರ್ತಾರೆ, ಆದರೂ ಅಷ್ಟು ಸಣ್ಣ ಜಾಗದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇವತ್ತಿನ IPHS ಸ್ಟ್ಯಾಂಡರ್ಡ್ಸ್ ಇದೆ ಮತ್ತು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದ ಸ್ಟ್ಯಾಂಡರ್ಡ್ಸ್ ಇದೆ. ಅದರ ಪ್ರಕಾರ ನಾವು ಸುಸಜ್ಜಿತವಾದ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಆ ದಿಶೆಯಲ್ಲಿ ನಾವು ನಮ್ಮ ಗೈಡ್ಲೈನ್ಸ್ ಪ್ರಕಾರ ನೋಡಿದಾಗ ಇಂಟೇಕು ಸ್ಟೂಡೆಂಟ್ಸು ಪರ್ ಇಯರ್ 50 ಸ್ಟೂಡೆಂಟ್ಸು ತಗೊಳ್ಳೋದಕ್ಕೆ ಮತ್ತು 300 ಹಾಸಿಗೆಗಳ ಕನಿಷ್ಠ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕಾಗಿರ್ತದೆ. ಈ ನಿಟ್ಟಿನಲ್ಲಿ ಅಂದರೆ ಟೋಟಲ್ 250 ಸ್ಟೂಡೆಂಟ್ಸು ಮತ್ತು 300 ಬೆಡ್ಡೆಡ್ ಹಾಸ್ಪಿಟಲ್ನ ನಾವು ಪ್ರಸ್ತಾವನೆಯನ್ನು ನಾವೀಗ ತಗೊಂಡು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದೆ. ಹೀಗಾಗಿ ಹಳೆ ಜಾಗವನ್ನು ಮತ್ತು ಇದನ್ನು ಏನಾದರೂ ಯೂಸ್ ಮಾಡ್ಬೋದು ಅನ್ನೋದು ಅದನ್ನು ಸರ್ವೆ ಮಾಡೋಕ್ಕಿಂತ ನೋಡಿದ್ವಿ. ಅದು ಕನಿಷ್ಠ 10 ಎಕರೆಗಿಂತ ಜಾಸ್ತಿ ಇರಬೇಕು, ಕಡಿಮೆ ಇರಬಾರ್ದು. 2 ಲ್ಯಾಂಡ್ ಇದ್ರೂ ಅದು ಬರೀ 5 ಎಕರೆ ಇರೋದ್ರಿಂದ ಮತ್ತು ಹೊಸ ಜಾಗದಲ್ಲಿ ನಮಗೆ ಸಫಿಷಿಯೆಂಟ್ ಜಾಗ ಇರೋದ್ರಿಂದ ನಾವು ಅದನ್ನು ಔಟ್ರೇಟ್ ಮಾಡೋಕ್ಕಾಗ್ತದೆ. ಗೈಡ್ಲೈನ್ಸ್ ಪ್ರಕಾರ ಸ್ಯಾಟಿಸ್ಫೈ ಆಗೋದೇ ಇಲ್ಲ. ಹಂಗಾಗಿ ನಾವು ಹೊಸ ಜಾಗದಲ್ಲಿ ಈಗ ತೋರಿಸಿರುವ ಈ ಜಾಗದಲ್ಲಿ ಪ್ರಸ್ತಾವನೆಯನ್ನು ನಮ್ಮ ಮುಖ್ಯ ಇಂಜಿನಿಯರ್ ನಾಳೆ ತೊಗೊಂಡು ಬರೋದಕ್ಕೆ ಹೇಳಿದ್ದಾರೆ.
ಅಲ್ಲಿ ತಗೊಂಡೋಗಿ ಮಂಡಿಸ್ತಾ ಇದ್ದೀವಿ. ಇದರಲ್ಲಿ ಪ್ರಥಮ ಹಂತವಾಗಿ, ಯಾಕೆ ಹಂತ ಹಂತವಾಗಿ ನಾವು ಅಭಿವೃದ್ಧಿ ಮಾಡಬೇಕಾಗುತ್ತೆ. ಪ್ರಥಮ ಹಂತವಾಗಿ ತಾಲೂಕು ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ಸುಮಾರು 25,000ದಿಂದ 30,000 ಚದರ ಮೀಟರ್ನಷ್ಟು ಕಟ್ಟಡ ನಿರ್ಮಾಣ ಆಗುತ್ತೆ. ಅದನ್ನು ಡೀಟೇಲ್ ಆಗಿ ನಮ್ಮ ಈ ವಾರದಲ್ಲಿ ಆರ್ಕಿಟೆಕ್ಟ್ಸ್ ಬರ್ತಾರೆ, ಅವರಿಗೆ ನಾವು ಮಾಹಿತಿಯನ್ನು ಕೊಟ್ಟು ಫಸ್ಟ್ ಪ್ಲ್ಯಾನ್ ರೆಡಿ ಮಾಡಿ, ಮತ್ತು ಇದು ಒಂದೇ ಹಂತದಲ್ಲಿ ಮುಗಿಯಲ್ಲ. ಶಾಸಕರು ಮತ್ತು ಎಲ್ಲ ಸೇರಿಕೊಂಡು 2-3 ಸಭೆಗಳನ್ನು ಮಾಡಿ, ಯಾಕೆಂದರೆ ನಾವೇನೇ ಆರ್ಕಿಟೆಕ್ಟ್ಸ್ ಇದು ಮಾಡಿದ್ರು ವೈದ್ಯರು, ಸ್ಥಳೀಯ ಸಂಸ್ಥೆಗಳು ಮತ್ತು ಶಾಸಕರು ಎಲ್ಲ ಸೇರಿಕೊಂಡು ಪ್ಲ್ಯಾನನ್ನು ಓಕೆ ಮಾಡಿ, ಯಾಕೆಂದರೆ ಒಂದು ಸರಿ ಕಟ್ಟಿರೋ ಕಟ್ಟಡನ ಮತ್ತೆ ನಾವು ಮಾಡೋಕ್ಕಾಗಲ್ಲ. ಈ ಹಳೆಯದೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡಿ ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಆಗಿರುತ್ತೆ, ಬಟ್ ಔಟ್ಪುಟ್ ಏನಾಗುತ್ತೆ ನಮಗೆ ಅಷ್ಟು ಆಗ್ತಾ ಇರಲ್ಲ. ಹಂಗಾಗಿ ಇದರ ಜೊತೆಗೆ ಈಗ ಇವರೆಲ್ಲ ಹೇಳಿದಾಗೆ ರಸ್ತೆ ಬಗ್ಗೆ ಅಪ್ರೋಚ್ ರೋಡ್ನ ತಗೊಳ್ಳುವಂಥದ್ದು, ಆಮೇಲೆ ಪ್ರಕೃತಿನ ಉಳಿಸ್ಕೊಂಡು ಹೋಗಬೇಕು ಅನ್ನೋಂಥ ಕಾನ್ಸೆಪ್ಟ್ನಲ್ಲೂ ಇದರಲ್ಲೂ ಅಡಕವಾಗಿದೆ. ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ಸುಮ್ಮನೆ ಅಪ್ರಾಪ್ಟಾಗಿ ಮಾಡೋಕ್ಕೂ ಬರಲ್ಲ, ಇದೆಲ್ಲ ಉಳಿಸ್ಬೇಕು. ಮತ್ತು ಗ್ರೀನ್ ಎನರ್ಜಿ ಕಾನ್ಸೆಪ್ಟ್ ಅಂತ ಬಿಲ್ಡಿಂಗಲ್ಲಿದೆ. ನಾವು ಆದಷ್ಟು ಗ್ರೀನ್ ಎನರ್ಜಿ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಟೈಪಲ್ಲಿ ಕಟ್ಟಡ ಮಾಡೋಣ ಅಂತ ನನ್ನ ಆಶಯನೂ ಇದೆ, ಶಾಸಕರ ಆಶಯನೂ ಇದೆ. ಆ ಥರ ಮಾಡೋದಕ್ಕೆ ನಮ್ಮೆಲ್ಲ ಶಾಸಕರಾದ ಅಶೋಕ್ ಕುಮಾರ್ ಅವರು ಈ ಒಂದು ಮೆಡಿಕಲ್ ಕಾಲೇಜನ್ನು ಇಲ್ಲಿಗೆ ತರಬೇಕು, ನಮ್ಮ ಗ್ರಾಮವನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಬಹಳ ಒಂದು ಒತ್ತಡ ಹಾಕಿ ಬಹಳ ಒಂದು ಕೆಲಸ ಮಾಡಿ ಮೆಡಿಕಲ್ ಕಾಲೇಜನ್ನು ಇಲ್ಲಿ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಮೊದಲಾಗಿ ನಮ್ಮ ಗ್ರಾಮ ಪಂಚಾಯತ್ ಮತ್ತು ಕೋಡಿಮಾರಿ ಗ್ರಾಮ ಮತ್ತು ಬೆಳ್ಳೂರು ಗ್ರಾಮಸ್ಥರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ವಿಚಾರ ಏನಂದರೆ, ನಮ್ಗೆ ಕೂಡ ಇಲ್ಲಿ ಜಾಗ ನೋಡುವಾಗ ನಾವು ಕೂಡ ಗ್ರಾಮ ಸಭೆಯಲ್ಲಿ ಕೂಡ ಇದನ್ನು ಪ್ರಸ್ತಾವ ಮಾಡಿದ್ದೇವೆ. ಈ ಮೆಡಿಕಲ್ ಕಾಲೇಜಿಗೆ ನಮ್ಮ ಗ್ರಾಮಕ್ಕೆ ಬರಬೇಕು, ಗ್ರಾಮ ಅಭಿವೃದ್ಧಿ ಆಗಬೇಕು ಎಂಬ ನಿಟ್ಟಿನಲ್ಲಿ ನಾವು ಕೂಡ ಗ್ರಾಮ ಸಭೆಯಲ್ಲಿ, ಸಾಮಾನ್ಯ ಸಭೆಯಲ್ಲಿ ಕೂಡ ನಾವು ನಿರ್ಣಯಗಳನ್ನು ಮಾಡಿರ್ತೇವೆ. ಯಾಕೆಂದರೆ ಕೆಲವು ಕಡೆ ಬೇಡ ಎಂಬ ಒಂದು ಚರ್ಚೆಗಳಂತಿತ್ತು. ಆದ ಕಾರಣ ನಾವು ಕೂಡ ಅದಕ್ಕೆ ಒಂದು ಹೋರಾಟಕ್ಕೆ ಒಂದು ಚಿಕ್ಕ ಗುಂಡಿ ಅಂತ ಕೆಲಸಗಳನ್ನು ಕೂಡ ನಾವು ಗ್ರಾಮ ಪಂಚಾಯತ್ ವತಿಯಿಂದ ಕೂಡ ಮಾಡಿದ ನೆನಪುಗಳು ನಮಗೆ ಈಗ ಬರ್ತಾ ಇದೆ. ಮತ್ತೊಂದು ವಿಚಾರ ಯಾಕೆಂದರೆ, ನಮ್ಮ ಗ್ರಾಮಸ್ಥರಿಗೆ ನಾನು ಕೂಡ ಇಲ್ಲಿ ಬಂದರೆ ಗ್ರಾಮಾಂತರದವರು ಕೂಡ ಮೆಡಿಕಲ್ ಕಾಲೇಜಿನ ಮೆಡಿಕಲ್ ಸ್ಟೂಡೆಂಟ್ಗಳ ಕಲ್ಪನೆಯನ್ನು ನಮ್ಮ ಸರ್ ಇಲ್ಲಿಗೆ ತಂದಂತಾಗಿದೆ. ಈಗ ನಾನು ಕೂಡ ನನ್ನ ಮಕ್ಕಳಿಗೆ ಏನೋ ಒಂದು ಡಿಗ್ರಿ ಮಾಡುವುದು, ಏನಾದರೂ ಒಂದು ಚಿಕ್ಕ ಎಜುಕೇಶನ್ ಕೊಡುವಂಥ ಆಲೋಚನೆ ಇದೆ. ಈಗ ಮನೆಯಲ್ಲಿ ಮಾತಾಡ್ತಿದ್ದಾರೆ, ನಮಗೆ ಕೂಡ ಒಂದು ಮೆಡಿಕಲ್ ಸ್ಟೂಡೆಂಟ್ ಆಗಿ ನಮ್ಮ ಮಕ್ಕಳನ್ನು ಮಾಡುವಂಥ ಆಲೋಚನೆ ಈ ಒಂದು ಮೆಡಿಕಲ್ ಕಾಲೇಜಿಗೆ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆ ನಮಗೆ ಇಂಪ್ರೂವ್ಮೆಂಟ್ ಮಾಡ್ಬೋದು. ಈಗ ಅವರನ್ನು ಒಳ್ಳೆಯ ಶಾಲೆಗೆ ಸೇರಿಸ್ಕೊಂಡು ಈಗಾಗಲೇ ಅವರಿಗೆ ಹೆಚ್ಚು ಅದಕ್ಕೆ ಮೆಡಿಕಲ್ ಕಾಲೇಜಿಗೆ ಕಲಿಸುವಂಥ ಒಂದು ಎಜುಕೇಶನ್ ಅನ್ನು ಕೊಡುವಂಥ ಒಂದು ನಮಗೆ ಮೈಂಡ್ ಸೆಟ್ ಈಗ ಬಂದಿದೆ ಅಂತ ಹೇಳಲಿಕ್ಕೆ ನಮಗೆ ಖುಷಿ ಆಗ್ತದೆ. ಯಾಕಂದ್ರೆ ಗ್ರಾಮಾಂತರದವರು MBBS ಅನ್ನೆಲ್ಲ ಆಲೋಚನೆ ಮಾಡಲಿಕ್ಕಿಲ್ಲ, ಅವ್ರು ನೋಡ್ಲಿಕ್ಕೆ ಸ್ಟೂಡೆಂಟ್ ನೋಡುವಂಥ ಆಲೋಚನೆ ಕೂಡ ನಮಗಿಲ್ಲ. ಅದು ಹತ್ತಿರದಿಂದ ಕಾರಣ ಅವರಿಗೆ ತಲೆ ಹೇಗೆ ಬರ್ತಿದೆ ಹಾಗೆ ಆಗ್ತದೆ. ಅದು ಹತ್ತಿರದಿಂದ ನಮ್ಮ ಮಕ್ಕಳನ್ನು ಕೂಡ ಇನ್ನು ಎಜುಕೇಶನ್ ಡಾಕ್ಟರ್ ಆಗಿ ಮಾಡುವಂಥ ಆಲೋಚನೆ ನಮಗೆ ಖುಷಿ ತಂದಿದೆ ಈ ಒಂದು ಕೆಲಸ. ಆದ ಕಾರಣ ಶಾಸಕರಿಗೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ, ಮೆಡಿಕಲ್ ಕಾಲೇಜ್ ಬಜೆಟ್ನಲ್ಲಿ ಒಂದು ಅನುಮೋದನೆಗೊಂಡು ಪ್ರಥಮ ಹಂತದ ಈ ಒಂದು ಕಾರ್ಯದಲ್ಲಿ ನಾವಿದ್ದೇವೆ. ಇವತ್ತು ಇಲಾಖಾ ಅಧಿಕಾರಿಗಳ ಆ ಒಂದು ಭೇಟಿ ಈ ವಿಭಾಗಕ್ಕೆ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಈ ಒಂದು ಮೆಡಿಕಲ್ ಕಾಲೇಜನ್ನ ನಮ್ಮ ಬಜೆಟಿನಲ್ಲಿ ಅನುಮೋದನೆ ಪಡಿಸಿ ಅದಕ್ಕೆ ಮಂಜೂರಾತಿ ನೀಡಿಸಿದಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ನಮ್ಮ ಅಶೋಕ್ ಕುಮಾರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಹುಶಃ ಈ ಒಂದು ಮೆಡಿಕಲ್ ಕಾಲೇಜ್ ಪ್ರಸ್ತಾಪ ಆದ ನಂತರ ಅನೇಕ ವಿರೋಧಗಳು ಬಂದಂತ ನಾವು ನೋಡಿದ್ದೇವೆ. ಆ ಒಂದು ವಿರೋಧಗಳು ಬಂದ ಕಾರಣದಿಂದಲೇ ಈ ಒಂದು ತುರ್ತಾಗಿ ಕೇವಲ ಬಜೆಟ್ ಅಧಿವೇಶನ ಮುಗಿದು 2 ದಿವಸದಲ್ಲಿ ಅಧಿಕಾರಿಗಳು ಈ ಒಂದು ಜಾಗಕ್ಕೆ ಬಂದು ಭೇಟಿಯನ್ನು ನೀಡಿ ಅದಕ್ಕೆ ವರದಿ ನೀಡುವಂತ ಕೆಲಸ ಆಗಿದೆ ಅಂತ ನನ್ನ ಅನಿಸಿಕೆ. ಬಹುಶಃ ನಮ್ಮ ಅದೇ ಸರ್ಕಾರದಿಂದ ಬಂದಿರುವಂತದ್ದು ಬಹು ತುರ್ತಾಗಿ ಬಂದದಕ್ಕೆ ಕಾರಣ ಇಲ್ಲಿ ಆ ವಿರೋಧಗಳು ಬಂದ ಕಾರಣ ನಮ್ಮ ಶಾಸಕರಿಗೆ ಹೆಚ್ಚು ಮುತುವರ್ಜಿ ಬಂದು ಇನ್ನು ಖಂಡಿತ ಒಂದು 5-6 ತಿಂಗಳೇ ಅದಕ್ಕೆ ಫೌಂಡೇಶನ್ ಒಂದು ಮಾಡುವಂತ ಕೆಲಸ ಖಂಡಿತವಾಗಿ ಆಗುತ್ತೆ. ನಮ್ಮ ಮಾಜಿ ಶಾಸಕರು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಇಂದಿನ ಶಾಸಕರು ಭಾರಿ ವಿರೋಧ ವ್ಯಕ್ತಪಡಿಸಿದ್ರು. ಬಹುಶಃ ಜನಪ್ರತಿನಿಧಿಗಳ ಒಂದು ಮನಸ್ಥಿತಿ ಹೇಗಿರ್ತದೆ ಅಂದ್ರೆ, ನಾನು ಮಾಡ್ಲಿಕ್ಕೆ ಆಗದನ್ನು ಇನ್ನೊಬ್ಬರು ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಮತ್ಸರಾಗುವಂಥದ್ದು ಸಹಜ. ಆದ್ರೆ ನಾವು ನಿಜವಾಗಿ ಈ ಸಂದರ್ಭದಲ್ಲಿ
ಕೇರಳದ ರಾಜಕಾರಣಿಗಳನ್ನ ನಾವು ಅಭಿನಂದಿಸಬೇಕು. ಯಾಕೆಂತ ಹೇಳಿದ್ರೆ ನಮ್ಮ ಅಶೋಕ್ ರೈ ಅವರು ಇಲ್ಲಿಗೆ ಮಂಜೂರಾತಿ ಏನು ಮೆಡಿಕಲ್ ಕಾಲೇಜ್ ಮಂಜೂರಾತಿ ಪಡಿಸಿದ ನಂತರ ಕೇರಳದ ವಿಧಾನಸಭೆಯಲ್ಲಿ ನಮ್ಮ ಮಂಜೇಶ್ವರ ಶಾಸಕರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಇದನ್ನು ನಾವು ಒಂದು ಮಾದರಿಯಾಗಿ ಇಟ್ಟುಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಯಾವುದೇ ಜನಪ್ರತಿನಿಧಿಗಳು ಇನ್ನೊಬ್ಬರು ಜನಪ್ರತಿನಿಧಿಯಾಗಿ ಕೆಲಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಪ್ರೋತ್ಸಾಹ ನೀಡಬೇಕು, ಅಭಿವೃದ್ಧಿಗೆ ಸಹಕಾರ ನೀಡುವಂತಹ ಕೆಲಸ ಮಾಡಿದಾಗ ಖಂಡಿತವಾಗಿಯೂ ನಮ್ಮ ಈ ಒಂದು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಶೋಕ ಪರ್ವ ಪ್ರಾರಂಭ ಆಗಿದೆ. ಇನ್ನು ಖಂಡಿತವಾಗಿ ಆ ಒಂದು ಅಭಿವೃದ್ಧಿಯನ್ನ ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ ಕಾರಣದಿಂದ ನಾವೆಲ್ಲರೂ ಯಾವತ್ತೂ ಕೂಡ ನಮ್ಮ ಶಾಸಕರ ಜೊತೆ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತೊಮ್ಮೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಥವಾ ವೈದ್ಯಕೀಯ ಸಚಿವರು, ನಮ್ಮ ಉಸ್ತುವಾರಿ ಸಚಿವರು, ಹಾಗೆ ನಮ್ಮ ಶಾಸಕರಿಗೆ ನಾವು ವೈಯಕ್ತಿಕವಾಗಿ ಹಾಗೂ ನಮ್ಮ ಪಕ್ಷದ ಪರವಾಗಿ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಹೇಳಿದ್ರು 2 ನಿಮಿಷದಲ್ಲಿ ನಿಲ್ಲಿಸಬೇಕಂತೆ. ಬಹುಶಃ 2 ನಿಮಿಷ ನಿಲ್ಲಿಸಬೇಕಂತ ಅನಿವಾರ್ಯತೆ ಕೂಡ ಇದೆ. ಯಾಕಂದ್ರೆ ಬಹಳ ಹೊತ್ತಿನಿಂದ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಬಹಳಷ್ಟು ಸಂತೋಷದ ದಿನ. ಯಾರಿಗೆ ಅಂತ ಹೇಳಿದ್ರೆ ಇಲ್ಲಿ ಸೇರಿದವರಿಗೆ ಮಾತ್ರ ಅಲ್ಲ, ಪುತ್ತೂರದವರಿಗೆ ಮಾತ್ರ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ನಾಗರಿಕ ಬಂಧುಗಳಿಗೆ ಒಂದು ಸಂಭ್ರಮಿಸಬೇಕಾದಂತ ದಿನ. ಯಾಕೆಂತಂದ್ರೆ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಅಂತ ಸಂದರ್ಭದಲ್ಲಿ ಕೇವಲ ಪುತ್ತೂರಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಖಂಡಿತವಾಗಿ ಒಂದು ಪೂರಕ ಆಗುವಂತ ಒಂದು ಕಾರ್ಯಕ್ರಮ ಅಂತೇಳಿ ನಾವೆಲ್ಲರೂ ಕೂಡ ಸಂತೋಷ ಪಟ್ಟು ಸಂಭ್ರಮಿಸಬೇಕಾದಂತ ಒಂದು ಸಂದರ್ಭ. ಇವತ್ತು ಮೆಡಿಕಲ್ ಕಾಲೇಜ್ ಆದಂತ ಸಂದರ್ಭದಲ್ಲಿ ಈಗ ಸಲಹೆ ಸೂಚನೆ ಹೇಳಿದ್ದಾರೆ. ಸಲಹೆ ಸೂಚನೆ ಕೊಡುವಂತ ದೊಡ್ಡ ವ್ಯಕ್ತಿ ನಾನಲ್ಲ, ಅದು ಕೂಡ ಮೆಡಿಕಲ್ ಕಾಲೇಜಿಗೆ ಸಲಹೆ ಏನು ಕೊಡುವಂತದ್ದು ನನಗೆ ಅರ್ಥನೇ ಆಗುದಿಲ್ಲ. ಆದರೂ ಕೂಡ ಇವತ್ತು ಆದಾಯದಿಂದ ಪ್ರಯೋಜನ ಏನು ಎಂಬುದು ನಾವೆಲ್ಲರೂ ಕೂಡ ವಿಮರ್ಶೆ ಮಾಡಬೇಕು. ಇವತ್ತು ಒಬ್ಬ ಬಡ ಕುಟುಂಬದ, ಒಬ್ಬ ಸಾಮಾನ್ಯ ಕುಟುಂಬದ ಸಾಮಾಜಿಕ ನ್ಯಾಯದಿಂದ ವಂಚಿತರಾದಂತ ಅನೇಕ ಸಮಾಜದಿಂದ ಜನರು ಜೀವನ ಮಾಡುವಂತ ಸಾಧ್ಯ. ಅಲ್ಲಿ ಒಬ್ಬ ಹುಡುಗ, ಒಬ್ಬ ವಿದ್ಯಾರ್ಥಿ, ಅವರಿಗೆ ನಾನು ಮುಂದೆ ಉನ್ನತ ಶಿಕ್ಷಣ ಪಡೆಯಬೇಕು ಅಥವಾ ವೈದ್ಯರಾಗಬೇಕೆಂಬ ರೀತಿ ಆಸೆ ಖಂಡಿತವಾಗಿ ಆಗಿರುವಂತಹ ಸಂದರ್ಭದಲ್ಲಿ ಆರ್ಥಿಕವಾಗಿ ಕಷ್ಟದಲ್ಲಿರುವಂತಹ ಕುಟುಂಬದವರಿಗೆ ಅವರನ್ನು ವೈದ್ಯಕೀಯ ಶಿಕ್ಷಣ ಕಳಿಸಲು ಖಂಡಿತವಾಗಿ ಸಾಧ್ಯ ಆಗಿದೆ. ಬಹುಶಃ ಬಹಳಷ್ಟು ಬೇಸರ ಆಗ್ತದೆ. ಏನು ಮಾಡುವುದು, ಕಲಿಬೇಕು, ಆದರೆ ನನಗೆ ಅಂತ ಶಕ್ತಿ ಇಲ್ಲ ರೀತಿಯ ದುಃಖ ಇರುವಂತಹ ಸಂದರ್ಭದಲ್ಲಿ ಇವತ್ತು ವೈದ್ಯಕೀಯ ಕಾಲೇಜ್ ಆದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಕಷ್ಟ ಇಲ್ಲದೆ ಉಚಿತವಾಗಿ ಇವತ್ತು ವೈದ್ಯರಾಗುವಂತ ಅವಕಾಶ ಕೊಟ್ಟದ್ದು ಯಾರಂತಂದ್ರೆ ಅದು ನಮ್ಮ ಸನ್ಮಾನ್ಯ ಅಶೋಕ್ ಕುಮಾರ್ ಎಂಬುದನ್ನು ಬಹುಶಃ ನಾವಲ್ಲ, ಮುಂದಿನ ಸಮಾಜ, ಮುಂದಿನ ಪೀಳಿಗೆ ಕೂಡ ಸರಿ ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಒಂದು ಮಾತು ಹೇಳ್ತಾ ಇದ್ದೇನೆ, ಅಪಸ್ವರದ ಬಗ್ಗೆ ಬಹಳಷ್ಟು ಮಾತಾಡೋದು. ಅಪಸ್ವರ ಮಾತಾಡೋರಿಗೆ ಮತ್ತು ಕೊಡಲಿಕ್ಕೆ ತಮ್ಮಿಂದ ಆಗುವುದಿಲ್ಲ. ಅಪಸ್ವರ ಮಾತಾಡೋರಿಗೆ ಉತ್ತರ ಯಾವುದಂತಂದ್ರೆ ವೈದ್ಯಕೀಯ ಕಾಲೇಜಿನ ಸ್ಥಾಪನೆ ಆಗುವಂತಹದ್ದು, ಆದಷ್ಟು ಬೇಗ ಅದಕ್ಕೆ ಶಂಕುಸ್ಥಾಪನೆ ಮಾಡುವಂತ ಮಾತ್ರ ಉತ್ತರ ಅಂತ ನಾವು ಅರ್ಥ ಮಾಡ್ಕೊಳ್ತೇವೆ. ಒಂದು ಆಲೋಚನೆ ಮಾಡಬೇಕು. ಇವತ್ತು ಅಶೋಕ್ ಕುಮಾರ್ ಅವರು ಕಳೆದ 15-16 ದಿವಸಗಳ ಹಿಂದೆ ನಮಗೆಲ್ಲ ಒಂದು ರೀತಿಯಲ್ಲಿ ಹೇಳಿದ್ರು, ನೀವೆಲ್ಲ ಬ್ಯಾಂಗ್ಳೂರಿಗೆ ಬರಬೇಕಂತ. ಯಾಕೆಂತ ಕೇಳುವಾಗ ಅವರು ಹೇಳಿದಂತ ಮಾತೇನಂತಂದ್ರೆ, ಮೆಡಿಕಲ್ ಕಾಲೇಜು ನಾಳೆ ಬಜೆಟ್ ನಲ್ಲಿ ಘೋಷಣೆ ಆದ್ರೆ ನಾವು ಅದನ್ನು ಸಂಭ್ರಮಿಸುವುದು, ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನೆ ಮಾಡುವುದು. ಒಂದು ವೇಳೆ ಬಜೆಟ್ ಅಲ್ಲಿ ಸೇರದೇ ಇದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಮತ್ತೊಮ್ಮೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಾದರೂ ಕೂಡ ಅದನ್ನು ಸೇರಿಸಬೇಕೆಂಬ ಮನವಿಯನ್ನು ಮಾಡುವಂತ ವಿಚಾರ ನಮ್ಮಲ್ಲಿ ಗಮನಕ್ಕೆ ತಂದಿದೆ. ಆದ್ರೆ ನಾವು ಬೆಂಗಳೂರಿಗೆ ಮುಟ್ಟಿ ಬೆಳಿಗ್ಗೆ ಅಶೋಕ್ ಕುಮಾರ್ ಅವರ ಮುಖ ನೋಡುವಾಗ ನಮಗೆ ಅರ್ಥ ಆಗಿದೆ, ಅವರ ಮುಖದಲ್ಲಿ ಒಂದು ರೀತಿ ಆನಂದವಾದಂತ, ಬಹಳಷ್ಟು ಇಲ್ಲದೆ ಅವರು ಬಹಳ ಆಕರ್ಷಣೀಯವಂತ ವ್ಯಕ್ತಿ. ಆವತ್ತಿನ ಅವರ ಮುಖ ನೋಡುವಾಗ ನಮ್ಗೆ ಅರ್ಥ ಆಗಿದೆ ಅದು ಬಜೆಟ್ ಅಲ್ಲಿ ಸೇರಿರಬಹುದೆಂಬ ರೀತಿಯ ಭಾವನೆ ನಮ್ಮಲ್ಲಿ ಬಂತು. ಬಹುಶಃ ನಾವು ವಿಧಾನಸೌಧಕ್ಕೆ ಹೋದೆವು, ಎಲ್ಲರೂ ಕೂಡ ಸೇರಿದೆವು. ಬಹುಶಃ ಇಲ್ಲಿರುವಂತ ಎಲ್ಲ ನಮ್ಮ ಸ್ನೇಹಿತರು ನಾವೆಲ್ಲ ಅಲ್ಲಿದ್ದೆವು. ಅಶೋಕ್ ಕುಮಾರ್ ಅವರು ನಾವೆಲ್ಲರೂ ಒಟ್ಟು ಸೇರಿ ವಿಧಾನಸೌಧದ ಮುಂದೆ ಕುಡಿದು ಕುಪ್ಪಳಿಸುವಂತ ದೃಶ್ಯ ಇವತ್ತು ನಾವು ಎಲ್ಲಿಗೂ ಹೋಗ್ಲಿಕ್ಕೆ ಗೊತ್ತಿಲ್ಲ. ಏನು ಮಾರ್ರೆ ಬಾರಿ ಬರ ಡ್ಯಾನ್ಸ್ ಮಾಡ್ತಾರಂತ ಹೇಳುವಂತ ರೀತಿಯ ಮಾತುಗಳು ನಮಗೆ ಸಂತೋಷ ಆಗಿದೆ. ಅಶೋಕ್ ಕುಮಾರ್ ಡ್ಯಾನ್ಸ್ ಮಾಡಿದ್ರು, ನಮಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಬರುವುದಿಲ್ಲ, ಆದ್ರೂ ಕೂಡ ಏನೋ ಕೈಯಲ್ಲಿ ಹೇಮಲ ಶೆಟ್ಟು, ಪದ್ಮನಾಭರು, ಈಶ್ವರ ಪಟೇಲ್ ಇದು ಏನೋ ಒಂದು ಮಾಡಿದ್ದೇವೆ ನಾವು. ಯಾಕೆ ಸಂತೋಷದ ಆ ಒಂದು ಭಾವನೆಯನ್ನು ಇದು ಸಾರ್ವಜನಿಕಗೊಳಿಸಬೇಕೆಂಬ ಉದ್ದೇಶ. ನಾವು ಒಂದು ಆಲೋಚನೆ ಮಾಡಬೇಕು. 15 ಬಹುಶಃ ನಾನೀಗ ಲೆಕ್ಕ ಹಾಕಿದೆ, 16-17 ದಿವಸ ಆಯ್ತು ನಾವು ಬ್ಯಾಂಕ್ಗೆ ಹೋಗಿ, ಹೆಚ್ಚು ಕಡಿಮೆ 17 ದಿವಸ. ಮೊನ್ನೆ ಶುಕ್ರವಾರ ಬಜೆಟ್ ಅಧಿವೇಶನ ಕೊನೆಯ ದಿನ, ಇವತ್ತು ದಿನ ಶನಿವಾರ, ಇವತ್ತು ಆದಿತ್ಯವಾರ. ಕೇವಲ 16-17 ದಿನದಲ್ಲಿ ಸಂಬಂಧಪಟ್ಟಂತ ಇಂಜಿನಿಯರ್ಗಳ ಅಧಿಕಾರಿಗಳು ಬಂದು ಸ್ಥಳವನ್ನು ಪರಿಶೀಲನೆ ಮಾಡಿ
ಅವರವರ ಅಭಿಪ್ರಾಯವನ್ನು ತಿಳಿಸಬೇಕೆಂಬ ರೀತಿಯ ಕಾರ್ಯಕ್ರಮದ ಆಗ್ತದೆ ಅಂತ ಹೇಳಿದ್ರೆ, ಯಾರು ಅಪ್ಪಸ್ವರ ಮಾತಾಡಿದ್ದಾರೆ ಅವರಿಗೆ ಉತ್ತರ ಕೊಡುವಂತ ಒಂದು ದಿನ ಇವತ್ತಾಗಿದೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆಂತಂದ್ರೆ ನಮ್ಮ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮುಖ್ಯಮಂತ್ರಿಗಳು ನಾನು ಸರಿಯಾಗಿ ಕೇಳಿದರೆ, ನನ್ನ ಕಿವಿ ಸರಿ ಏನು ತೊಂದರೆ ಆಗಿಲ್ಲ, ನನ್ನ ಕಿವಿಗೆ ದೇವರ ದೇಶ ಏನ್ ಹೇಳಿದ್ದಾರೆ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಪುತ್ತೂರಿನಲ್ಲಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡುವುದು ಉದ್ದೇಶ ಇದೆ. ಅದರ ಉದ್ದೇಶ ಇದೆ ಅಂತ ಹೇಳಿದ್ರೆ ಅದು ಏನು ಅದರ ಶಬ್ದ ಯಾರಿಗೆ ಕನ್ನಡ ಬರುವುದಿಲ್ಲ ಅವರಿಗೆ ಅರ್ಥ ಆಗಲಿಲ್ಲ ಎಂಬ, ಕನ್ನಡ ಬರುವುದರೆ ಖಂಡಿತವಾಗಿ ಅರ್ಥ ಆಗಿದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೆಚ್ಚು ಬಿಡ್ತಾ ಇದ್ದೇನೆ. ಮತ್ತು ಹೇಳಿದ್ರು ಅದಕ್ಕೆ ಪೂರಕವಾಗಿ 300-400 ಬೆಡ್ಡಿನ ಆಸ್ಪತ್ರೆಯನ್ನು ನಾವು ಸ್ಥಾಪನೆ ಮಾಡುವಂತ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಾಕಿಕೊಡ್ತೇವೆ ಮಾತ್ರ ಹೇಳಿದ್ರು. ಅದಕ್ಕೆ ಬೇರೆ ಬೇರೆ ರೀತಿಯ ಅದಕ್ಕೆ ಹಣ ಇಡಬೇಕಿತ್ತು, ಹಾಗೆ ಮಾಡಬೇಕಿತ್ತು, ಹೀಗೆ ಮಾಡಬೇಕಿತ್ತು ಹೇಳುವ ಜನರಿದ್ದಾರೆ. ನಾನು ಹೇಳುವುದು ಅವರು ವಿಗ್ರಹ ಸಂತೋಷಿಗಳು, ಮತ್ತೊಬ್ಬರಿಗೆ ವಿಗ್ರಹ ಮಾಡಿ ಸಂತೋಷ ಪಡುವವರಿದ್ದಾರೆ, ಅವರಿಗೆ ನಾವು ವಿಗ್ರಹ ಸಂತೋಷಿಗಳು ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಆದಷ್ಟು ಶೀಘ್ರವಾಗಿ ಅಧಿಕಾರಿಗಳು ಬಂದಿದ್ದಾರೆ, ಮುಂದೆ ಏನೇನು ನಾವು ಮಾಡ್ತೇವೆ ಎಂಬ ಮಾತನ್ನು ಅವರಿಗೆ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಪುತ್ತೂರಿನ ವೈದ್ಯಾಧಿಕಾರಿಗಳು ಬಂದಿದ್ದಾರೆ, ನಮ್ಮ ದೀಪಕರಿದ್ದಾರೆ, ಇವರೆಲ್ಲ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು. ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದಿರುವ ಈ ಸಂದರ್ಭದಲ್ಲಿ ಯಾರು ಏನು ಮಾತಾಡಿದ್ರು ಕೂಡ ಅವ್ರು ಮಾತಾಡ್ತಾ ಇರಬೇಕು, ನಾವು ನಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇರಬೇಕೆಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ನಾವೆಲ್ಲರೂ ಕೂಡ ಅಶೋಕ್ ಕುಮಾರ್ ಅಂತ ಇರಬೇಕಾಗಿದೆ. ಇವತ್ತು ನಮ್ಮ ವಾಣಿಜ್ಯ ಸಂಘದ ಕಾರ್ಯದರ್ಶಿಗಳು ಹೇಳಿದರು, ಮುಂದಿನ 15-20 ವರ್ಷಗಳ ಕಾಲ ಅಶೋಕ್ ಕುಮಾರ್ ಅವರು ಶಾಸಕರಾಗಿರ್ಬೇಕೆಂಬ ಮಾತು ಹೇಳಿದರು. ಒಬ್ಬ ವಾಣಿಜ್ಯ ಸಂಘದ ಪದಾಧಿಕಾರಿಗೆ ಇರುವಂತಹ ಸಂದರ್ಭ, ನಾವು ಅವರದೇ ಪಕ್ಷಕ್ಕೆ ಸೇರಿದ ಪಕ್ಷದ ಕಾರ್ಯಕರ್ತರು ನಾವು ಹೇಳುವಂತಹದ್ದು, ಅವರ ಜೀವನದ ಆಯುಷ್ಯದ ಕೊನೆಯವರೆಗೆ ಅಶೋಕ್ ಕುಮಾರ್ ಅವರು ಶಾಸಕರಾಗಿ ಇರುತ್ತಾರೆ. ಅದನ್ನು ನೋಡಿ ನಾವು ಸಂತೋಷ ಪಡಬೇಕು. ನಾವು ಅದಕ್ಕೆ ಸಂಪೂರ್ಣವಾದಂತಹ ಸಹಕಾರ ಯಾವ ಸಂದರ್ಭದಲ್ಲಿ ಕೂಡ ಅವರೊಟ್ಟಿಗೆ ನಾವು ಇರಬೇಕಾಗಿದೆ. ಯಾಕೆಂದರೆ ಅವರ ಒಟ್ಟಿಗೆ ಜನ ಬೆಂಬಲವನ್ನು ಇವತ್ತು ಸಮಾಜಕ್ಕೆ ನಾವು ಇದ್ದೇವೆ ಅಂತ ತೋರಿಸಿಕೊಳ್ಬೇಕಾದ ಅಗತ್ಯ ಇದೆ. ಆದ್ದರಿಂದ ಮೆಡಿಕಲ್ ಕಾಲೇಜ್ ಬಹುಶಃ ಈ ಸ್ಥಳದ ಬಗ್ಗೆ ನಾನು ಮಾತಾಡಿ ಹೋಗುದಿಲ್ಲ, ಅತ್ಯಂತ ಒಳ್ಳೆಯ ರಮಣೀಯವಾದಂತಹ ಸ್ಥಳ. 3-4 ಕಡೆಗಳಿಂದ ರಸ್ತೆ ಸಂಪರ್ಕ ಇದೆ, ಬಹಳಷ್ಟು ಯೋಗ್ಯವಾದಂತಹ. ಬಹುಶಃ ಪುತ್ತೂರು ಕ್ಷೇತ್ರದಲ್ಲಿ, ಪುತ್ತೂರು ತಾಲೂಕಿನಲ್ಲಿ, ಬಂಟ್ವಾಳ ತಾಲೂಕಿನಲ್ಲಿ ಇಂತಹ ಒಂದು ಯೋಗ್ಯವಾದಂತಹ ಸ್ಥಳ ಖಂಡಿತವಾಗಿ ನಮ್ಮಿಂದ ಹೊಂದಲಿಕ್ಕೆ ಸಾಧ್ಯ ಆಗುವುದನ್ನು ಮಾತ್ರ ಸಂದರ್ಭದಲ್ಲಿ ಹೇಳುತ್ತಾ, ಸನ್ಮಾನ್ಯ ಅಶೋಕ್ ಕುಮಾರ್ ಅವರಿಗೆ ನಿಮಗೆ ದೇವರು ಎಲ್ಲ ರೀತಿಯ ಶಕ್ತಿಯನ್ನು ದೇವರು ಕೊಡಿ ಅಂತ ಪ್ರಾರ್ಥನೆ ಮಾಡಬೇಕು. ಯಾಕಂದ್ರೆ ನೀವು ಬಹಳಷ್ಟು ಮೊನ್ನೆ ಒಂದು ಉದಾಹರಣೆ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಮೊನ್ನೆ ಮಂಗಳೂರಿನಿಂದ ನನಗೆ ಒಬ್ಬರು ಫೋನ್ ಮಾಡಿದ್ದೆ, ಏನು ವಿಚಾರ ಅಂತ ಬೇಡ, ನೀವು ಅಶೋಕ್ ಕುಮಾರ್ ಅವರಿಗೆ ಹೇಳಬೇಕು, ನಾಳೆ ಆ ಒಂದು ವಿಚಾರವನ್ನು ಅವ್ರ ಪ್ರಸ್ತಾಪ ಮಾಡಲಿಕ್ಕೆ ಅಸೆಂಬ್ಲಿಯಲ್ಲಿ ಮಾಡಬೇಕಂತ ನಾನು ಹೇಳಿದೆ. ನಾನು ಬಹಳ ಮುಜುಗರ ಪಟ್ಟೆ, ಯಾಕಂದ್ರೆ ಇವ್ರ ಹತ್ರ ಹೇಳುವುದು ಹೇಗೆಪ್ಪ, ಅದು ಆಗಿ ನಾವು ಹೋಗ್ತಾ ಇದ್ದೀವಿ. ಬಹುಶಃ ನಾನು ಹೇಳಿದ್ರೆ ನನ್ನ ತಪ್ಪರಾಗ್ತದೆ ಅಂತ ಹೇಳಿ ನಾನು ಅಶೋಕ್ ಕುಮಾರ್ಗೆ ರಾತ್ರಿ ಫೋನ್ ಮಾಡಿದ್ದೆ. ಅಶೋಕ್ ಕುಮಾರ್ ಅಂಕಲೆ ಇಂಚ 1 ಜನ ನಿಮ್ಗೆ ಫೋನ್ ಮಾಡ್ತಿದ್ದೆ ಉಳ್ಳಾಡ್ತಿ ಇಲ್ಲಿ ಎಲ್ಲ ಇನ್ನೊಂದು ಪ್ರಸ್ತಾಪ ಮಾಡಿಕೊಟ್ಟು ಎರಡು ಬಂತೇವೆ. ಅದನ್ನು ಪ್ರಸ್ತಾಪ ಮಾಡುದಿದ್ರೆ ಅಶೋಕ್ ಕುಮಾರ್ ಅವರೇ ಆಗ್ಬೇಕು, ಬೇರೆ ಯಾರು ಮಾಡ್ಲಿಕ್ಕೆ ಆಗುದಿಲ್ಲ ಮಾತ್ರ ಹೇಳಿದ್ರು. ನಾನು ಹೇಳಿದೆ, ಮರುದಿವಸ ನನ್ನ ಪತ್ರಿಕೆ ನೋಡ್ತೇನೆ, ನಾನು ಹೇಳಿದಂತ ವಿಚಾರವನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ ಒಬ್ಬ ಶಾಸಕ ಇದ್ರೆ ಅದು ಅಶೋಕ್ ಕುಮಾರ್. ನಾನು ನಂಬೇ ಇಲ್ಲ, ಅದು ಪ್ರಸ್ತಾಪ ಆಗುವ ವಿಚಾರ ಬೇರೆ, ಅವರು ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಆದ್ರಿಂದ ಎಲ್ಲರ ಪರವಾಗಿ, ಕೇವಲ ಪುತ್ತೂರಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ನಾಗರಿಕರ ಪರವಾಗಿ ಸನ್ಮಾನ ಅಶೋಕ್ ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಸಂತೋಷದಲ್ಲಿ ನಾನು ಕೂಡ ಒಬ್ಬ. ಮೊದಲಾಗಿ ನಮ್ಮ ಶಾಸಕರಿಗೆ ಅದನ್ನು ಘೋಷಣೆ ಮಾಡಿಸಿ ನಮ್ಮನ್ನು ಸಂಭ್ರಮಿಸಿದ ನಮ್ಮ ಶಾಸಕರಿಗೆ ಪ್ರಥಮವಾಗಿ ಅಭಿನಂದನೆಗಳು ಸಲ್ಲಿಸಿದ್ದೇನೆ. ಅದೇ ರೀತಿ ಅದನ್ನು ಜಾಗವನ್ನು ಗುರುತಿಸಿದಂತ ನಮ್ಮ ಮಾಜಿ ಶಾಸಕಿ ಶಂಭುಧರ್ ಶೆಟ್ಟಿ ಅವರು ಮತ್ತೊಂದು ನನ್ನ ಕೃತಜ್ಞತೆ ಯಾರಿಗೆ ಅಂದ್ರೆ, ಇಷ್ಟು ಹತ್ತಿರದಲ್ಲಿ ಇಷ್ಟು 40 ಎಕರೆ ಜಾಗವನ್ನು ಒಂದು ಯಾರೇ ಆಕ್ರಮಣ ಮಾಡದ ರೀತಿಯಲ್ಲಿ ಒಂದು ಭದ್ರಾವಸ್ಥೆಯಾಗಿ ಅಗರಲ್ಲಿ ಹಾಕಿ ಒಂದು ಕೊಡುಗೆಯಾಗಿ ಅಥವಾ ಒಂದು ತ್ಯಾಗದ ರೂಪದಲ್ಲಿ ಮತ್ತೊಬ್ಬರಿಗೆ ಆಕ್ರಮ ಸಕ್ರಮದಲ್ಲಿ ಆಗಲಿ ನಮ್ಮಂತವರಿಗೆ ಬದಲು ಯಾವತ್ತೂ ಬೇರೆ ಬೇರೆ ಜನ ಆಕ್ರಮ ಸಕ್ರಮ ಮಾಡಿಕೊಂಡಿದ್ರು. ಆದ್ರೆ ಸೇಡಿಯಪ್ಪ ಜನಾರ್ದನ ಭಟ್ ಮತ್ತು ವಿಶ್ವಪ್ರಸಾದ್ ಸೇಡಿಯಪ್ಪ ಅವರು ಇದೊಂದು ಮೆಡಿಕಲ್ ಕಾಲೇಜ್ ಅಂತ ಹೇಳಿ ಅವರನ್ನು ಗುರುತಿಸಿಕೊಟ್ಟಿದ್ದಾರಲ್ಲ, ಅವರಿಗೆ ನಿಜವಾಗ್ಲೂ ಅವರು ಕೂಡ ಒಂದು ಕೃತಜ್ಞತೆ ಸಲ್ಲಿಸಬೇಕು. ಇದರಲ್ಲಿ ಮೆಡಿಕಲ್ ಕಾಲೇಜ್ ಆಗುವಲ್ಲಿ ನನಗೂ ಕೂಡ ಒಂದು ಬಹಳ ಇದರಲ್ಲಿ ಇದು ಖುಷಿ. ಯಾಕಂದ್ರೆ 40 ವರ್ಷಗಳ ನಾವು ನಮ್ಮ ವಿಶ್ವಪ್ರಸಾದ್ ಸೇಡಿಯಪ್ಪ ಅವರ ಮನೆಯವರೆಲ್ಲ ನಮ್ಮ ಫ್ಯಾಮಿಲಿ ಫ್ರೆಂಡ್, ಅವರ ಮನೆಯಲ್ಲಿ ಪಾಯಸ ಊಟ ಎಲ್ಲ ತಿಂದುಕೊಂಡು ನಾವು ಇಲ್ಲಿ GSC ಯಲ್ಲೆಲ್ಲ ಒಟ್ಟಿಗೆ ತೊಡಗಿಸಿಕೊಂಡಿದ್ದವರು. ಒಮ್ಮೆ ನಮ್ಮ ವಿಶ್ವಪ್ರಸಾದ್ ಸೇಡಿ ಅವರು ಮಾತಾಡುವಾಗ ತುಂಬಾ ಜಾಗ ಇದೆ, ಅದ್ರಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಬಹುದು ಅನ್ನೋ ಹೇಳುವಾಗ ಅವರು ಆ ರೀತಿಯಾಗಿ ನಾನು ಶಕೋಕರ್ ಅಂತ ಹೇಳಿದ್ರೆ ಒಂದು ಏನಾದರೂ ದೊಡ್ಡ ಮೆಡಿಕಲ್
ಕಾರ್ಯಕ್ರಮ ಏನಾದರೂ ಮಾಡ್ಬೋದು ಎನ್ನುವ ಚಿಕ್ಕ ಒಂದು ಮಾತು ನಮ್ಮಲ್ಲಿ ಒಮ್ಮೆ ಬಂದಿತ್ತು. ಆನಂತರ ಅವರು ಜನರ ಮಟ್ಟದ ಮಾತಾಡಿ ಆ ಜಾಗವನ್ನು ಒಂದು ಮಾತಾಡಲಿಕ್ಕೆ ಒಂದು ಕಾರಣ ಆಗಿದೆ. ಆದರೆ ನಮಗೆ ಆಗ ಗೊತ್ತಿಲ್ಲ. ಅಶೋಕ ಹೇಳ್ತಿದ್ರು, ಯಾಕಂದ್ರೆ ನೀವೆಲ್ಲ ಈಗ ಬಹಳ ಹಿಂದಿದ್ದೀರಿ, ನಾವು ಅದರ ಬಗ್ಗೆ ನಾವು ತಲೆಸ್ಕೊಳ್ಸಿ ಇಲ್ಲ. ಅದೆಷ್ಟು 40 ಎಕರೆ ಜಾಗ ಉಂಟು, ಎಂತ ಮಾಡೋದ್ರ ಬಗ್ಗೆ ಆಲೋಚನೆ. ಆದ್ರೆ ಜಾಗ ಉಂಟಂದ್ರೆ ಆಗ್ಲೇ ಮನವರಿಕೆ ಆಗಿತ್ತು. ಆದ್ರೆ ಅದೊಂದು ಇಷ್ಟರವರೆಗೆ ಅದನ್ನು ಅವರಿಗೆ ಅಗರನ್ನು ಹಾಕ್ಬೇಕಾದ್ರೆ ಏಣಿ ಇಟ್ಟು ಅಗರ ಹಾಕಿದ್ದಾರೆ. ಯಾರು ಸೇಡಿಯಪ್ಪನ ಭಟ್ಟ ಅವರು ಅದನ್ನು ಅಗರ ಹಾಕಿ ಉಳಿಸಿಕೊಂಡಿದ್ದಾರೆ. ಏಣಿ ಇಟ್ಟು ಅಗರ ಹಾಕಿದಂತ ವ್ಯಕ್ತಿಗಳು ಸೇಡಿಯಪ್ಪ ಜನಾರ್ದನ ಭಟ್ಟ ಅವರು. ಅವರಿಗೆ ಕೃತಜ್ಞತೆ ಸಲ್ಲಿಸಿದ ಈ ಒಂದು ಯೋಜನೆ ಪುತ್ತೂರಿನ ಶಾಸಕರಾದ ಕೈಯಲ್ಲಿ ಒಂದು ಉದ್ಘಾಟನೆ ಬೇಕಾಗಲಿದೆ. ಅದು ಆದಷ್ಟು ಬೇಗ ಉದ್ಘಾಟನೆಗೊಳ್ಳಲಿ. ಮಾನ್ಯ ಸಿದ್ದರಾಮಯ್ಯನವರ ಮುಖಾಂತರ ಈ ಒಂದು ಯೋಜನೆ ಪುತ್ತೂರಲ್ಲಿ ಆಗಿದೆ. ಎಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನಾಡಿಸ್ತೇನೆ. ನಾನು ಜಗನ್ನಾಥ್ ರೈ ಅಂತ ವಕೀಲರ ಸಂಘದ ಅಧ್ಯಕ್ಷ ಆಗಿದ್ದೇನೆ. ಈಗಾಗಲೇ ಖುಷಿಯ ವಿಷಯ, ನಮ್ಮ ಜನಪ್ರಿಯ ಶಾಸಕರು ಒಂದು ಹೋರಾಟದ ಮೂಲಕ ಒಂದು ಈ ಮೆಡಿಕಲ್ ಕಾಲೇಜಿಗೆ ಘೋಷಣೆಯನ್ನ ಮತ್ತು ಬಜೆಟ್ನಲ್ಲಿ ಅದಕ್ಕೆ ಒಂದು ಅನುಮೋದನೆಯನ್ನ ಕೂಡ ಪಡೆದಿದ್ದಾರೆ. ಹೆಮ್ಮೆಯ ವಿಚಾರ. ಈ ಭಾಗ ಅಂತೂ ಬಹಳ ಅದೃಷ್ಟಶಾಲಿಯಾದ ಭಾಗ. ಇಲ್ಲಿ ಈಗಾಗಲೇ ಬಹಳ ದೊಡ್ಡ ಮಟ್ಟದ ಕೋರ್ಟ್ ಕೂಡ ಈಗಾಗಲೇ ಉದ್ಘಾಟನೆ ಆಗಲಿದೆ. ಈಗಾಗಲೇ ಏಪ್ರಿಲ್ ಅಥವಾ ಮೇಯಲ್ಲಿ ಉದ್ಘಾಟನೆಗೆ ಸಜ್ಜಾಗಿ ಉಂಟು. ಈ ಸಂದರ್ಭದಲ್ಲಿ ಮೆಡಿಕಲ್ ಕಾಲೇಜು ಕೂಡ ಈ ಭಾಗದಲ್ಲಿ ಆಗ್ತಿರುವುದು ಖಂಡಿತವಾಗಿಯೂ ಒಂದು ಸಂತೋಷದ ವಿಷಯ. ಅದಕ್ಕೆ ಪೂರಕವಾಗಿ ರಸ್ತೆ ಅಗಲೀಕರಣ ಬರದಿಂದ ಆಗ್ತಾ ಉಂಟು. ಸುಮಾರು 50% ಕೆಲಸ ಆಗಿದೆ. ಅದು ಕೂಡ ಇದಕ್ಕೆ ಪೂರಕವಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಈಗಾಗಲೇ ಕೃಷ್ಣ ಪ್ರಸಾದ್ ಅವರು ಹೇಳಿದಂತೆ ಇಲ್ಲಿ ಸ್ಥಳ ಗುರುತಿಸುವಲ್ಲಿ ಜನಾರ್ದನ ಸೇಡಿಯಪ್ಪ ಭಟ್, ಶಿವಪ್ರಸಾದ್ ಸೇಡಿಯಪ್ಪ ಅವರು ಕೂಡ ಬಹಳ ಸಹಕಾರ ನೀಡಿ ಅಭಿನಂದನಾರ್ಹರಾಗಿದ್ದಾರೆ. ನಮ್ಮ ವಕೀಲರ ಸಂಘದ ಪರವಾಗಿ ಈ ಒಂದು ಮೆಡಿಕಲ್ ಕಾಲೇಜ್ ಅಭಿಯಾನದಲ್ಲಿ ಖಂಡಿತವಾಗಿಯೂ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಶಾಸಕರೊಂದಿಗೆ ನಾವಿದ್ದೇವೆ ಅಂತ ಹೇಳುತ್ತಾ, ಜಾಗ ಬಹಳ ಸೂಟೇಬಲ್ ಜಾಗ. ಯಾಕೆಂತ ಹೇಳಿದ್ರೆ ಈಗ ಉಪ್ಪಿನಂಗಡಿ ಮತ್ತು ಪುತ್ತೂರನ್ನ ಒಂದು ಈಗ ಉಡುಪಿ ಮಂಗಳೂರಿದ್ದಾಗೆ, ಉಡುಪಿ ಮತ್ತು ಮಂಗಳೂರನ್ನು ಸೇರಿಸಿ ಹೈವೇಯಲ್ಲಿ ಡೆವಲಪ್ ಆದಾಗೆ ಇಲ್ಲಿ ಖಂಡಿತವಾಗಿಯೂ ಎರಡೂ ಕಡೆ ಡೆವಲಪ್ ಆಗಲು ಖಂಡಿತ ಸಾಧ್ಯ. ಇದು ಖಂಡಿತವಾಗಿಯೂ ಸೂಟೇಬಲ್ ಪ್ಲೇಸ್. ಇಲ್ಲಿ ಇಂಥ ಪ್ಲೇಸ್ ಎಲ್ಲಿಯೂ ಸಿಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ರಸ್ತೆ ಆಗಲಿ, ಉಪ್ಪಿನಂಗಡಿ ಮತ್ತು ಪುತ್ತೂರು ಒಟ್ಟೊಟ್ಟಿಗೆ ಬೆಳೀತದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ಕೋರ್ಟು ಇಲ್ಲಿ ಆಗ್ತಾ ಇರೋದು ಕೂಡ ಮಾನ್ಯ ನ್ಯಾಯಾಧೀಶರ ತೀರ್ಸ್ತಾ ಇದ್ದು ಈ ಸಿಟಿ ಡೆವಲಪ್ ಆಗಬೇಕು ಅಂತ ಹೇಳಿ. ಈಗ ಕರ್ನಾಟಕದಾದ್ಯಂತ ಎಲ್ಲ ಕೋರ್ಟ್ಗಳನ್ನು ತಾವು ಗಮನಿಸಬಹುದು, ಸಿಟಿ ಬಿಟ್ಟು ಕೋರ್ಟನ್ನು ಮಾಡಿದ್ದಾರೆ. ಸಿಟಿ ಬಿಟ್ಟು ಯಾಕೆಂತ ಹೇಳಿದ್ರೆ ಫಸ್ಟಿಗೆ ನಮ್ಮ ವಕೀಲರ ಸಂಘದಲ್ಲಿಯೂ ಕೂಡ ಅದು ಚರ್ಚೆಗೆ ಬಂದಿದೆ. ಸಿಟಿ ಬಿಟ್ಟು ನಮಗೆ ಕಷ್ಟ ಅಲ್ಲ, ಇದು ಬಸ್ ಸ್ಟ್ಯಾಂಡಿಗೆ ಹತ್ತಿರ ಇರುವಾಗ ಲಿಟಿಗೇಟ್ಸಿಗೆ ಕೂಡ ಸುಲಭ ಹೋಗ್ಲಿಕ್ಕೆ ಬರಲಿಕ್ಕೆ ಅಂತ ಹೇಳುವಾಗ ನ್ಯಾಯಾಧೀಶರು ಕೂಡ ಹೇಳಿದ್ದಾರನ್ನೇ ಸಿಟಿ ಡೆವಲಪ್ ಆದರೆ ಮಾತ್ರ, ದೂರ ಆದರೆ ಮಾತ್ರ ಸಿಟಿ ಡೆವಲಪ್ ಆಗುತ್ತೆ. ಈಗ ನಿಮಗೆ ಕಷ್ಟ ಆದರೂ ಮುಂದಿನ ಜನಾಂಗಕ್ಕೆ ಖಂಡಿತವಾಗಿಯೂ ಅದು ಉಪಯುಕ್ತ ಆಗ್ತದೆ. ನೀವೇ ಮತ್ತೊಮ್ಮೆ ಹೇಳ್ತೀವಿ ಇದು ಸೂಟೇಬಲ್ ಪ್ಲೇಸ್ ಅಂತ. ಹಾಗೆ ಸಿಟಿ ಬಿಟ್ಟು ನಾವು ಬಂದಾಗ ಖಂಡಿತವಾಗಿಯೂ ಸಿಟಿ ಕೂಡ ಬೆಳೆಯಲು ಅವಕಾಶ ಆಗ್ತದೆ ಅಂತ ಇದು ಬಹಳ ಸೂಟೇಬಲ್ ಪ್ಲೇಸ್ ಅಂತ ನಾನು ಹೇಳ್ತೇನೆ. ಎಲ್ಲ ಸಂಘ ಸಂಸ್ಥೆಗಳಿದ್ದೀರಿ, ಮೆಡಿಕಲ್ ಆಫೀಸರ್ ಇದ್ದಾರೆ, ಎಲ್ಲರೂ ಗಣ್ಯ ಮಾನ್ಯರಿದ್ದೀರಿ. ಎಲ್ಲರೂ ಈ ಸಂದರ್ಭದಲ್ಲಿ ಅಭಿನಂದನಾರ್ಹರು. ನಾವು ಈ ಒಂದು ವೈದ್ಯಕೀಯ ಕಾಲೇಜ್ ಆಗುವ ತನಕ ಈಗ ಆಸ್ಪತ್ರೆ ಮೇಲ್ದರ್ಜೆಗೆ ಇರಿ, ಆಮೇಲೆ ಮೆಡಿಕಲ್ ಕಾಲೇಜಿಗೆ ಮಾನ್ಯ ಶಾಸಕರು ಈಗಾಗಲೇ ಮೊನ್ನೆ ನಾನು ಪತ್ರಿಕೆಯಲ್ಲಿ ಓದಿದೆ, ಮೆಡಿಕಲ್ ಹಾಸ್ಪಿಟಲಿಗೆ ಅಲ್ಲಿ ಸ್ಥಳ ಸಾಕಾಗುವುದಿಲ್ಲ ಅಂತ. ಅದಕ್ಕೆ ಕೂಡ ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಸಾರ್ವಜನಿಕರಿಂದ ಆಸ್ಪತ್ರೆಯನ್ನು ಕೂಡ ಮೇಲ್ದರ್ಜೆ ಸೂಟೇಬಲ್ ಪ್ಲೇಸಲ್ಲಿ ಮಾಡುವಾಗೆ ನಮ್ಮ ಬೆಂಬಲ ಇದೆ ಅಂತ ಹೇಳ್ತಾ ಮತ್ತೊಬ್ಬ ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ ಆಲ್ ದ ಬೆಸ್ಟ್. ಕಳೆದ ಬಾರಿ ಚುನಾವಣೆಯಲ್ಲಿ ಪುತ್ತೂರು ಕ್ಷೇತ್ರದಿಂದ ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಶಾಸಕರಾಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಚುನಾವಣೆಯಲ್ಲಿ ಅಶೋಕ್ ಕುಮಾರ್ ಅವರ ಜಯಬೇರಿಯಲ್ಲಿ ಬಹಳ ಸಂಭ್ರಮ ಸಂತೋಷವನ್ನು ಪಟ್ಟವರು ನಾವೆಲ್ಲ. ಅದರಲ್ಲಿ ನಾನು ಒಬ್ಬ. ಅನೇಕ ವಿಚಾರಗಳಿದ್ದರೂ ಸಹ ಅಶೋಕ್ ಕುಮಾರ್ ಅವರು ಶಾಸಕರಾಗಬೇಕು ಆಗ್ತಾರೆ ಅಂತ ಹೇಳುವ ಹೆಮ್ಮೆ ಪಡುವಾಗ ಆ ಸಂದರ್ಭದಲ್ಲಿ ನಾವು ಚುನಾವಣೆಯ ಪ್ರಚಾರಕ್ಕೆ ಹೋಗಿದ್ದೆವು. ತುಂಬ ಕಡೆ ಹೋಗಿದ್ದೆವು. ಹೋಗುವಾಗ ಎಲ್ಲ ಕಡೆ ಹೇಳಿದ್ದೆವು ಪುತ್ತೂರಿಗೆ ಮೆಡಿಕಲ್ ಅದೇ ಅಶೋಕ್ ಕುಮಾರ್ ಸ್ವಲ್ಪ ಭಯ ಪಡ್ತಾ ಇದ್ರು. ಆದರೆ ನಾವು ಪ್ರೆಷರ್ ಆಗ್ತಾ ಇದ್ವು, ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಆಗಬೇಕು. ಇಂದಿನವರೆಲ್ಲ ಹೇಳಿದ್ದಾರೆ, ಮಾಡಿಲ್ಲ.
ಅಂತ ಹೇಳುವಂಥ ವಿಚಾರವನ್ನು ಉಲ್ಲೇಖ ಮಾಡಿದಾಗ ಕೊನೆಗೆ ಇದು ಬಹು ಬೇಡಿಕೆಯ ಒಂದು ವಿಚಾರ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಹೇಳುವಂಥದ್ದಲ್ಲಿ ಅಶೋಕ್ ಕುಮಾರರ ಕೊನೆಯ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇದ್ರು ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ತರ್ತೇನೆ ಅಂತ. ಅದರ ನಂತರದ ದಿನಗಳಲ್ಲಿ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಕಡೆ 90% ಜನ ಹೇಳಿದ್ದು ಇದು ಸಾಧ್ಯ ಇಲ್ಲ ಅಂತ ಹೇಳಿ. ಅದು ಸಾಧ್ಯ ಅಂತೇಳಿ ಕಳೆದ 1.5 ವರ್ಷದಲ್ಲಿ ಅಶೋಕ್ ಕುಮಾರ್ ಒಂದು ಭರವಸೆ ಇದೆ, ನಮಗೆ ಸಹ ಭರವಸೆಯನ್ನು ಮೂಡಿಸಿದ್ದೀವಿ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಆಗ್ತದೆ ಅಂತ ಹೇಳಿ. ಅದು ಇವತ್ತು ಆಗ್ತಾ ಇರುವಾಗ ನಮಗೆ ಆಗ್ತಾ ಇರುವ ಸಂತೋಷ ಅಷ್ಟಿಷ್ಟಲ್ಲ ಅಂತ ಹೇಳುವಂತ ಮಾತನ್ನು ನಾನು ಹೇಳ್ತಾ ಇರುವಂತದ್ದು. ಇದು ಸಾಧ್ಯ ಆಯ್ತಲ್ವಾ? ಈ ಜಿಲ್ಲೆಯಲ್ಲಿ ಅದೆಷ್ಟೋ ಖಾಸಗಿ ಮೆಡಿಕಲ್ ಕಾಲೇಜುಗಳಿದ್ದರೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜುಗಳಿಲ್ಲದಿದ್ದಂತ ಸಂದರ್ಭದಲ್ಲಿ ಇವತ್ತು ಪುತ್ತೂರಿಗೆ ಅದು ಬರುವಂತ ಒಂದು ಸಂದರ್ಭ ನಮ್ಮ ಜೀವನವೇ ಒಂದು ಸಾರ್ಥಕ ಆಯಿತು. ಯಾಕಂತಂದ್ರೆ ನಾವು ಈ ರಾಜಕೀಯ ಸಾಮಾಜಿಕ ಜೀವನದಲ್ಲಿರುವಂತದ್ದು ಸನ್ಮಾನ್ಯ ಅಶೋಕ್ ಕುಮಾರ್ ಅವರಂತವರನ್ನು ಪುತ್ತೂರಿನ ಶಾಸಕರನ್ನಾಗಿ ನಾವೆಲ್ಲ ಆಯ್ಕೆ ಮಾಡಿರುವಂತದ್ದಕ್ಕೆ ಇವತ್ತು ಸಾರ್ಥಕ್ಯ ಆಯಿತು ಹೇಳುವಂಥದ್ದು ನಮ್ಮ ಮಾತನ್ನು ಹೇಳಿಕೆ ನಾನು ಸಂತೋಷದಿಂದ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಸ್ಥಳ ನಿಗದಿ ಮಾಡುವಂತ ವಿಚಾರ ಇದು ಒಂದು ಕಾಲದಲ್ಲಿ ಸ್ಥಳ ನಿಗದಿ ಆಗಿರ್ಬೋದು. CDF ಜನಾರ್ದನ ಭಟ್ರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇಷ್ಟು ಜಾಗವನ್ನು ಒಂದು ಸಂದರ್ಭದಲ್ಲಿ ಹಿಡಿದಿಟ್ಟುಕೊಂಡು ಇವತ್ತು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗುವಂತ ಯೋಗ ಭಾಗ್ಯಗಳೊಂದಿಗೆ CDF ಎನ್ನುವ ಹೆಸರು ಇವತ್ತು ಪ್ರಪಂಚದಾದ್ಯಂತ ಮತ್ತೊಮ್ಮೆ ಪ್ರಚಾರಕ್ಕೆ ಬರುವ ನಿಟ್ಟಿನಲ್ಲಿ ಇವತ್ತು ಅಶೋಕ್ ಕುಮಾರ್ ಅವರ ಪ್ರಯತ್ನ ಪ್ರತಿಫಲಿಸಿದೆ ಅಂತ ಹೇಳಿಕೆ. ಜೊತೆಯಾಗಿ ತುಂಬಾ ವಿಚಾರಗಳು ಉಲ್ಲೇಖ ಬರ್ತದೆ. ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಆಗುವಂತ ಸಂದರ್ಭ, ಆಗಬೇಕಾದಂತ ಸಂದರ್ಭ, ಎಲ್ಲ ವಿಚಾರಗಳಲ್ಲಿ ಒಂದು ಬೀಜ ಹಾಕಿದ ಕೂಡಲೇ ನಾವು ಬೀಜವನ್ನು ಈ ಬೆಟ್ಟದಲ್ಲಿ ಬಿಸಾಡಿ ಹೋದ್ರೆ ಅದು ಬೆಳೀತದ, ಮೊಳಕೆ ಬರ್ತದ? ಬರೋದಿಲ್ಲ. ಯಾವುದೇ ಅದು CDF ಜನಾರ್ದನ ಭಟ್ರು ದೊಡ್ಡ ಕೃಷಿಕರು, ಬಹಳ ದೊಡ್ಡ ಸಾಧಕರು. ಅದನ್ನು ಬೀಜ ಹಾಕಿದ ಕೂಡಲೇ ಬರೋದಿದ್ದರೆ ಎಲ್ಲರೂ ಕೃಷಿ ಮಾಡಿ ಇವತ್ತು ಏನೇನೋ ಮಾಡ್ತಾ ಇದ್ರು. ಅದಕ್ಕೆ ಸರಿಯಾದ ನೀರಿನ ಅಂಶವನ್ನು ಕೊಡಬೇಕು, ಪೋಷಕಾಂಶವನ್ನು ಕೊಡಬೇಕು, ಮತ್ತೊಮ್ಮೆ ನೋಡ್ಬೇಕು ಅದು ಏನಾಗಿದೆ ಅಂತೇಳಿ. ಇದು ಅಲ್ಲೇ ಫೈಲ್ ಕೊಟ್ಟು ಅಲ್ಲೇ ಆಫೀಸಲ್ಲಿ ಇದ್ರೆ ಅದು ಮೊಳಕೆ ಬರಬೇಕು ಅಂದಿದ್ರೆ ಅದು ಯಾವ ಇದರಲ್ಲಿ ಬರೋದು? ಅದನ್ನು ವಿಧಾನಸಭೆಯಲ್ಲಿ ಧೂಳು ಹಿಡಿದಿತ್ತು ಅಂತ ಹೇಳಿದ್ರು. ನನಗೆ ಬಹಳ ಖುಷಿಯಾದ ವಿಚಾರ. ಧೂಳು ಹಿಡಿದದ್ದು ಮೊಳಕೆ ಬರಲಿಕ್ಕೆ ಸಾಧ್ಯವಾ? ಆದರೆ ಮೊಳಕೆ ಭರಿಸಿದವರು ಯಾರು, ಅದಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಅದಕ್ಕೆ ಅಭಿನಂದಿಸುವ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ಜೀವನ ಸಾರ್ಥಕ ಆಗಬೇಕು ಅಂದಿದ್ರೆ ಅದನ್ನು ಗುರುತಿಸಿ ಅಭಿನಂದಿಸುವಂತ, ಅವರಿಗೆ ಮತ್ತೆ ಪ್ರೋತ್ಸಾಹಿಸುವಂತ, ಇಂತಹ ಕೆಲಸ ಮಾಡುವವರಿಗೆ ಅವರ ಬೆನ್ನ ಹಿಂದೆ ನಿಲ್ಲುವಂತ ಕೆಲಸವನ್ನು ನಾವು ಮಾಡಿದರೆ ನಾವು ಒಂದು ಸಾರ್ಥಕ್ಯವನ್ನು ಉಳಿದುಕೊಳ್ಳುತ್ತೇವೆ. ಅದು ಬಿಟ್ಟು ನಾವು ತಪ್ಪು ಹುಡುಕುವಂಥದ್ದು, ಏನೇನೋ ದೂಷಣೆ ಮಾಡುವಂಥದ್ದು ನಮಗೆಲ್ಲ ತುಂಬಾ ಆಘಾತ ಆಗ್ತಾ ಇದೆ. ಯಾಕೆ ಹೀಗೆ ಮಾಡ್ತಾರೆ? ಇವರು ಮನುಷ್ಯರಾಗಿ ಹುಟ್ಟಿದ್ದಾರಾ ಅಥವಾ ಏನಾಗಿ ಹುಟ್ಟಿದ್ದಾರೆ? ಒಂದು ಒಳ್ಳೆಯ ಕೆಲಸ ಮಾಡುವಂತ ಮನುಷ್ಯರ ಹಿಂದೆ ನಾವು ನಿಲ್ಬೇಕಾ? ಅದು ನಮಗೆಲ್ಲ ಇಡೀ ಸಮಾಜಕ್ಕೆ ಅದು ಮಾದರಿಯಾಗುವಂತ ಕೆಲಸ ಮಾಡುವಂಥದ್ದು. ಕೇವಲ ಒಂದು ಮೆಡಿಕಲ್ ಕಾಲೇಜ್ ಮಾತ್ರ ಅಲ್ಲ, ಪುತ್ತೂರಿನ ಇತಿಹಾಸದಲ್ಲಿ ಈ ಹಿಂದೆನೂ ಯಾರು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಮುಂದೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಪುಣ್ಯಾತ್ಮರು ಹೇಳಿದ್ರಂತೆ 25 ವರ್ಷ ಶಾಸಕರಾಗಿರ್ಬೇಕು, ಮಂತ್ರಿಗಳಾಗಬೇಕು, ನೀವು ಮುಖ್ಯಮಂತ್ರಿಗಳ ತನಕ ಹೋಗುವಂತ ಯೋಗ ಭಾಗ್ಯಗಳನ್ನು ಪುತ್ತೂರಿನ ಮಾಲಿಂಗೇಶ್ವರ ದೇವರು ನಿಮಗೆ ಒದಗಿಸಬೇಕು. ಯಾಕಂತ ಹೇಳಿದ್ರೆ ನೀವು ಕೇವಲ 1.5 ವರ್ಷದಲ್ಲಿ ಪುತ್ತೂರಿನಲ್ಲಿ ಮಾಡಿದಂತ ಕೆಲಸವನ್ನು ನಮಗೆ ಊಹಿಸಲು ಸಾಧ್ಯವಿಲ್ಲ, ಯೋಚನೆಗೆ ಕೈಗೆಟ್ತಾ ಇಲ್ಲ. ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಯ ವಿಚಾರವನ್ನು ಕೈಗೆತ್ತಿಕೊಂಡಾಗ ಯಾರು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯೋಚನೆ ಮಾಡಲಿಕ್ಕೆ ಅದನ್ನು ಇವತ್ತು ಯೋಜನೆಯನ್ನಾಗಿ ಮಾಡಿ ಇವತ್ತು ಅದನ್ನು ಕಾರ್ಯಗತ ಮಾಡುವಂತ ಶಕ್ತಿಯನ್ನು ಅವರಿಗೆ ದೇವರು ಕೊಟ್ಟಿದ್ದಾರಲ್ಲ, ಅವರಿಂದ ನಾವು ನಿಲ್ಲದಿದ್ದರೆ ನಮ್ಮಂತ ಒಂದು ಅಯೋಗ್ಯರು ಈ ಸಮಾಜದಲ್ಲಿ ಬದುಕಿ ಬಾಳಿದ್ರೆ ಏನು ಸುಖ, ಯಾರಿಗೆ ಪ್ರಯೋಜನ ಅಂತ ಹೇಳುವಂತ ಮಾತನ್ನು ನಾನು ಇವತ್ತು ಅಶೋಕ್ ಕುಮಾರ್ ಅವರ ಹಿಂದೆ ಇಡೀ ಅದು ಪಕ್ಷಾತೀತವಾದ ನೆಲೆಯಲ್ಲಿ, ಜಾತ್ಯತೀತವಾದ ನೆಲೆಯಲ್ಲಿ, ಧರ್ಮಾತೀತವಾದ ನೆಲೆಯಲ್ಲಿ ನಾವು ನಿಲ್ಬೇಕು. ಇಂಥ ಒಂದು ಕೆಲಸವನ್ನು ಮಾಡುವಂತ ಶಕ್ತಿ ಆ ಪುಣ್ಯಾತ್ಮರಿಗೆ ಕೊಟ್ಟಿದ್ದಾರಲ್ವಾ, ಅದರಿಂದ ನಾವು ನಿಲ್ಲದಿದ್ರೆ ನಮ್ಮಂತ ಮೂರ್ಖರು ಮತ್ತೊಬ್ಬರಿದ್ದಾರೆ ಅಂತ ಹೇಳುವ ಪ್ರಶ್ನೆಯನ್ನು ನಾವು ಕೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ 1-2 ಕೆಲಸವ ಪುತ್ತೂರಿನ ಇತಿಹಾಸದಲ್ಲಿ ಯಾರು ನಾವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಆ ಒಂದು ಮುಂಡೂರಿನ ಹತ್ತಿರದಲ್ಲಿ ಒಂದು ಕ್ರೀಡಾಂಗಣ ನಿರ್ಮಾಣ ಆಗ್ತಾ ಇದೆ. ಯಾರ ಯೋಚನೆಗೂ ಬರಲಿಲ್ಲ, ಅಲ್ಲಿ ಜಾಗ ಎಲ್ಲಿತ್ತು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಯಾರು ಬೀಜ ಹಾಕಿದವರಿಲ್ಲ, ಮೊಳಕೆ ಬಂದಿದ ನೋಡಿದವರಿಲ್ಲ.
ಬೀಜನೂ ಇವರೇ ತಂದರು, ಅದಕ್ಕೆ ಎಲ್ಲ ಪೋಷಕಾಂಶವನ್ನು ಕೊಟ್ಟರು, ಅದಕ್ಕೆ ಅನುದಾನವನ್ನು ತರಿಸಿದ್ರು, ಅದನ್ನು ಕಾರ್ಯಗತವನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇರುವಂತದ್ದು. ಈ ರೀತಿ ನಾನು ಯಾಕೆ ಅವರನ್ನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಇದನ್ನು ಇಡೀ ಸಮಾಜ ಇವತ್ತು ಒಪ್ಪಿಕೊಳ್ಬೇಕು. ಪಕ್ಷ ನೋಡ್ಬೇಡಿ, ಮುಂದೆ ಪಕ್ಷ ಬಿಡಿ, ಪಕ್ಷ ಇರ್ಲಿ, ಅವರವರ ಪಕ್ಷ ಅವರವರಿಗೆ ಇರ್ಲಿ. ಜಾತಿ ನೋಡ್ಬೇಡಿ, ಧರ್ಮ ನೋಡ್ಬೇಡಿ, ಒಬ್ಬ ಕೆಲಸಗಾರನನ್ನು ನೋಡಿ ಪುತ್ತೂರಿನ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಿ, ಪುತ್ತೂರನ್ನು ಸರ್ವತೋಮುಖ ಅಭಿವೃದ್ಧಿ ಮಾಡುವಂತ ವ್ಯಕ್ತಿ ಶಕ್ತಿ ಯಾರಿದ್ದಾರೆ ಅವರ ಹಿಂದೆ ನಿಲ್ಲುವ ನಾವು. ಇದೆಲ್ಲ ನನಗೆ ಈ ಒಂದು ಸಂದರ್ಭ, ಇದನ್ನು ಹೇಳಲಿಕ್ಕೆ ಅವಕಾಶವನ್ನು ದೇವರು ಕೊಟ್ಟಿದ್ದಾರಲ್ವಾ, ಇಂಥ ಒಳ್ಳೆಯ ಕೆಲಸವನ್ನು ಮಾಡುವಂತ ವ್ಯಕ್ತಿಯ ಹಿಂದೆ ನೀವೆಲ್ಲರೂ ನಿಂತು ಮಾಡಿಸೋಣ. ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅದನ್ನೆಲ್ಲವನ್ನು ಮಾಡುವಂತ ಒಂದು ವ್ಯಕ್ತಿ ಶಕ್ತಿ ಇದ್ದಾರೆ ಅಂತ ಹೇಳುವಾಗ ಅವರ ಹಿಂದೆ ನಿಲ್ಲುವಂತ ಒಂದು ಯೋಗ್ಯತೆಯನ್ನು ನಮಗೆ ಯಾಕೆ ಕೊಡಬಾರದು? ನಾವ್ಯಾಕೆ ಸಣ್ಣತನ ಮಾಡಬೇಕು? ನಾವ್ಯಾಕೆ ದೂಷಣೆ ಮಾಡಬೇಕು? ನಾವ್ಯಾಕೆ ಟೀಕೆ ಮಾಡಬೇಕು? ನಾವ್ಯಾಕೆ ಅದರ ಬಗ್ಗೆ ತಪ್ಪುಗಳನ್ನು ಹುಡುಕಿಕೊಂಡು ಹೋಗ್ಬೇಕು? ಮೆಡಿಕಲ್ ಕಾಲೇಜ್ ಇದು ಕನಸು, ಪುತ್ತೂರಿಗೆ ಕನಸು. ಎಷ್ಟೋ ಮಂದಿ ಜಿಲ್ಲೆಯ ದೊಡ್ಡ ದೊಡ್ಡ ನಾಯಕರು ಹೇಳಿದರು, ಜಿಲ್ಲೆ ನಾಯಕರುಗಳು ಹೇಳಿದರು, ಎಲ್ಲ ಸರ್ವವ್ಯಾಪಿ ಹೇಳಿದರು ಇದು ಸಾಧ್ಯ ಇಲ್ಲ ಅಂತೇಳಿ. ಆದ್ರೆ ಅಶೋಕ್ ಕುಮಾರ್ ಅವರಿಗೆ ಪ್ರಾರಂಭದಿಂದಲೂ ಒಂದು ಮನಸ್ಥಿತಿ, ನನಗಿಂದ ಸಾಧ್ಯ ಇದೆ ಅಂತೇಳಿ. ಆಗ ಹೇಳ್ತಾ ಇದ್ರು, ಮುಖ್ಯಮಂತ್ರಿ ಕಂಡಾಗ, ಉಪಮುಖ್ಯಮಂತ್ರಿ ಕಂಡಾಗ ಮೆಡಿಕಲ್ ಕಾಲೇಜಿನವರು ಬಂದರು. ಮೊನ್ನೆ ಬಜೆಟಿನಲ್ಲಿ ಘೋಷಣೆಯನ್ನೇ ಮಾಡಿಸಿರುವಾಗ ಅದಕ್ಕಿಂತ ಹೆಚ್ಚೇನಾಗಬೇಕಾಗಿದೆ. ಕೇವಲ 15 ದಿವಸದಲ್ಲಿ ತಾವು ಇವತ್ತು ಅಧಿಕಾರಿಗಳೆಲ್ಲ ಬಂದಿದ್ದೀರಾ, ಇನ್ನೇನಾಗಬೇಕು ನಿಮಗೆ? ಒಬ್ರು ಪುಣ್ಯಾತ್ಮರು ಕೇಳಿದ್ರು ಯಾವಾಗ ಶಿಲಾನ್ಯಾಸ ಅಂತ. ಇವರಿಗೆ ಇಷ್ಟು ದಿವಸ ಹೇಳಿದ್ರು ಮೆಡಿಕಲ್ ಕಾಲೇಜ್ ಆಗೋದಿಲ್ಲ, ಇದು ಆಗೋಗೋ ಕೆಲಸ ಅಲ್ಲ ಅಂತ. ಈಗ ಅವ್ರು ಕೇಳ್ತಾ ಇರುವಂತ ಶಿಲಾನ್ಯಾಸ ಯಾವಾಗ ಅಂತೇಳಿ. ನಾನು ಇವತ್ತಿನ ಸಭೆಗೆ ಅವರನ್ನು ಕರೆದಿದ್ದೆ, ದಯವಿಟ್ಟು ಬನ್ನಿ, ಸ್ವಲ್ಪ ಇಲ್ಲಿ ವಿಚಾರವನ್ನು ತಿಳ್ಕೊಳ್ಳಿ, ಮತ್ತೆ ಆದ್ರೂ ಅದರ ಬಗ್ಗೆ ಮಾತಾಡಿ ಅಂತೇಳಿ ನಾನು ಕರೆದಿದ್ದೆ, ಬನ್ನಿ ಅಂತೇಳಿ. ಆದ್ರೆ ಅವ್ರು ಬರೋದಿಲ್ಲ, ನನಗೆ ಗೊತ್ತಿದೆ ಅವರಿಗೆ ಇದು ಆಗ್ಬೇಕಾಗಿಲ್ಲ ಅಂತ. ಆಗುವಂತ ಮನಸ್ಥಿತಿ ಅವರೆಲ್ಲರೂ ಸಹಕಾರ ನೀಡಿ ಈ ಜಾಗ, ಇದರ ಬಗ್ಗೆ ಪ್ರಶ್ನೆ ಇಡಬೇಕಾಗಿಲ್ಲ, ಈ ಜಾಗ ಅದಕ್ಕೆ ಪ್ರಸ್ತುತ ಇದೆ ಎಲ್ಲ ರೀತಿಯಲ್ಲಿ. ಉಪ್ಪಿನಂಗಡಿ ಈ ಮೊದಲೇ ಸನ್ಮಾನ್ಯ ಶಾಸಕರು ಬುಳುವಾರಿಯಿಂದ ಉಪ್ಪಿನಂಗಡಿ ರಸ್ತೆ ಈಗಾಗಲೇ ಹೇಗೆ ಆಗ್ತಾ ಇದೆ ಅಂತ ನೀವೆಲ್ಲ ಗಮನಿಸಿ. ಇದಕ್ಕೆ ಒಂದು ಪೂರ್ವ ಸೂಚನೆ. ಯಾರು ಈಗ ಅವ್ರು ಹೇಳುವವರು ಹೇಳ್ಬಹುದು ಅವರ ಮನೆಗೆ ಹೋಗುವ ದಾರಿ ಅಂತ. ಅವರಿಗೆ ಇಲ್ಲಿ ಮನೆ ಹತ್ರ, ಇಲ್ಲಿ ಮಾತ್ರ ಅಲ್ಲ, ಅವರಿಗೆ ಮಂಗಳೂರಿನಲ್ಲಿ ಮನೆ ಇದೆ, ಬೆಂಗಳೂರಿನಲ್ಲಿ ಮನೆ ಇದೆ, ಡೆಲ್ಲಿಯಲ್ಲೂ ಮನೆ ಇದೆ. ದೇವರದಿಂದ ಏನು ಕಡಿಮೆ ಇಲ್ಲ. ಮಂಗಳೂರಲ್ಲಿ ದೊಡ್ಡ ಮನೆ ಕಟ್ತಾ ಇದ್ದಾರೆ, ಅದಕ್ಕೆಲ್ಲ ನಾವೆಲ್ಲ ಹೋಗ್ಲಿಕ್ಕಿದೆ. ಹಾಗಾಗಿ ಇವರು ಈ ಮನೆಗೆ ಹೋಗ್ಬೇಕು ಅಂತಿಲ್ಲ, ಈ ಮನೆಗೆ ದಾರಿ ಇದ್ದದ್ದು ಎಷ್ಟೋ ಸಾಕು, ಅದನ್ನು ಹೇಳಿದವರಿದ್ದಾರೆ. ಆದ್ರೆ ಇವತ್ತು ಮೆಡಿಕಲ್ ಕಾಲೇಜ್ ಆಗುವಂತ ಪ್ರದೇಶಕ್ಕೆ ಬರುವಂತದ್ದು ಪುತ್ತೂರು ಪೇಟೆಯಿಂದ ಬರುವಂತ ಒಂದು ರಸ್ತೆ ಇವತ್ತು ಯಾವ ಬೇಡಿಕೆ ಇಲ್ಲದೆ, ಯಾರ ಬೇಡಿಕೆ ಇಲ್ಲದೆ, ಯಾರ ಒತ್ತಾಯವಿಲ್ಲದೆ ಇವತ್ತು ಅದನ್ನು ಸುಸಜ್ಜಿತವಾಗಿ ಮಾಡುವಂತ ಕೆಲಸ ಸನ್ಮಾನ್ಯ ಶಾಸಕರು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಪುತ್ತೂರಿಗೆ ಏನೇನು ಬರ್ತಾ ಇದೆ ಅಂತ ಹೇಳಿ ನನಗೆ ಈಗ ಎಲ್ಲವನ್ನು ಹೇಳಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಅಷ್ಟು ಯೋಚನೆಗಳು ಯಾರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನನ್ನ ಮನಸ್ಸಿಗೆ ಹೇಳುವಂಥದ್ದು ಮಾಲಿಂಗೇಶ್ವರ ಅಥವಾ ಅವರ ಮಹಿಷ ಮರ್ದಿನಿಯೇ ಅವರಿಗೆ ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ಇದನ್ನೆಲ್ಲ ನೀನು ಮಾಡು, ನಿನ್ನನ್ನು ಇನ್ನು ಪ್ರಶ್ನಿಸುವವರು ಇಲ್ಲ ಅಂತ ಹೇಳುವಂಥದ್ದು. ಯಾಕಂದ್ರೆ ಇನ್ನು ಮನುಷ್ಯರು ಹೇಳಿದ್ದನ್ನೆಲ್ಲ ಇದು ಹೇಳಲಿಕ್ಕೆ ಅವರ ಯೋಚನೆಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟು ಮುಂದೂರಿನಲ್ಲಿ ಇವತ್ತು ವಿಶೇಷವಾಗಿ ತರಬೇತಿ ಹೊಂದುವಂಥದ್ದು ಎಲ್ಲಿ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ನಮಗೆ ಆಗುವಂಥದ್ದು. ನಾನು ನಿನ್ನೆ ಒಂದು ಕಡೆ ಹೇಳಿದೆ, ಅಶೋಕ್ ಕುಮಾರ್ ಅವರು ಕ್ರಿಕೆಟ್ ಅಲ್ಲಿ ನಾವು ಆಲ್ರೌಂಡರ್ ಅಂತ ಹೇಳಿದಕ್ಕಿಂತಲೂ ಹೆಚ್ಚಾಗಿ ಯಾವ ಫೀಲ್ಡ್ ಅಲ್ಲಿ ಹೋದ್ರು ಸಹ ಅವರೆಲ್ಲೂ ಸಕ್ಸಸ್. ಯಾವ ಕಲೆ ಇವತ್ತು ಕಮಲವನ್ನು ಬೆಂಗಳೂರಲ್ಲಿ ಮಾಡಿದ್ರು, ಉಪ್ಪಿನಂಗಡಿಯಲ್ಲಿ ಮಾಡ್ತಾ ಇದ್ದಾರೆ, ಬೆಂಗಳೂರಲ್ಲಿ ಮಾಡುವಂಥದ್ದು ಯಾರಿಗೂ ಸಾಧ್ಯನೇ ಇಲ್ಲ. ಈ ಮೊದಲು ತುಂಬಾ ತುಳುಕೂಟ ಮತ್ತೊಂದು ಕೂಟದವರೆಲ್ಲ ತುಂಬಾ ಪ್ರಯತ್ನ ಮಾಡಿದ್ರು, ಯೋಚನೆಗಳನ್ನು ಮಾಡಿದ್ರು. ಆದ್ರೆ ಅಶೋಕ್ ಕುಮಾರ್ ಅವರು ಶಾಸಕರಾಗಬೇಕಾಗಿತ್ತು, ಶಾಸಕರಾಗದಿದ್ರು ಅವರು ಮಾಡ್ತಾ ಇದ್ರು ಏನು ಗೊತ್ತಿಲ್ಲ ನನಗೆ. ಆದ್ರೆ ಶಾಸಕರಾದ ನಂತರ ಅಂತೂ ಲಕ್ಷಾಂತರ ಮಂದಿಯನ್ನು ಸೇರಿಸಿ ಬೆಂಗಳೂರಿನವರಿಗೆ ನಂತರ ಹೊರಟರು ಬಾಂಬೆಯಲ್ಲಿ ಮಾಡ್ತೇವೆ, ದುಬೈಯಲ್ಲಿ ಮಾಡ್ತೇವೆ, ಎಲ್ಲ ಅದು ಕನಸು ಮಾತ್ರ. ಅದು ಮನಸ್ಸಿನಲ್ಲಿ ಅದು ಅಶೋಕ್ ಕುಮಾರ್ ಹೊರಟ್ರೆ ಮಾತ್ರ ಆಗ್ಬೋದು ಹೊರತು ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳೋ ಮಾತನ್ನು ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಏನೇ ಇರಲಿ, ಇವತ್ತು ನಮಗೆಲ್ಲ ನಮ್ಮ ಜೀವನದ ಇವತ್ತಿನ ಮಾತು ಇದು ನಮಗೆಲ್ಲ ನಾವೆಲ್ಲ ಭಾಗವಹಿಸಿದ್ದೇವೆ. ಇಂಥ ಒಂದು ಅವಕಾಶ ಈ ಹಿಂದಿನವರಿಗೆ ಯಾರಿಗೂ ಸಿಗಲಿಲ್ಲ, ಮುಂದಿನವರಿಗೂ ನಮಗೆ ಸಿಕ್ಕಿದಂತ ಅವಕಾಶ ಸಿಗೋದಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗ್ತದೆ ಅಂತ ಹೇಳುವಂತ ವಿಚಾರಕ್ಕೆ ಸಂಬಂಧಪಟ್ಟು ಇವತ್ತು ಸ್ಥಳ ನಿಗದಿಪಡಿಸುವಂತ ಸಂದರ್ಭದಲ್ಲಿ ಅದನ್ನು ನೋಡ್ಲಿಕ್ಕೆ ಅಧಿಕಾರಿಗಳು ಬರ್ತಾರೆ. ಕೇವಲ 15 ದಿವಸ ಅದು ಘೋಷಣೆ ಆಗಿ, ಈಗ ಉತ್ತರ ಇನ್ನೇನು ಬೇಕು? ಇದೇ ಉತ್ತರ.
ಇದಕ್ಕಿಂತ ಹೆಚ್ಚಿನ ಉತ್ತರ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಏನೇ ಇದ್ರೂ ಸಹ ನಮ್ಮೆಲ್ಲರ ಅಪೇಕ್ಷೆ ಮುಂದಿನ ದಿನಗಳಲ್ಲಿ ಅಶೋಕ್ ಕುಮಾರ್ ಅವರಿಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅಶೋಕ್ ಕುಮಾರ್ ಅವರಿಗೆ ಏನು ಆಗಬೇಕಾಗಿಲ್ಲ, ಶಾಸಕರಾಗಿ ಏನು ಆಗಬೇಕಾಗಿಲ್ಲ, ಶಾಸಕರಾಗಿ ಅವರಿಗೆ ಏನು ಸಂಪಾದನೆ ಮಾಡಬೇಕಾಗಿಲ್ಲ. ಅವರಿಗೆ ಬೇಕಾದಷ್ಟು ದೇವರು ಅವರು ಶಾಸಕರಾಗುವ ಮೊದಲೇ ಅವರಿಗೆ ಕೊಟ್ಟಿದ್ದಾರೆ. ಅವರಿಗೆ ಅವರ ಆ ಕೊಟ್ಟ ಇದರಲ್ಲಿ ಇನ್ನಷ್ಟು ಕ್ಷೇತ್ರದ ಪುತ್ತೂರು ಮಾಲಿಂಗೇಶ್ವರ ದೇವರ ಈ ಒಂದು ಕ್ಷೇತ್ರದಲ್ಲಿ ಈ ತನ್ನನ್ನು ತಾನು ತೊಡಗಿಸಿಕೊಂಡು ಒಂದು ರೀತಿಯ ಸಮಾಜ ಸೇವೆಯ ಮೂಲಕ ತನ್ನನ್ನು ಗುರುತಿಸಿಕೊಳ್ಳುವಂತ ಯೋಗ ಭಾಗ್ಯಗಳನ್ನು ದೇವರು ಅವರಿಗೆ ಕರುಣಿಸಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಜೊತೆಯಾಗಿ ನಾವೆಲ್ಲ ನಿಲ್ಲೋಣ. ಈ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಆಗುವುದರ ಮೂಲಕ, ಮೆಡಿಕಲ್ ಕಾಲೇಜ್ ಆಗುವುದರ ಮೂಲಕ ಆದಷ್ಟು ಶೀಘ್ರವಾಗಿ ಎಲ್ಲ ವಿಘ್ನಗಳು ನಿವಾರಣೆ ಆಗಿ ಅಶೋಕ್ ಕುಮಾರ್ ಅವರು ಏನು ಯೋಚನೆ ಮಾಡ್ತಾರೆ, ಯೋಜನೆ ಏನು ಹಾಕಿಕೊಳ್ತಾರೆ, ಅದಕ್ಕೆಲ್ಲದಕ್ಕೂ ಪೂರಕವಾಗಿ ಪರಮಾತ್ಮನ ಸಂಪೂರ್ಣವಾದ ಅನುಗ್ರಹ ಇರಲಿ. ಈ ಜಾಗ ಅದಕ್ಕೆ ಖಂಡಿತವಾಗಿ ಪ್ರಸ್ತುತ ಇದೆ. ಎಲ್ಲ ರಸ್ತೆ ಇರ್ಬೋದು, ಎಲ್ಲ ಅನುಕೂಲಗಳು ಇದೆ ಅಂತ ಹೇಳುವ ಮಾತುಗಳನ್ನು ಹೇಳಿ ಈ ಸಂದರ್ಭದಲ್ಲಿ ಅಶೋಕ್ ಕುಮಾರ್ ಸಹಿತ ಬಂದಂತ ಅಧಿಕಾರಿಗಳಿಗೆ ವಿಶೇಷವಾಗಿ ಒಳ್ಳೆಯ ವರದಿಯನ್ನು ಕೊಟ್ಟು ನಮ್ಮಲ್ಲಿಗೆ ಆದಷ್ಟು ಶೀಘ್ರವಾಗಿ ನಮ್ಮ ಅವಶ್ಯಕತೆಗಳನ್ನು ಕಂಡು ತಾವು ಒಳ್ಳೆಯ ವರದಿಯನ್ನು ಕೊಡಬೇಕು ಅಂತೇಳಿ ತಾನು ವಿನಂತಿ ಮಾಡ್ತೇನೆ. ನಿಜವಾಗಿ 2.5 ವರ್ಷದಿಂದ ನಾನು ಸರ್ಕಾರಿ ಆಸ್ಪತ್ರೆಗೆ ದಿನಾಲು ನೀಡ್ತಾ ಇದ್ದೇನೆ. ನಮಗೊಂದು ಒಳ್ಳೆಯ ಒಂದು ಜವಾಬ್ದಾರಿಯನ್ನು ನಮ್ಮ ಶಾಸಕರು ನೀಡಿದ್ದಾರೆ. ಸುಮಾರು 800-900 ಜನ ಈ ಪೇಷಂಟ್ಗಳು ದಿನಾಲು ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಅಲ್ಲಿ ಜಾಗ ಇಲ್ಲ, ಅನೇಕ ಒಳ್ಳೆಯ ಡಾಕ್ಟರ್ನವರು ಅಲ್ಲಿದ್ದಾರೆ, ಆದರೆ ಅಲ್ಲಿ ಸೌಲಭ್ಯಗಳ ಕೊರತೆ ಇದೆ, ಬಿಲ್ಡಿಂಗ್ನ ಕೊರತೆ ಇದೆ. ಇದನ್ನು ಪರಿಗಣಿಸಿ ಈಗ ನಮ್ಮ ಗೌರವಾನ್ವಿತ ಅಶೋಕ್ ಕುಮಾರ್ ಅವರು ನಮ್ಮ ಶಾಸಕರ ಒಂದು ಆಲೋಚನೆ, ಒಂದು ಮೆಡಿಕಲ್ ಕಾಲೇಜ್. ಈ ಮೆಡಿಕಲ್ ಕಾಲೇಜಿನ ಹಿಂದೆ ಈ ಅವಿರತವಾಗಿ ಪರಿಶ್ರಮಿಸಿದರೆ ಪ್ರತಿಯೊಬ್ಬರಿಗೂ ಅಭಿನಂದಿಸ್ತಾ ಒಂದು ಅತ್ಯುತ್ತಮವಾದ ಜಾಗವನ್ನು ಇದಕ್ಕೆ ಕಾಯ್ದಿರಿಸಿದ್ದಾರೆ. ನಿಜವಾಗಿ ಒಂದು ಪ್ರಕೃತಿಯ ಸೌಂದರ್ಯದ ಬಳಿಯಲ್ಲಿರುವಂಥ ಜಾಗ. ಇಲ್ಲಿ ಯಾರು ಮೆಡಿಕಲ್ ಸ್ಟೂಡೆಂಟ್ ಆಗಿ ಬರ್ತಾರೆ ಅವರಿಗೆ ಅವರ ಈ ಮೆಡಿಕಲ್ ಎಜುಕೇಷನ್ನೊಂದಿಗೆ ಒಂದು ರಮಣೀಯವಾದ ಪ್ರಕೃತಿ ಸೌಂದರ್ಯದ ಒಂದು ಆರೋಗ್ಯ ಕೂಡ ಅವರಿಗೆ ಕೂಡ ಸಿಗ್ತದೆ. ಅವರು ಮುಂದೆ ಒಂದು ಅತ್ಯುತ್ತಮ ಒಂದು ಡಾಕ್ಟರ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇರುವುದಿಲ್ಲ. ನಾನೊಂದು ಆಲೋಚನೆ ಮಾಡ್ತಿದ್ದೇನೆ, ಈಗಿರುವಂಥ ಪ್ರೈಮರಿ ಶಾಲೆಯ ಮಕ್ಕಳು ಸುಮಾರು 6ನೇ-7ನೇ ಕ್ಲಾಸಲ್ಲಿದ್ದಾರೆ. ಇನ್ನೊಂದು 5 ವರ್ಷದಲ್ಲಿ ಅವರ PUC ಮುಗಿತದೆ. ಆಗ ಈ ಸರ್ಕಾರಿ ಶಾಲೆಗಳಲ್ಲಿ ಅನೇಕ ವಿದ್ಯಾವಂತರಿದ್ದಾರೆ, ಪ್ರತಿಭಾನ್ವಿತರಿದ್ದಾರೆ. ಅವರಿಗೆ ಈ ಒಂದು ಒಳ್ಳೆಯ ಈ ಸಂದರ್ಭವನ್ನು ನಮ್ಮ ಶಾಸಕರು ಅನುಗ್ರಹಿಸಿಕೊಟ್ಟಿದ್ದಾರೆ. ಯಾಕೆಂದರೆ ಅತಿ ಕಡಿಮೆ ಫೀಸಿನಲ್ಲಿ ಒಂದು ಸರ್ಕಾರಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿನಲ್ಲಿ ಒಂದು ಡಾಕ್ಟರ್ ಆಗುವಂಥ ಒಂದು ಸೌಲಭ್ಯ ಇದು ನಿಜವಾಗಿ ಒಂದು ಪುತ್ತೂರಿನ ಜನತೆಗೆ, ಅದೇ ರೀತಿ ಪುತ್ತೂರಿನ ಜನತೆಗೆ ನನ್ನದೊಂದು ಕಳಕಳಿಯ ವಿನಂತಿ ಅಂದರೆ ನಮ್ಮ ಶಾಸಕರು ಯಾವುದೇ ಜಾತಿ ಮತ ಅಥವಾ ರಾಜಕೀಯ ಇಲ್ಲದೆ ಒಂದು ಅತ್ಯುತ್ತಮವಾದ ವ್ಯವಸ್ಥೆಯನ್ನು ಪುತ್ತೂರಿನ ಜನತೆಗೆ ಒಂದು ಆರೋಗ್ಯ ದೃಷ್ಟಿಯಲ್ಲಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಆರೋಗ್ಯವಂತ ನಾಗರಿಕ ನಮ್ಮ ದೇಶದ ಆಸ್ತಿ ಎಂಬ ಪ್ರತೀತಿ ಇದೆ. ಅದರಂತೆ ಅವರ ಈ ಆಲೋಚನೆಗೆ, ಅವರ ಈ ಒಂದು ಯೋಜನೆಗೆ ಎಲ್ಲರ ಸಂಪೂರ್ಣ ಸಹಕಾರ ಕೊಡುವ. ಇದರಲ್ಲಿ ಯಾವುದೇ ರಾಜಕೀಯ ಬೇಡ, ಒಂದು ಅತ್ಯುತ್ತಮವಾದ ಯೋಜನೆ ನಮ್ಮ ಪುತ್ತೂರಿನ ಪ್ರಗತಿ ಹಾಗೂ ಮುಂದೆ ಅವರ ಒಂದು ಆಲೋಚನೆ ಇದೆ. ಒಂದು ಉದ್ಯಮ ಕೂಡ ಇದರಲ್ಲಿ ಬರಲಿಕ್ಕಿದೆ. ಉದ್ಯಮದ ಬೆಳವಣಿಗೆಯಿಂದ ಅನೇಕ ಯೋಜನೆಗಳು ಪುತ್ತೂರಿನಲ್ಲಿ ಬಂದರೆ ಪುತ್ತೂರಿನ ಬೆಳವಣಿಗೆ, ದೇಶದ ಅನೇಕ ಭಾಗಗಳಿಂದ ಡಾಕ್ಟರ್ಗಳಿಗೆ ಜನರು ಇಲ್ಲಿ ಬರಲಿಕ್ಕಿದ್ದಾರೆ. ಇದನ್ನೆಲ್ಲ ನಾವು ಆಲೋಚನೆ ಮಾಡಿದರೆ ಒಂದು ಅದ್ಭುತವಾದ ಯೋಜನೆ ಇದಾಗಿದೆ. ಇದಕ್ಕೆ ಪರಿಶ್ರಮಿಸಿದ ಪ್ರತಿಯೊಬ್ಬರಿಗೆ ವಂದಿಸಿದ ನಮ್ಮ ಶಾಸಕರು ಅವರು ಈ ಸೋಲಿಲ್ಲದ ಸರದಾರ, ಅವರು ಕೈ ಹಾಕಿದ ಪ್ರತಿಯೊಂದು ಕೆಲಸಗಳು ಅದ್ಭುತವಾಗಿ ಈಡೇರುತ್ತಾರೆ. ಈ ಮೆಡಿಕಲ್ ಕಾಲೇಜುಗಳು ನಿಜವಾಗಿ ಇದು ಅವರ ಒಂದು ಅದ್ಭುತ ಯೋಜನೆ ಮುಂದೆ ಕಾರ್ಯಗತವಾಗುವುದರಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ದೇವರಿಗೆ ಆರೋಗ್ಯ ಹಾಗೂ ಅವರಿಗೆ ಮನಸ್ಸಿಗೆ ಅನೇಕ ಯೋಜನೆಗಳನ್ನು ಮಾಡುವಂಥ ಶಕ್ತಿಯನ್ನು ಕೊಟ್ಟು ಮುಂದೆ ನಮ್ಮ ಈ ಡಾಕ್ಟರ್ ಗುರುಪ್ರಸಾದ್ ಇಂಜಿನಿಯರ್ ಬಂದಿದ್ದಾರೆ. ಅವರು ಮುಂದೆ ಹೇಳಿದರು ಈ ಯೋಜನೆ ಆದಷ್ಟು ಬೇಗ ಪ್ರಾರಂಭ ಆಗಬೇಕು. ಅವರ ಸಹಕಾರ ಕೂಡ ಈ ಯೋಜನೆಯಲ್ಲಿದೆ. ಹಾಗೆ ಪ್ರತಿಯೊಬ್ಬರ ಸಹಕಾರದಿಂದ ನಮ್ಮ ಡಾಕ್ಟರ್ ಆಶಾ ಮೇಡಮ್ ಹಾಗೂ PHO ಡಾಕ್ಟರ್ ದೀಪಕ್ ರೈ ಅವರಿದ್ದಾರೆ. ಇವರೆಲ್ಲರ ಸಹಕಾರ ನಮಗೆ ತುಂಬ ಅಗತ್ಯ ಇದೆ. ನನ್ನೊಂದೆಲ್ಲರಿಗೂ ವಂದಿಸ್ತಾ ಕೊಂಡೋಗಲು ತುಂಬ ಶ್ರಮಿಸಿದೆ. ಎಲ್ಲ ಪುತ್ತೂರಿನ ಮತ್ತು ವಿಟ್ಲದ ಹೆಚ್ಚಿನ ಹಳ್ಳಿಗಳಲ್ಲಿ ಸಹ ಪಾದಯಾತ್ರೆಗಳು ನಡೆದಿವೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಕರಪತ್ರಗಳನ್ನ ಹಂಚಿ ತುಂಬ ಕೆಲಸ ಮಾಡಿದ್ದೇವೆ. ಇದಕ್ಕೆ ಬಹಳಷ್ಟು ತೆರೆಮರೆಯಲ್ಲಿ ಕೆಲಸ ಮಾಡಿದವರಿದ್ದಾರೆ. ನಮ್ಮ ಹೋರಾಟ ಸಮಿತಿಯಲ್ಲಿ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, ಆದರೆ ಟ್ರೆಜರರ್ ಇಲ್ಲ. ಆದರೆ ಯಾವ
ಹಣದ ಸಮಸ್ಯೆ ಸಹ ನಮಗೆ ಆಗದ ಹಾಗೆ ಸಾರ್ವಜನಿಕರ ಸಹಕಾರ ಸಿಕ್ಕಿದೆ. ಒಂದೇ ಒಂದು ಹೆಸರು ನಾನು ಹೇಳಲೇಬೇಕು. ನಮ್ಮ ಊರಿನ ಒಬ್ಬರು ವೈದ್ಯರು ಅಮೆರಿಕದಲ್ಲಿದ್ದಾರೆ, ಡಾಕ್ಟರ್ ಸಂದೀಪ್ ನಾಯಕ್. ಅವರು ನಮ್ಮ ಹೋರಾಟ ಸಮಿತಿಗೆ ನಮಗೆ ವಾರಕ್ಕೊಂದು ಸಾರಿ ಆದರೂ ಫೋನ್ ಮಾಡಿ ನಮಗೆಲ್ಲ ರೀತಿಯ ಪ್ರೇರಣೆ ಕೊಡ್ತಾ ಇದ್ದವರು ಅವರು. ಒಂದು ವೇಳೆ ಯಾವುದಾದ್ರೂ ಒಂದು ಆಕ್ಟಿವಿಟಿಗೆ ಹಣದ ಕೊರತೆ ಇದ್ದರೆ ಅಮೆರಿಕದಲ್ಲಿ ಓವರ್ ಟೈಮ್ ಮಾಡಿ ನಮಗೆ ದುಡ್ಡು ಕಳಿಸ್ಕೊಟ್ಟಿದ್ದಾರೆ. ಇಂತಹ ಅನೇಕ ಸಹೃದಯಿಗಳ ಪುತ್ತೂರಿನ ಬಹಳಷ್ಟು ಸಣ್ಣ ಸಣ್ಣ ವ್ಯಕ್ತಿಗಳ ಸಹಕಾರ ಮತ್ತು ಹಾರೈಕೆ ಈ ಒಂದು ಉದ್ದೇಶಕ್ಕೆ ಇತ್ತು. ಅನೇಕರು ಸಹಕರಿಸ್ತಾರೆ, ಅದು ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು. ಮತ್ತೆ ನನ್ನ ಒಂದು ಅನಿಸಿಕೆ ಅಂತ ಹೇಳಿದ್ರೆ, ನಮ್ಮ ಸರ್ಕಾರಿ ಕಾಲೇಜ್ ಶಾಲೆಗಳಿಗೆ ಹೋದಾಗ ಒಂದು ವಿಷಯ ಎದ್ದು ಕಾಣ್ತದೆ, ಕಟ್ಟಡಗಳಿಗೆ ಒಂದು ಶೇಪ್ ಇರುವುದಿಲ್ಲ. ಯಾರೋ ಒಬ್ಬರು ಒಂದು ಕಟ್ಟಡ ಮಂಜೂರು ಮಾಡ್ತಾರೆ, ಅದರ ಪಕ್ಕ ಇನ್ನೊಂದು ಮಂಜೂರು ಮಾಡ್ತಾರೆ, ಇನ್ನೊಂದು ಮಂಜೂರು ಮಾಡ್ತಾರೆ. ಈ ತರ ಒಂದು ಹಳೆಯ ಬೇಡಿಕೆ ಆದ ಕಟ್ಟಡ ಮತ್ತೆ ಸಣ್ಣ ಸಣ್ಣ ಇರ್ತದೆ. ಈ ವೈದ್ಯಕೀಯ ಕಾಲೇಜಿಗೆ 40 ಎಕರೆ ಜಾಗ ಇರೋ ಮೊದಲೊಂದು ಸಮಗ್ರವಾದ ಒಂದು ಪ್ಲಾನ್ ಆಗ್ಬೇಕು, ಮಾಸ್ಟರ್ ಪ್ಲಾನ್ ಆಗ್ಬೇಕು. ಆಮೇಲೆ ಎಷ್ಟು ವರ್ಷಗಳು ಹೋದರೂ ಸಹ ಆಯಾ ಜಾಗದಲ್ಲಿ ಆಯಾ ಒಂದು ಕಟ್ಟಡ ಅಲ್ಲಿ ಕೂತ್ಕೊಳ್ತದೆ. ಇಲ್ಲದ್ರೆ ನಮ್ಮ ಸರ್ಕಾರಿ ಶಾಲೆಗಳ ಒಂದು ಕ್ಯಾಂಪಸ್ನ ಪರಿಸ್ಥಿತಿ ಆಗ್ತದೆ. ಅದೊಂದು ನನ್ನ ಬೇಡಿಕೆ, ನನ್ನ ಒಂದು ಸಲಹೆ. ಇನ್ನೊಂದು, ನಾನು ಒಂದು 37 ವರ್ಷ ರಾಜ್ಯಶಾಸ್ತ್ರವನ್ನು ಓದಿ ರಾಜ್ಯಶಾಸ್ತ್ರ ಬೋಧಿಸಿದ್ದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ, ಉತ್ತರ ಕರ್ನಾಟಕದ ರಾಜಕಾರಣಿಗಳಲ್ಲಿ ಒಂದು ವಿಶೇಷವಾದ ಗುಣ ಇದೆ. ಒಂದು ಕೆಲಸವನ್ನು ಪಟ್ಟು ಹಿಡಿದು ಅವರು ಮಾಡಿಸುವಂಥ ಒಂದು ಮನೋಭಾವ. ನಮ್ಮ ದಕ್ಷಿಣ ಕನ್ನಡದ ಶಾಸಕರಲ್ಲಿ ಅದು ಇರಲಿಲ್ಲ, ಬಹಳಷ್ಟು ಮಂದಿಯಲ್ಲಿ. ಈಗ ನೀವು ದಕ್ಷಿಣ ಕನ್ನಡದಂಥ ಅಭಿವೃದ್ಧಿಗಳನ್ನ ನೋಡಿದರೆ ಅದೆಲ್ಲ ಮೆಡ್ರಾಸ್ ಪ್ರೆಸಿಡೆನ್ಸಿ ಕಾಲದಲ್ಲಿ ಆದಂಥದ್ದು. ಹೆಚ್ಚಿನದೆಲ್ಲ ದೊಡ್ಡ ದೊಡ್ಡ ಯೋಜನೆಗಳು ಮೆಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ನಮ್ಮ ಜಿಲ್ಲೆ ಇದ್ದದ್ರಿಂದ ನಮಗೆ ಅನೇಕ ವಿಚಾರಗಳು ಸಿಕ್ಕಿವೆ, ದೊಡ್ಡ ದೊಡ್ಡದು. ಆದರೆ 1956 ನಂತರ ಅಂಥ ದೊಡ್ಡ ಸಾಧನೆಗಳು ಆಗಲಿಲ್ಲ. ಆದರೆ ಈ ಉತ್ತರ ಕರ್ನಾಟಕದ ರಾಜಕಾರಣಿಗಳ ಹಾಗೆ ಹೋಗುತ್ತಾ ಇರುವಂಥ ಒಂದು ಲಕ್ಷಣ ನಾನು ಅಶೋಕ್ ಕುಮಾರ್ ಅವರಲ್ಲಿ ಕಾಣ್ತಾ ಇದ್ದೇನೆ. ಒಂದು ಉದ್ದೇಶಕ್ಕೆ ಯಾವ ರೀತಿಯಲ್ಲಿ, ಎಷ್ಟೋ ಸಾರಿ ನಾವು ವಿಧಾನಸಭೆಯ ಕಲಾಪಗಳನ್ನು ನೋಡಿದ್ದೇನೆ, ಅಲ್ಲಿ ಈ ಶಾಸಕರುಗಳು ಮಾತನಾಡುವ ರೀತಿ, ಒಂದು ವಿಷಯವನ್ನು ಪ್ರೆಸೆಂಟ್ ಮಾಡುವ ರೀತಿ, ಮತ್ತೆ ಅದನ್ನು ಸರ್ಕಾರದ ಮಾಡಿಸಿಕೊಳ್ಳುವಂತಿದೆಯಲ್ಲ, ಅದೊಂದು ವಿಶೇಷವಾದಂಥ ಸ್ಕಿಲ್. ಆ ಸ್ಕಿಲ್ ಕಡಿಮೆ ಅವಧಿಯಲ್ಲಿ ನೀವು ಸಾಧಿಸಿಕೊಂಡಿದ್ದೀರಿ. ಆದ್ದರಿಂದ ಖಂಡಿತ ನಮ್ಮ ತಾಲೂಕಿಂದ ಒಳ್ಳೆಯದಾಗ್ತದೆ. ನಿಮಗೆಲ್ಲ ರೀತಿಯ ಶುಭ ಹಾರೈಕೆಗಳು. ಮೆಡಿಕಲ್ ಕಾಲೇಜಿನ ಬಗ್ಗೆ ಅಭಿಪ್ರಾಯವನ್ನು ಕೇಳಲಿಕ್ಕೆ ಮಾಡಿರುವಂತಹ ಈ ಸಭೆಯಲ್ಲಿ ಬೇರೆ ಬೇರೆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಅವರ ಅಭಿಪ್ರಾಯಗಳನ್ನು ಹೇಳಿದರು. ಈ ಜಾಗದ ಬಗ್ಗೆ ಎಲ್ಲರ ಅಭಿಪ್ರಾಯ ಒಂದೇ ಆಗಿರ್ತದೆ. ಮೆಡಿಕಲ್ ಕಾಲೇಜು ಆಗಬೇಕು ಅನ್ನೋ ಅಭಿಪ್ರಾಯ ಒಂದೇ ಆಗಿದೆ. ಅಧಿಕಾರಿಗಳು ಅದನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದಾರೆ, ಪ್ರಿಲಿಮಿನರಿ ನೋಟ್ ಅಂತ ಹೇಳ್ತಾರೆ, ಅದನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದಾರೆ. ಜಾಗದ ಬಗ್ಗೆ ಕಂದಾಯ ಇಲಾಖೆಯಿಂದ ದಾಖಲೆಗಳನ್ನು ಕೇಳಿದ್ದಾರೆ. ನಾಳೆ ನಿಮಗೆ ಕಂದಾಯ ಇಲಾಖೆಯಿಂದ ಈಗ ಏನು ಇವರ ಹತ್ರ ಮಾಹಿತಿ ಅದನ್ನು ಕೊಡ್ತಾರೆ. ನಾಳೆ ಕಂದಾಯ ಇಲಾಖೆಯಿಂದ ನಿಮಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಈ ಮೆಡಿಕಲ್ ಕಾಲೇಜ್ ಆಗಬೇಕಿದ್ರೆ ತುಂಬ ಜನರ ಸಹಕಾರ ಇತ್ತು. ಇವತ್ತು ಕೂಡ ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ. ಯಾವುದೇ ಒಂದು ಕೆಲಸ ಮಾಡಬೇಕಿದ್ರೆ ಒಬ್ಬ ವ್ಯಕ್ತಿಯಿಂದ ಏಕಾಂಗಿಯಾಗಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಸರ್ಕಾರ. ನನ್ನಂತ 240 ಜನ ಅಲ್ಲಿ ಕೇಳ್ತಾರೆ, ನನಗೆ ಮೆಡಿಕಲ್ ಕಾಲೇಜ್ ಬೇಕು, ಆಸ್ಪತ್ರೆ ಬೇಕು, ಬೇರೆ ಬೇರೆ ಬೇಡಿಕೆಗಳು ಇರ್ತದೆ. ಆದರೆ ನಾನು ಶಾಸಕನಾಗುವ ಮುಂಚೆ ಚುನಾವಣಾ ಸಮಯದಲ್ಲಿ ನಾವು ಭಾಷಣ ಮಾಡಲಿಕ್ಕೆ ಹೋಗುವಾಗ ಒಂದು 5 ವಿಚಾರಗಳನ್ನು ನಾವು ಜನರಲ್ಲಿ ಮುಂದಿರ್ತೇವೆ. ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು, ಕುಡಿಯುವ ನೀರಿನ ಏನು ತೊಂದರೆ ಇದೆ, ಪ್ರತಿ ಸಲ ಮನುಷ್ಯರಿಗೆ ಕುಡಿಯುವ ನೀರಿನ ಬೇಕು, ಅದಕ್ಕೆ ತೊಂದರೆ ಇದೆ, ಅದನ್ನು ನೀಗಿಸಬೇಕು. ಮೆಡಿಕಲ್ ಕಾಲೇಜ್ ಆಗಬೇಕು, ಉದ್ಯಮಗಳು ಇಲ್ಲಿ ಬರಬೇಕು, ಪ್ರವಾಸೋದ್ಯಮವಾಗಿ ಇದನ್ನು ಕನ್ವರ್ಟ್ ಮಾಡಬೇಕು, ಮತ್ತು ಡ್ರೈನೇಜ್ ಸಿಸ್ಟಮ್ಗಳು ಬರಬೇಕು. ರಸ್ತೆ ಬರ್ತದೆ ಹೋಗ್ತದೆ, ಯಾವ MLA ಇರಲಿ ಯಾರು MLA ಇರೋದಿರಲಿ, ರಸ್ತೆಗಳು 5 ಕೋಟಿ ಬರುವುದು, 2.5 ಕೋಟಿ ಬರ್ಬೋದು ಅಷ್ಟೇ. ಗವರ್ನರ್ ರೂಲ್ ಇದ್ದರೂ ಒಂದಷ್ಟು ಅನುದಾನಗಳು ನಮಗೆ ಬರ್ತದೆ. ಇವತ್ತು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಒಂದು ಹೋರಾಟ ಸಮಿತಿಯನ್ನು ಇಡೀ ಪುತ್ತೂರಿನ ಜನತೆ ಪಕ್ಷಾತೀತವರು, ಇವತ್ತು ಎಷ್ಟೋ ಜನ BJPಯ ಒಳ್ಳೆಯ ಸ್ಥಾನದಲ್ಲಿದ್ದವರು, ಪದಾಧಿಕಾರಿಗಳು ನನಗೆ ಕರೆ ಮಾಡಿ ಹೇಳಿದ್ದಾರೆ,
ಅಶೋಕ್ ರೈಗಳೇ, ನಿಮಗೆ ಹ್ಯಾಂಡ್ಸಪ್. ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬರುವಂಥದ್ದು ನಾವು ಕನಸಿನಲ್ಲೂ ಕಾಣಲಿಲ್ಲ, ಬಂದಿದೆ ಅಲ್ವಾ. ಒಂದು 0.0001% ಜನಗಳು ಇದರ ಬಗ್ಗೆ ಅಪಸ್ವರವನ್ನು ಇರ್ತಾರೆ. ಜೊತೆ ನಮಗೆ ಅದರಲ್ಲಿ ನಾವು ಅದನ್ನು ತಲೆಗೆತ್ತಿಕೊಂಡು ಅದರ ಬಗ್ಗೆ ಆಲೋಚನೆ ಮಾಡುವುದು ನಮ್ಮ ಹತ್ರ ಇಲ್ಲ. ನಮ್ಮದು ಒಂದೇ ಒಂದು ಎಜೆಂಡಾ. 1 ವರ್ಷ 8 ತಿಂಗಳಾಯಿತು. ಮೆಡಿಕಲ್ ಕಾಲೇಜು ಈ ಸಲ ಬರದಿದ್ದರೆ, ನಾನು ಅವತ್ತಿನ ಹೇಳ್ಕೊಂಡು, ಈ ಸಲ ನಮಗೆ ಬಜೆಟಲ್ಲಿ ಮೆಡಿಕಲ್ ಕಾಲೇಜ್ ಸಿಗದಿದ್ದರೆ 3 ವರ್ಷದಲ್ಲಿ ಏನು ಮಾಡಲಿಕ್ಕಾಗಲ್ಲ, ಶಿಲಾನ್ಯಾಸ ಮಾತ್ರ ಮಾಡಬೇಕಷ್ಟೆ. ಇನ್ನು 3 ವರ್ಷ 2-3 ತಿಂಗಳು ನಮಗೆ ಇರುವುದರಿಂದ ಶಿಲಾನ್ಯಾಸವನ್ನು ಮಾಡಬಹುದು, ಆಸ್ಪತ್ರೆಯನ್ನು ಕಟ್ಟಬಹುದು, ಅದನ್ನು ಉದ್ಘಾಟನೆಯನ್ನು ಮಾಡಬಹುದು. ಯಾರು ನಂಜಿ ಬೀಜಗಳನ್ನು ಬಿತ್ತಾರೆ ಅವರಿಗೆ ನಮ್ಮ ಅಭಿವೃದ್ಧಿಯನ್ನು ಸಹಿಸಲಿಕ್ಕೆ ಆಗುವುದಿಲ್ಲ. ನಾನು ಅವರಿಗೆ ಕೈ ಜೋಡಿಸಿ ಅವರ ವಿನಂತಿ ಮಾಡಿಕೊಳ್ಳುವಂಥದ್ದು, ದಯಮಾಡಿ ಪುತ್ತೂರಿನ ಅಶೋಕರಯ್ಯ ಮನೆಯನ್ನು ಅಭಿವೃದ್ಧಿ ಮಾಡುವುದಲ್ಲ ಸ್ವಾಮಿ, ಪುತ್ತೂರಿನ ಅಭಿವೃದ್ಧಿ ಆಗೋದು. ಎಷ್ಟು ಜನ ಹೋರಾಟ ಸಮಿತಿಯವರು ನಮಗೆ ಸಹಕಾರ ಮಾಡಿದ್ದಾರೆ, ಎಷ್ಟು ಸಲ ನಮ್ಮ ಪಕ್ಷದ ಪದಾತಿ ನಮ್ಮ ಹಿರಿಯರು ನಮಗೆ ಸಹಾಯ ಮಾಡಿದ್ದಾರೆ. ಬ್ಯಾಂಗ್ಳೂರಿಗೆ ಬಂದಿದ್ದಾರೆ, ಉಪವಾಸದಲ್ಲಿ ನಿಂತವರು. ಅವರು ಏನು ದಿನದೇ ರಾತ್ರಿ ಬಂದು ವಿಧಾನಸೌಧದಲ್ಲಿ ರಾತ್ರಿ ಮಧ್ಯಾಹ್ನ ಕಾದು ಕುಳಿತು ಕುಣಿದು ಕುಪ್ಪಳಿಸುವಂತ ಕೆಲಸ ಮಾಡಿದ್ದಾರೆ. ಏನಾಗ್ತದೆ ಅವರಿಗೆ? ಅಡ್ವರ್ಟೈಸ್ಮೆಂಟ್ ಸಿಗ್ತದ? ಅವು ಬೇರೆ ಬೇರೆ ಅವರಿಗೆ ಏನು ಸಿಗ್ತದೆ ಅವರಿಗೆ? ಈ ಪುತ್ತೂರಿನ ಅಭಿವೃದ್ಧಿಗಾಗಿ ಅವರು ಮಾಡುವಂಥದ್ದು. ನಾವು ಯಾರಿಗಾಗಿ ಅಶೋಕ್ ರೈ ಅವರು, ನನಗೆ ಮೆಡಿಕಲ್ ಕಾಲೇಜ್ ಅಂತ ನನ್ನ ಮನೆಗೆ ಉಪಾಧಿ ತಗೊಂಡು ಹೋಗ್ತೇನೆ. ಈಗ ಪುತ್ತೂರಿನ ಅಭಿವೃದ್ಧಿ ಆಗ್ತದೆ. ಜೀವನದಲ್ಲಿ ಮನುಷ್ಯರು ಏನಾದರೂ ಸಾಧನೆ ಮಾಡಿದರೆ ಅದು ಬೆಂಚ್ ಮಾರ್ಕ್ ಅಂತ ಬೇಕಾಗ್ತದೆ. ನಮ್ಮದೇ 5 ಬೆಂಚ್ ಮಾರ್ಕ್ಗಳು ನೋಡಿ. ಇನ್ನು 2 ದಿವಸ ಆಗಲಿ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಇವರು ಜೀವಮಾನದಲ್ಲಿ ಮಾಡದಂಥದ್ದು ಈಗ ನೋಡಿ ಹೇಳುವುದಿಲ್ಲ, ಇವರು ಜೀವಮಾನದಲ್ಲಿ ಮಾಡದಂಥ ಅನುದಾನಗಳು ಪುತ್ತೂರಿಗೆ ಬರ್ತದೆ. ಹಂತ ಹಂತವಾಗಿ ಮಾಡುವಂಥ ಇದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಇವತ್ತು ಬೇರೆ ಬೇರೆ ರೀತಿಯಿಂದ ನಮಗೆ ಸಹಕಾರ ಕೊಟ್ಟವರು ಅವರಿಗೆಲ್ಲ ಅದರಲ್ಲಿ ಜೊತೆಯಲ್ಲಿ ನಮಗೆ ಈ ಹಿಂದೆ ನಾವು ಒಂದು ಆಲೋಚನೆ, ನಮ್ಮ ವಿಶ್ವನಾಥ ರೈಗಳು, ಹೇಮನಾಥ್ ಶೆಟ್ಟರು, MS ಒಬ್ಬೊಬ್ಬರ ಹೆಸರು ಅಮಲಾ ಇರ್ಬೋದು, ಇವರೆಲ್ಲ ಇವರು ನಮ್ಮ ಪ್ರೊಫೆಸರ್ ಇರ್ಬೋದು, ಇವರೆಲ್ಲ ಹೋರಾಟ ಸಮಿತಿಯಲ್ಲಿ ನಾವು ಯಾವ ರೀತಿ ಚರ್ಚೆ ಮಾಡಿದೀವಿ ಅಂತ ಹೇಳಿದ್ರೆ, ಬಜೆಟ್ ಅಲ್ಲಿ ನಮ್ಗೆ ಏನಾದರೂ ಕೊಡೋದಿದ್ರೆ ನಾವು ಒಂದು 10,000 ಜನ ಸೇರಿಕೊಂಡು ಇಲ್ಲಿಂದ ಬ್ಯಾಂಗ್ಳೂರಿಗೆ ಜಾಥಾ ಮಾಡುವಂತ ವ್ಯವಸ್ಥೆಯನ್ನು ಕೂಡ ನಾವು ಆಲೋಚನೆಯನ್ನು ಮಾಡಿದ್ವಿ. ಆದ್ರೆ ನಾವು ನಿರ್ಧಾರ ಮಾಡಿದ್ದು, ನಾವು ಮನವಿಯನ್ನು ಮಾಡೋದು, ನಮ್ಮ ಮನವಿ ಆಗ್ಬೇಕು. ನಾವು ಸೀದವಾಗಿ ಪ್ರೊಟೆಸ್ಟ್ ಮಾಡ್ತೇನೆ, ಜೋರು ಮಾಡ್ತೇನೆ, ಬೈತೇನೆ ಅನ್ನೋದು ಆಗುದಿಲ್ಲ. ನಾವು ನಮ್ಮ ವಿನಂತಿಯನ್ನು ಮಾಡಬೇಕು. ಮುಖ್ಯಮಂತ್ರಿಯವರು ಬಾಕಿ ಅದಕ್ಕೆ ಸಂಬಂಧಪಟ್ಟವರ ಗಮನವನ್ನು ಸೆಳೀಬೇಕು. ಆ ನಂತರ ನಮಗೆ ಕೊಡದಿದ್ರೆ ನಾವು ಯಾವ ರೀತಿ ಅದನ್ನು ಪಡ್ಕೊಳ್ಬೇಕು ಅಂತ ಮುಂದಿನ ಆಲೋಚನೆಯನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡಿದ್ದೆ. ಬಜೆಟ್ಗೆ ನಮ್ಮಲ್ಲಿ ಈಗ ಪ್ರೊಫೆಸರ್ ಹೇಳಿದರು, ನಮ್ಮಲ್ಲಿ ಬಜೆಟ್ ದಿವಸ ಹೋಗಿ ಕೇಳಿದ್ರೆ ಏನು ಸಿಗುವುದಿಲ್ಲ ಸ್ವಾಮಿ, ಸ್ವಲ್ಪ ಮಂಡೆ ಇರಬೇಕು. ಬಜೆಟಿನ 6 ತಿಂಗಳ ಮೊದಲು ಬಜೆಟ್ ಪ್ರಿಪರೇಷನ್ ಅಂತ ಆಗ್ತದೆ, ಆವಾಗ ನಾವು ಬೀಜ ಹಾಕಬೇಕು. ಆಗ ಬೀಜ ಹಾಕಿದ್ರೆ ಇದೆಲ್ಲ ಬರ್ತದೆ. ಬಜೆಟ್ ಪುಸ್ತಕ ಓದಿ ಇದರಲ್ಲಿ ಬರೋದಿಲ್ಲ ಅಂತ ಹೇಳಿದ್ರೆ ಏನು ಸಿಗುವುದಿಲ್ಲ. ಮೊನ್ನೆ ಅಧಿವೇಶನದಲ್ಲಿ ನೋಡಬಹುದಿತ್ತು, 13-14 ಜನರಿಗೆ ನಾನು ಒಬ್ಬನೇ ಇರೋದು, ಯಾರನ್ನು ಕೂಡ ಬಾಯಿ ಬಿಚ್ಚಲಿಕ್ಕೆ ಬಿಟ್ಟಿಲ್ಲ. ಬಾಯಿ ಬಿಚ್ಚಿಗೆ ಬಿಟ್ಟ ಹೊರತ ಬಂಡವಾಳ ಇಲ್ಲ. ಬಂಡವಾಳ ಇದ್ರೆ ತಾನೆ ಬಾಯಿ ಬಿಚ್ಚುದು. ಏನು ಬಂದಿದೆ 5 ವರ್ಷದ ಬಜೆಟ್ ಅಲ್ಲಿ? ಏನು ಬಂದಿದೆ? ನಾವು ಗೊತ್ತು ವಿಚಾರ ಗೊತ್ತು ಮಾತಾಡೋದು, ವಿಚಾರ ಗೊತ್ತಿಲ್ಲದೆ ಮಾತಾಡಲಿಕ್ಕೆ ಕಷ್ಟ. ಯಾರು ಸಬ್ಜೆಕ್ಟ್ ಅನ್ನು ಚೆನ್ನಾಗಿ ಓದಿದ್ದಾರೆ ಅವರಿಗೆ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ನಮಗೆ ಇದು ಮುಂದೂರಲ್ಲಿ ಟ್ರ್ಯಾಕ್ ಬಂತು, A ಟ್ರ್ಯಾಕು, RTO ಟ್ರ್ಯಾಕ್. ನಮಗೆ ಒಂದು ಡಿಸ್ಟ್ರಿಕ್ಟ್ಗೆ ಒಂದು ಟ್ರ್ಯಾಕ್ ಮಾತ್ರ ಸಿಗುವಂಥದ್ದು, 2 ಸಿಗುವುದಿಲ್ಲ. ನಾವೆಲ್ಲ ಈ ಜಿಲ್ಲೆಯವರು ನಾವು ತೊಕ್ಕೊಟ್ಟಿಗೆ ಉಳ್ಳಾಲಕ್ಕೆ ಲೈಸೆನ್ಸ್ ಮಾಡಬೇಕಿದ್ರೆ ಮುಂದಿನ ದಿವಸದಲ್ಲಿ ಹೋಗ್ಬೇಕು. ಈಗೆಲ್ಲ ಮ್ಯಾನ್ಯುವಲ್ ಅಧಿಕಾರಿಗಳು ಏನು ಮಾಡ್ತಾರೆ ಅದನ್ನು ಕಂಪ್ಯೂಟರಲ್ಲಿ ಮಾಡುವಂಥದ್ದು, ಅಂದರೆ ಆಟೋಮೆಟಿಕಲಿ ಮಾಡುವಂಥದ್ದು. ಈಗೇನಾಗಿದೆ, ನಾವು ಕಾಯ್ತಾ ಇದ್ದೀವಿ ಎಲ್ಲಾದರೂ ಸಿಗ್ತದ. ಉಡುಪಿಯಲ್ಲಿ ಒಂದು ಲ್ಯಾಬ್ಸ್ ಆಗಿದೆ, ಅವರಿಗೆ ಗೊತ್ತೇ ಇಲ್ಲ, ಅವರಿಗೆ ಟ್ರ್ಯಾಕ್ ಬಂದಿದೆಯಾ, ಟ್ರ್ಯಾಕ್ ಹೋಗಿದೆಯಾ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ನಾವಲ್ಲಿ ಎಲ್ಲಿ ಲ್ಯಾಬ್ಸ್ ಆಯಿತು ಅಲ್ಲಿ ನಾವು ಕೂಡಲೇ ಇಲ್ಲಿ 5.5 ಜಾಗವನ್ನು ಮುಳ್ಳೂರಲ್ಲಿ ಕೊಟ್ಟು ಅದನ್ನು ಹೋಗಿ ಕ್ಯಾಬಿನೆಟ್ ಅಲ್ಲಿ ಮಂಜೂರು ಮಾಡಿ, ಕ್ಯಾಬಿನೆಟ್ ಸ್ಯಾಂಕ್ಷನ್ ಮಾಡಿ, 1 ವರ್ಷದ ಬಜೆಟ್ ಮಾಡಿಸಿ, ಆ ನಂತರ ಮೊನ್ನೆ ಟೆಂಡರ್ ಕೂಡ ಭಾಗವಹಿಸಿದ್ವಿ. ಇನ್ನು ಒಂದು 10 ದಿವಸದ ಒಳಗೆ ಶಿಲಾನ್ಯಾಸವನ್ನು ಮಾಡುತ್ತೇವೆ. ಇವರೆಲ್ಲ ಅಪಸಾರ ಎತ್ತುತ್ತಾರಲ್ಲ,
ಇವರು ಅಪಸ್ವರ ಎತ್ತುವವರಿಗೆ ನಾವು ಏನು ಉತ್ತರ ಕೊಡುವುದಿಲ್ಲ, ಅಭಿವೃದ್ಧಿ ಮುಖಾಂತರ ಅವರಿಗೆ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ. ಈಗ ಮೆಡಿಕಲ್ ಕಾಲೇಜ್ ಆಗ್ತದ, ಅದು ಹೇಗೆ ಆಗ್ತದೆ, ಅದು ಆಸ್ಪತ್ರೆ ಆಗ್ತದ, ಅದು ಬರ್ತದ, ನಿಮಗೆ ನಾವು ಉತ್ತರ ಕೊಡುವುದಿಲ್ಲ. ನೀವೆಲ್ಲ ಶಿಲಾನ್ಯಾಸಕ್ಕೆ ಬನ್ನಿ, ಆನಂತರ ಬಿಲ್ಡಿಂಗ್ ಆಗುವಾಗ ಎಲ್ಲ ಈಗ ಸುತ್ತು ಬಂದು ನೋಡಿಕೊಂಡು ಹೋಗಿ, ಆನಂತರ ಉದ್ಘಾಟನೆಗೆ ಕೂಡ ಬಂದು ಚಹಾ ಕೊಟ್ಟು ಹೋಗಿ, ಅದು ಪುನಃ ನೀವು ಸಂತೋಷ ಪಡುವಂತಹ ಕೆಲಸಗಳು ಆಗಲಿ ಅನ್ನೋ ಮಾತನ್ನು ಹೇಳುತ್ತಾ ಎಲ್ಲರಿಗೂ ಸಹಕಾರ ಕೊಟ್ಟಿದ್ದೀರಿ ನೀವೆಲ್ಲ. ನಾನು ಇವತ್ತು ಮಾಧ್ಯಮದ ಮುಖಾಂತರ ಯಾರೆಲ್ಲ ಈ ಮೆಡಿಕಲ್ ಕಾಲೇಜಿಗೆ ಪಕ್ಷಾತೀತವಾಗಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ನಮ್ಮನ್ನು ಈ ಹಂತಕ್ಕೆ ಅದನ್ನು ಭರಿಸುವ ರೀತಿ ಮಾಡಿದ ಅಶೋಕ್ ರೈ ಒಬ್ಬರದೇ ಇದರಲ್ಲಿ ಶ್ರಮ ಇಲ್ಲ, ಎಲ್ಲರದು ನಮ್ಮನ್ನು ಈಗ ನಾಯಕರು ನಮ್ಮ ಹತ್ರ ವೇದಿಕೆಯಲ್ಲಿ ಕೂತ್ಕೊಂಡು ಹೇಳ್ತಾರೆ, ಅಶೋಕ್ ರೈ ಅವರು ಮೆಡಿಕಲ್ ಕಾಲೇಜ್ ಮಾಡಿಯೇ ಮಾಡ್ತಾರೆ, ನಾವು ಮಾಡಿಯೇ ಮಾಡ್ತೀವಿ ಅಂತ ಹೇಳಿ ನನಗೂ ಕೂಡ ವಿದ್ಯೆಯಲ್ಲಿ ಕೂಡ ಬರ್ತಾ ಇತ್ತು. ಒಳ್ಳೆ ಮೆಡಿಕಲ್ ಕಾಲೇಜ್ ಆದರೆ ನಾನು ಈ ವರ್ಷದ ಬಜೆಟ್ ಅಲ್ಲಿ ಬಳಸಿದ್ರೆ ನಾನು ಯಾವತ್ತು ಬೆಳಿಗ್ಗೆ ಒಂದು ಶ್ಲೋಕವಾಗಿ ನಾನು ನಂಬಿರುವಂತ ದೇವರ ಹತ್ರ ಪ್ರಾರ್ಥನೆ ಮಾಡೋದು ಅದನ್ನೇ, ಮೆಡಿಕಲ್ ಕಾಲೇಜ್ ಕೊಡಿ ದೇವರೇ, ಈ ಬಜೆಟ್ ಅಲ್ಲಿ ಬರಲಿ ಅಂತ ಕೇಳ್ತಾ ಇದ್ದೆ. ಇವತ್ತು ನಾವು ನಂಬಿರುವಂತಹ ದೇವರನ್ನು ಕೊಡುವಂತಹ ಕೆಲಸಗಳು ಆಗಿದೆ. ಮುಂದಿನ ದಿವಸಗಳಲ್ಲಿ ಆಸ್ಪತ್ರೆ ಮಾಡ್ತೇವೆ, ಮೆಡಿಕಲ್ ಕಾಲೇಜ್ ಮಾಡ್ತೇವೆ, ಅಭಿವೃದ್ಧಿಯನ್ನು ಮಾಡ್ತೇವೆ, ತೋರಿಸುವುದನ್ನು ಹೇಳುತ್ತಾ ಇವೆಲ್ಲ ಸಹಕಾರ ಆಶೀರ್ವಾದಗಳು ಇರಲಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಹಕಾರವನ್ನು ಕೊಟ್ಟ, ನಿಮ್ಮ ಸಲಹೆ ಸೂಚನೆಯನ್ನು ಕೊಟ್ಟ, ಅದರಲ್ಲೂ ನಮ್ಮ ಜನರೆಲ್ಲ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ನಿಮಗೆಲ್ಲ ಊಟದ ತಿಂಡಿಯ ಮನೆಯಲ್ಲಿ ವ್ಯವಸ್ಥೆಗಳೆಲ್ಲ ಮಾಡಿದರೆ ನಿನ್ನೆ ಕರೆ ಮಾಡುವಾಗ ಹೇಳಿದ್ರು ಪೂರ ಏನು ಮಾಡ್ತೇವೆ ಈ ರೀತಿ ಮಾಡ್ತಾರಂತ, ಇಂಕಲ್ಲ ಸೇವೆ ಪೂರ ಇಂಕಲ ಮಾಡ್ತು. ಇದು ಇವತ್ತಿನ ಮಾತಲ್ಲ, ಈಗ ಊಟ ತಿಂಡಿಗೆಲ್ಲ ಇಲ್ಲಿ ಬಿಲ್ಡಿಂಗ್ ಆಗುವುದು ನಾವು ಇಲ್ಲೇ ಬರುವಂಥದ್ದು ಎಲ್ಲ ವ್ಯವಸ್ಥೆಗಳಿಗೆ ನಿಮ್ಮ ಸಹಕಾರ ಹೇಳುವ ಮಾತನ್ನು ಹೇಳುತ್ತಾ ಎಲ್ಲರಿಗೂ ಅಭಿನಂದನೆ ಧನ್ಯವಾದವನ್ನು ಹೇಳುತ್ತಾ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ